ಎಲ್ಲರಿಗೂ ನಮಸ್ಕಾರ. ನನ್ನ ಮನ ಸಜ್ಜನರ ಸಭೆಗೆ, ತತ್ವದ ಆರಾಧನೆಗೆ, ಪ್ರಕೃತಿಯ ದಿವ್ಯ ಬಗೆಗೆ ಶ್ರೀ ಗುರುಗಳ ಚರಣಕಡಿಕೆ. ಬಂಧುಗಳೇ, ಮಂಗಲಾಂಬಿಕೆ ಮಂಗಲಾದೇವಿ ನೆಲೆಸಿರುವ ಈ ಪಾವನ ಭೂಮಿಯ ಧೂಳಿನ ಕಣಕಣವೂ ಕೂಡ ಪರಮ ಪ್ರಸಾದವಾಗುವ ಅಮೃತ ಘಳಿಗೆ ಇದು ಅಂತ ನಾನು ಭಾವಿಸ್ತೇನೆ. ಕಾರಣ ಇಷ್ಟೇ, ದೇವರು ಕೊಟ್ಟದ್ದನ್ನು ಮರಳಿ ದೇವರಿಗೂ ಒಪ್ಪಿಸುವಂತಹ ಒಂದು ವಿಧಾನವೇ ದಾನ ಅನ್ನುವ ಪ್ರಕ್ರಿಯೆ. ಇಲ್ಲಿ ಸ್ವಾರ್ಥ ಇಲ್ಲ, ಪರಹಿತದ ಸಂತಸವಿದೆ. ಇಂತಹ ಸತ್ಕಾರ್ಯದ ಶುಭಾರಂಭದಗಳಿಗೆ ಈ ಕಾರ್ಯಕ್ರಮದ ರೂವಾರಿ ಗೌರವಾನ್ವಿತರಂತ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿಯವರು ಎಲ್ಲೋ ಪಕ್ಕದ ಉಡುಪಿಯಲ್ಲಿ ತನ್ನ ಬದುಕಿನ ಸಾಧನೆಯ ಬಗೆಗೆ ಕನಸುಗಳನ್ನು ಕಟ್ಟಿಕೊಳ್ಳುತ್ತಾ ನನ್ನ ಸಾಧನೆಯ ಹಾದಿ ಸುಗಮವಾಗುವಂತೆ ಹಿರಿಯರಾದ ನೀವು ಆಶೀರ್ವಾದ ಮಾಡಿ ನಾನು ನಂಬಿದ ದೇವರು ಕೈ ಹಿಡಿದು ನಡೆಸ್ತಾರೆ ಅನ್ನುವಂತಹ ನಂಬುಗೆಯೊಂದಿಗೆ, ಪ್ರಾರ್ಥನೆಯೊಂದಿಗೆ ಇಟ್ಟ ಹೆಜ್ಜೆಗಳನ್ನು ಹಿಂದೆಡೆದೆ ಸಾಗಿ ಬಂದು ಇವತ್ತು ಏರಿದ ಎತ್ತರ ಬಹಳ ದೊಡ್ಡದು. ಹಾಗಿದ್ರೆ ಕರಾವಳಿಯ ಹುಡುಗನೊಬ್ಬ ಸಾಧನೆಯ ಪಥವನ್ನನುಸರಿಸಿ ಏರಿ ನಿಂತು ವಿಶ್ವಮಾನ್ಯನಾದ ಕಥೆ ಅನಾವರಣಗೊಳ್ಳುವುದಕ್ಕೆ ಒಂದು ನುಡಿಚಿತ್ರಿಕೆ ನಿಮ್ಮ ಮುಂದಿದೆ. ಈ ನುಡಿಚಿತ್ರಿಕೆಯ ಪರಿಕಲ್ಪನೆ ಜನಸೇವಾ ಟ್ರಸ್ಟ್ ಮೂಡುಗಿಳಿಯಾರು. ಇದಕ್ಕೆ ಅಕ್ಷರ ವಿಲಾಸಿ ಉದಯ್ ಕುಮಾರ್ ಶೆಟ್ಟಿ ಪಡುಕೆರೆಯವರು ಸಾಹಿತ್ಯವನ್ನು ರಚಿಸ್ತಾರೆ. ನಮ್ಮೂರಿನ ಕಣ್ಮಣಿ ವಸಂತ ಗಿಳಿಯಾರ್ ಧ್ವನಿಯಾಗುತ್ತಾರೆ. ನುಡಿಚಿತ್ರಿಕೆಯನ್ನು ನೋಡೋಣ, ಮಾತುಗಳಿಗೆ ಕಿವಿಯಾಗೋಣ, ಭಾವನೆಗಳನ್ನು ಸ್ವೀಕರಿಸುವುದಕ್ಕೆ ಹೃದಯದ ಕವಾಟ ತೆರೆದುಕೊಳ್ಳಿ. ಸುಂದರವಾದ ನುಡಿಚಿತ್ರಿಕೆ ನಿಮ್ಮ ಮುಂದೆ ಬಿತ್ತರಗೊಳ್ಳುತ್ತಿದೆ. ಶ್ರೀಮತಿ ರತ್ನಾ ಎಂ ಶೆಟ್ಟಿ ದಂಪತಿಗಳಿಗೆ ಪುತ್ರೋತ್ಸವ. ಈ ಪುಣ್ಯ ದಂಪತಿಗಳು ತಮ್ಮ ಮಗುವನ್ನ ಇನ್ನಿಲ್ಲದ ಮಮತೆಯಿಂದ ಕರೆದದ್ದು ಪ್ರಕಾಶ. ಈ ಪ್ರಕಾಶ ಮುಂದೆ ಅನಂತ ಅವಕಾಶಗಳನ್ನು ಸೃಷ್ಟಿಸಿಕೊಂಡು ಆಕಾಶದೆತ್ತರದ ಯಶಸ್ವಿ ವ್ಯಕ್ತಿ ಆದಾನು ಎನ್ನುವ ಸಣ್ಣ ಕುರುಹು ಆದರೂ ಆ ದಂಪತಿಗಳಿಗಿದ್ದಿರಬಹುದಾ ಗೊತ್ತಿಲ್ಲ. ಆದರೆ ಕೊರಂಗರಪಾಡಿಯ ಪ್ರಕಾಶ್ ಶೆಟ್ಟಿ ಎನ್ನುವ ಕಾಲಿಗೆಳೆದರೆ ತಲೆಗಿಲ್ಲ ಎನ್ನುವ ಪರಿಸ್ಥಿತಿಯ ತರುಣ ತನ್ನ ತಂದೆ ತಾಯಿ ಮಗನ ಹೆಸರಲ್ಲಿ ಆತಿಥ್ಯ ಹಾಗೂ ರಿಯಲ್ ಎಸ್ಟೇಟ್ನ ದೈತ್ಯ ಸಂಸ್ಥೆ ಮಾಧವ ರತ್ನ ಗೌರವ MRG ಸಮೂಹವನ್ನ ಸ್ಥಾಪಿಸಿದರು. ತನ್ನ ನಾಡ ಹೆಂಚಿನ ಮನೆಯ ಮಾಡಿನ ಕಿಂಡಿಯಿಂದ ನೇರ ಮನೆಯೊಳಕ್ಕೆ ಬೀಳುತ್ತಿದ್ದ ನಕ್ಷತ್ರಗಳ ಬೆಳಕಿನಲ್ಲಿ ತನ್ನ ಕನಸುಗಳಿಗೆ ಹೊಳಪು ತುಂಬಿಕೊಳ್ಳುತ್ತಿದ್ದ ಪ್ರಕಾಶ ನಿಜಾರ್ಥದಲ್ಲಿ ಪ್ರಕಾಶಮಾನವಾಗಿ ಅದೇ ನಕ್ಷತ್ರಗಳನ್ನು ಕೈಗೆಟುಕಿಸಿಕೊಂಡು ದೇಶದ ಉದ್ದಗಲಗಳಲ್ಲಿ ಸ್ಟಾರ್ ಹೋಟೆಲುಗಳನ್ನು ತೆರೆದರು. ಪ್ರಕಾಶ್ ಶೆಟ್ಟಿಯವರ ಗೋಲ್ಡ್ ಫಿಂಚ್ ಆಹಾರೋದ್ಯಮದಲ್ಲಿ ಇಂದು ಮುಂಚೂಣಿಯ ಹೆಸರು. ಆದರೆ ಇದು ಅಹೋರಾತ್ರಿಯ ಅಚ್ಚರಿಯಂತೂ ಖಂಡಿತ ಅಲ್ಲ. ಇಲ್ಲಿ ಅಗಣಿತ ಬೆವರ ಹನಿಗಳಿವೆ, ಪರಿಶ್ರಮವಿದೆ, ಶ್ರದ್ಧೆ ಇದೆ, ಸಾಧಿಸಲೇಬೇಕೆಂಬ ತುಡಿತವಿದೆ, ದೂರಾಲೋಚನೆ ಇದೆ, ಅಹರ್ನಿಶಿ ದುಡಿಮೆ ಇದೆ. ಬಂಜಾರ ಎನ್ನುವ ರೆಸ್ಟೋರೆಂಟ್ನಿಂದ ಆರಂಭಗೊಂಡ MRG ಸಮೂಹ ಇಂದು ಕಡಲಾಚೆಗಿನ ದೇಶಗಳಲ್ಲೂ ನೆಲೆ ಬೆಲೆ ಕಂಡುಕೊಂಡಿದೆ. ಇದನ್ನೆಲ್ಲ ಸಾಧ್ಯವಾಗಿಸಿದ್ದು ನಮ್ಮ ಉಡುಪಿ ಮಗ್ಗಲಿನ ಕೊರಂಗರಪಾಡಿಯ ಪ್ರಕಾಶ್ ಶೆಟ್ಟಿ. ಇದು ನಮಗೆ ಹೆಮ್ಮೆ, ನಮ್ಮೂರಿಗೆ ಗೌರವ. ಪ್ರಕಾಶ್ ಶೆಟ್ಟಿಯವರ ಬಗೆಗಿನ ಆ ಎಲ್ಲ ಗೌರವಗಳ ಒಟ್ಟು ಮೊತ್ತವೇ 2019ರ ಪ್ರಕಾಶಾಭಿನಂದನ. ಅಂದಿನ ಕರ್ನಾಟಕದ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಆದಿಯಾಗಿ ಸರಿಸುಮಾರು 60,000 ಸಹೃದಯರು ಈ ಅಭಿನಂದನಾ ಸಮಾರಂಭದಲ್ಲಿ ಪ್ರಕಾಶ್ ಶೆಟ್ಟಿಯವರನ್ನು ಅಭಿನಂದಿಸಿದ್ದರು. ಮಂಗಳೂರು ವಿಶ್ವವಿದ್ಯಾಲಯ ಶ್ರೀಯುತರಿಗೆ ಗೌರವ ಡಾಕ್ಟರೇಟ್ ಪ್ರದಾನಿಸಿ ಗೌರವಿಸಿದೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೂ ಪ್ರಕಾಶ್ ಶೆಟ್ಟಿಯವರು ಭಾಜನರು. ಟೈಮ್ಸ್ ಸಮೂಹವೂ ಸೇರಿದಂತೆ ಪ್ರಕಾಶ್ ಶೆಟ್ಟಿಯವರ ಔದ್ಯಮಿಕ ಯಶಸ್ಸನ್ನು ಅಗ್ರಗಣ್ಯ ಸಂಸ್ಥೆಗಳು ಗೌರವಿಸಿ ಅಭಿನಂದಿಸಿವೆ, ಅಭಿನಂದಿಸುತ್ತಿವೆ. ಪ್ರಕಾಶ್ ಶೆಟ್ಟಿಯವರ ಉದ್ಯಮ ಸಮೂಹ ಕೇವಲ ಲಾಭ ಗಳಿಕೆಯ ಉದ್ದೇಶವನ್ನಷ್ಟೇ ಮೂಲಮಂತ್ರವನ್ನಾಗಿಸಿಕೊಂಡಿಲ್ಲ ಎನ್ನುವುದು ಸ್ತುತ್ಯಾರ್ಹ. MRG ಸಮೂಹದಲ್ಲಿ ಪ್ರಸ್ತುತ ಪ್ರತ್ಯಕ್ಷ ಪರೋಕ್ಷವಾಗಿ 3,000 ಎಡಬಲದ ನೌಕರ ಸಂದೂಹವಿದ್ದು ಅದನ್ನು ಇದೇ 2025ಕ್ಕೆ 5,000ಕ್ಕೆ ವಿಸ್ತರಿಸುವ ಆಲೋಚನೆ ಇದೆ ಶೆಟ್ಟರಿಗೆ. 5,000 ಕುಟುಂಬಗಳು ಅನ್ನ ಆಸರೆಯಿಂದ ಸಂತೃಪ್ತರಾಗುವುದು ಮತ್ತದಕ್ಕೆ ಕೆ ಪ್ರಕಾಶ್ ಶೆಟ್ಟಿಯವರು ಕಾರಣವಾಗುವುದು ಸುಮ್ಮನೆ ಮಾತಲ್ಲ.
ಇದಲ್ಲದೆ ಈ ಬಂದರು ನಗರಿ ಮಂಗಳೂರಿನಲ್ಲಿ ಗೋಲ್ಡ್ ಫಿನ್ ಸಿಟಿಯ ನಿರ್ಮಾಣದ ಭವ್ಯ ಕನಸೊಂದು ಪ್ರಕಾಶ್ ಶೆಟ್ಟಿಯವರ ಕಣ್ಣುಗಳಲ್ಲಿ ಈಗಾಗಲೇ ಕದಲುತ್ತಿದೆ. ಶಾಲೆ, ಆಸ್ಪತ್ರೆ, ಸಭಾಭವನಗಳು, ಐಟಿ ಪಾರ್ಕ್, ಅಪಾರ್ಟ್ಮೆಂಟ್ಗಳು, ಹೋಟೆಲ್ಗಳು, ವಿಲ್ಲಾಗಳನ್ನು ಒಳಗೊಂಡ ಅತ್ಯಾಧುನಿಕ ಟೌನ್ಶಿಪ್ ಒಂದರ ನಿರ್ಮಾಣದ ಗುರಿ ಎಂಆರ್ಜಿ ಸಮೂಹಕ್ಕಿದೆ ಮತ್ತಿದು ಸದ್ಯ ಭವಿಷ್ಯದಲ್ಲಿ ಸಾಕಾರಗೊಳ್ಳಲಿದೆ. ಈ ಗೋಲ್ಡ್ ಫಿನ್ ಸಿಟಿ 60,000ದಷ್ಟು ದೊಡ್ಡ ಸಂಖ್ಯೆಯಲ್ಲಿ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲಿದೆ. ಅಷ್ಟರ ಮಟ್ಟಿಗೆ ಕರಾವಳಿಯ ಕನಸು ಕಂಗಳ ತರುಣ ತರುಣಿಯರು ಉದ್ಯೋಗ ಅರಸಿ ಮಂಗಳೂರಿನಿಂದ ಬೆಂಗಳೂರು ಬಸ್ಸು ಹತ್ತುವುದು ತಪ್ಪಲಿದೆ. ಇದು ಹೆಮ್ಮರವೊಂದು ತನ್ನೆಡೆಗೆ ಬಂದವರಿಗೆ ನೆರಳಿನಾಶ್ರಯ ಕಲ್ಪಿಸಿ ಏನೂ ಗೊತ್ತೇ ಇಲ್ಲದವರಂತೆ ಸದೃಢವಾಗಿ ನಿಲ್ಲುವ ಸಾರ್ಥಕತೆ. ಆ ಹೆಮ್ಮರದ ಹೆಸರು ಒನ್ಸಗೈನ್ ಕೆ ಪ್ರಕಾಶ್ ಶೆಟ್ಟಿ. ನೆರವು ಆಶಾ ಪ್ರಕಾಶ್ ಶೆಟ್ಟಿ ಸಹಾಯ ಹಸ್ತ ಯೋಜನೆಯಡಿಯಲ್ಲಿ ಪ್ರತಿ ವರ್ಷ 5 ಕೋಟಿ ರೂಪಾಯಿಗಳಷ್ಟು ದೊಡ್ಡ ಮೊತ್ತ ಸಮಾಜದ ಬೇರೆ ಬೇರೆ ಸ್ತರದ ಆರ್ಥಿಕ ಅಶಕ್ತರನ್ನು ತಲುಪುತ್ತಿದೆ. ಹಾಗೆ ತಲುಪುವ ಮೂಲಕ ನೊಂದವರ ಕಣ್ಣೀರ ಒಂದೆರಡು ಹನಿಗಳನ್ನಾದರೂ ಒರೆಸಿದ ಸಂತೃಪ್ತಿಗೆ ಭಾಜನವಾಗುತ್ತದೆ ಎಂಆರ್ಜಿ ಸಮೂಹ. ಕೊಟ್ಟು ಮರೆಯುವ ಸುಖದ ಗುಟ್ಟು ಅರಿಯಲೇಬೇಕೆ? ಇಟ್ಟುಕೋ ಕೆ ಪ್ರಕಾಶ್ ಶೆಟ್ಟಿಯವರ ನೆನಪು. ಕೋವಿಡ್ ಹೆಮ್ಮಾರಿ ರುದ್ರ ನರ್ತನಗೈಯುತ್ತಿರುವ ಆ ದಿನಗಳಲ್ಲಿ ತನ್ನ ಕರಾವಳಿಗೆ, ತನ್ನೂರಿಗೆ, ಸಂಕಟಗಳಿಗೆ ಮಿಡಿದ ಕೆ ಪ್ರಕಾಶ್ ಶೆಟ್ಟಿಯವರು 20,000 ಕುಟುಂಬಗಳಿಗೆ ಆಹಾರ ಸಾಮಗ್ರಿಗಳನ್ನು ಒದಗಿಸಿ ಮಹಾಮಾನವ ಎನಿಸಿಕೊಂಡರು. ಪ್ರತಿ ಗುರುವಾರ ದೆಹಲಿ, ಮುಂಬೈ, ಬೆಂಗಳೂರು, ಮಂಗಳೂರಿನ ಬೀದಿಗಳಲ್ಲಿ ಅವಶ್ಯಕತೆ ಇರುವವರುಗಳಿಗೆ ಎಂಆರ್ಜಿ ಸಮೂಹ ಪ್ರೀತಿಯಿಂದ ಊಟ ತಲುಪಿಸುತ್ತದೆ. ಈ ಅಪ್ಪಟ ಮಾನವೀಯ ಕೈಂಕರ್ಯದ ಹೆಸರು ಆಹಾರ. ಈ ಕುರಿತಂತೆ ಹೆಚ್ಚು ಹೇಳಲೇನೂ ಇಲ್ಲ, ಒಂದು ಮೂಕ ವಿಸ್ಮಯದ ಹೊರತಾಗಿ. ಹವಾನಿಯಂತ್ರಿತ ಅತ್ಯಂತ ಸುಸಜ್ಜಿತ ಮುಲ್ಕಿ ಸುಂದರರಾಮ್ ಶೆಟ್ಟಿ ಸ್ಮಾರಕ ಭವನ ಕೆ ಪ್ರಕಾಶ್ ಶೆಟ್ಟಿಯವರ ಸಾಮಾಜಿಕ ಕೈಂಕರ್ಯದ ಸುಂದರ ಸೌಧದಂತೆ ಕಂಗೊಳಿಸುತ್ತಿದೆ. ತುಳುಮಣ್ಣಿನ ಸಿರಿವಂತ ಜಾನಪದ ಕ್ರೀಡೆ ಕಂಬಳವನ್ನು ಆಯೋಜಿಸಲು ಮಂಗಳೂರಿನ ತನ್ನ ಜಾಗದಲ್ಲಿ ಅವಕಾಶ ಕಲ್ಪಿಸಿದ್ದೂ ಅಲ್ಲದೆ ಕಂಬಳದ ಕೋಣಗಳನ್ನು ಬೆಂಗಳೂರಿಗೆ ಹೊರಡಿಸಿಕೊಂಡು ಹೋಗಿ ಅರಮನೆ ಮೈದಾನದಲ್ಲಿ 10 ಲಕ್ಷಕ್ಕೂ ಅಧಿಕ ಮಂದಿ ಕರಾವಳಿಯ ಕಂಬಳ ಎನ್ನುವ ಕೃಷಿ ಖುಷಿಯ ಸ್ಪಂದನದ ಜೊತೆಗೆ ತಮ್ಮ ಸಮಯ ಶ್ರಮ ವ್ಯಯಿಸಿದ್ದನ್ನು ನಾಡು ಮೆಚ್ಚಿ ಅಹುದಹುದು ಎಂದಿದೆ. ಪ್ರಕಾಶ್ ಶೆಟ್ಟಿಯವರ 60 ವಸಂತಗಳ ಸ್ಕೂಟರ್ ಕದಲಲೊಲ್ಲದು. ಲ್ಯಾಂಬ್ರೆಟ್ಟಾದ ಆಕ್ಸಿಲೇಟರ್ ಕೇಬಲ್ ತುಂಡಾಗಿತ್ತು. ಆದರೆ ಬಂಧುಗಳೇ, ಅಂದಿನಿಂದ ಇಂದಿನವರೆಗೂ ಪ್ರಕಾಶ್ ಶೆಟ್ಟಿಯವರು ತಮ್ಮ ಕನಸುಗಳ ಸರಣಿ ಎಂದೂ ತುಂಡಾಗದಂತೆ ನೋಡಿಕೊಂಡರು. ಏದುಸಿರು ಬಿಡುತ್ತಾ ಲಾಂಬ್ರೆಟ್ಟಾದಲ್ಲಿ ಶಿರಾಡಿ ಘಾಟಿ ಹತ್ತುತ್ತಿದ್ದ ಅದೇ ಪ್ರಕಾಶ್ ಶೆಟ್ಟಿಯವರು ಇಂದು ಒಂದು ಲ್ಯಾಂಬರ್ಗನಿಯಲ್ಲಿ ಘಟ್ಟ ಹತ್ತುತ್ತಾರೆ, ಅಥವಾ ಜೆಟ್ ವಿಮಾನದ ಮೂಲಕ ಘಟ್ಟದ ಮೇಲಿನಿಂದ ಬೆಂಗಳೂರಿಗೆ ಹಾರುತ್ತಾರೆ. ಇದೆಲ್ಲವೇ ಸಾಧನೆ. ಬಾಳ್ವೆ ಸ್ವಲ್ಪ ಹಿಡಿಯಷ್ಟು ಸಾಕು, ಸುಕೃತಗಳ ಕಂಪು ಹೊರಸೂಸಬೇಕು. ಕೆ ಪ್ರಕಾಶ್ ಶೆಟ್ಟಿ ಸ್ವಂತಕ್ಕಾಗಿ, ಸ್ವಹಿತಕ್ಕಾಗಿ ಅಷ್ಟೇ ಬದುಕದೆ ಸಮಷ್ಟಿಗಾಗಿ, ಅದರ ಹಿತಕ್ಕಾಗಿ, ಶ್ರೇಯಸ್ಸಿಗಾಗಿ ಮಿಡಿಯುತ್ತಿದ್ದಾರೆ. ಅವರ ಆ ಕೊಡುವ ಕೈಗಳು ಎಂದಿಗೂ ದಣಿಯದಿರಲಿ. ಅವರ ಔದಾರ್ಯಕ್ಕೆ ಸದಾ ಒಳಿತಾಗಲಿ. ಕರಾವಳಿಯ ದೈವ ದೇವರುಗಳು ಸದಾ ಅವರಿಗೆ ಅಭಯವನ್ನಿತ್ತು ಪೊರೆಯಲಿ. ಕೆ ಪ್ರಕಾಶ್ ಶೆಟ್ಟಿ ಇದು ಕೇವಲ ಹೆಸರಲ್ಲ, ಅದೊಂದು ಬೆಳಕು, ಹೊಂಬೆಳಕು. ನಮಸ್ಕಾರ. ಕೊಂಡ ಈ ಕಥೆ ನಿಮಗೆ ರೋಮಾಂಚನವನ್ನುಂಟು ಮಾಡಿದೆ ಅಂತ ಭಾವಿಸ್ತೇನೆ. ಆಶಾಕ ಪಕ್ಕದಲ್ಲಿ ಕೂತಿದ್ದಾರೆ. ಪ್ರಕಾಶಣ್ಣನ ಬದುಕಿನ ಕಥೆಗಳಿಗೆ ಕಿವಿಯಾಗತಾ ಅವರ ಕಣ್ಣಲ್ಲಿ 2 ಹನಿ ಜಾರಿ ಬಿಟ್ಟಿತಲ್ಲ, ಇದು ಅವರ ಬದುಕಿನ ಯಶಸ್ಸಿಗೆ ಅವರು ಕೊಟ್ಟ ಗೌರವ ಅಂತ ನಾನು ಭಾವಿಸ್ತೇನೆ. ಆ ತಾಯಿಯ ಧನ್ಯತೆಯ ಸಂತಸದ ಕಣ್ಣೀರಿಗೆ ನಿಮ್ಮ ಚಪ್ಪಾಳೆಯ ಗೌರವ ಜೊತೆಯಾಗಲಿ ಅನ್ನುವುದೇ ನಮ್ಮೆಲ್ಲರ ಆಸೆ. ನಮ್ಮ ಈ ಸಮಾರಂಭದಲ್ಲಿ ಗೌರವಾನ್ವಿತ ಅಭ್ಯಾಗತರಾಗಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ತೇಜಸ್ವಿನಿ ಅನಂತಕುಮಾರ್ ಅವರು. ಅವರನ್ನು ಅತ್ಯಂತ ಗೌರವದಿಂದ ಈ ಸಭಾ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಪ್ರಕಾಶ್ ಶೆಟ್ಟಿ ದಂಪತಿಗಳು ವೇದಿಕೆಯತ್ತ ಚಿತ್ತೈಸಬೇಕು, ಆಸನವನ್ನು ಅಲಂಕರಿಸಿ ಸಭಾ ಕಾರ್ಯಕ್ರಮದ ಮುಂದಿನ ಹೆಜ್ಜೆಯನ್ನಿಡುವುದಕ್ಕೆ ಅನುವು ಮಾಡಿಕೊಡಬೇಕು ಅಂತ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಸ್ನೇಹಿತರೆ, ಸೇವೆ ಹೆಸರಿಗಾಗಿ ಅಲ್ಲ, ಅದು ತನ್ನ ಬದುಕಿನ ಉಸಿರು ಅಂತ ಭಾವಿಸ್ತಾ ಇಂತಹ ಸುಂದರ ಸಮಾರಂಭದ ವೇದಿಕೆಯ ಕಡೆ ಅವರು ಹೆಜ್ಜೆ ಹಾಕಬೇಕಿದ್ದರೆ ನಿಮ್ಮ ಚಪ್ಪಾಳೆ ಅದಕ್ಕೆ ತಾಳವಾಗಲಿ ಅನ್ನುವುದೇ ನಮ್ಮೆಲ್ಲರ ನಿರೀಕ್ಷೆ ಕೂಡ.
ಬನ್ನಿ ಗೌರವದಿಂದ ಗಣ್ಯರನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ. ಬಂಧುಗಳೇ, ಹಲವು ಕನಸುಗಳೊಂದಿಗೆ ಕನಸಿನ ಸಾಕಾರಕ್ಕಾಗಿ ಮನುಷ್ಯ ಯತ್ನಶೀಲನಾದಾಗ ಅವನ ಪ್ರಯತ್ನ ಸಫಲವಾಗಬೇಕಾದ್ರೆ ದೈವಾನುಗ್ರಹ ಬೆಂಬಲವಾಗಬೇಕಂತೆ. ಮಾಡೋಣ, ನಾವು ನೀವೆಲ್ಲ ಶ್ರದ್ಧೆಯಿಂದ ಭಗವಂತನನ್ನು ಸ್ಮರಿಸೋಣ. ಸೃಷ್ಟಿಸ್ಥಿತಿ ವಿನಾಶಾನಾಂ ಶಕ್ತಿ ಭೌತೆ ಸನಾತನಿ ಗುಣಾಶ್ರಯೇ ಗುಣಮಯೇ ನಾರಾಯಣಿ ನಮೋಸ್ತುತೆ. ಸಂಸಾರ ನಿಧನಾಯ ಚ ನಮಃ ಸಂಸಾರ ರೂಪಾಯ ನಿಸ್ಸಂಸಾರಾಯ ಶಂಭವೇ. ಈ ನೆಲದ ಗುರುಪರಂಪರೆಗೆ ಭಕ್ತಿಯಿಂದ ತಲೆಬಾಗಿ ಕ್ಷೇತ್ರದ ಸಮಸ್ತ ಅಧಿಷ್ಠಾತ್ರ ದೇವತೆಗಳಿಗೆ ವಂದಿಸಿ ಕಾರ್ಯಕ್ರಮದ ನಿರ್ವಿಘ್ನತೆಗಾಗಿ ಅನುಜ್ಞೆಯನ್ನು ಪ್ರಾರ್ಥಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ. ನಮ್ಮಲ್ಲಿ ಭಾವಗೀತೆಯ ಸಾಲೊಂದು ಹೇಳುತ್ತದೆ, ಬನ್ನಿ ಭಾವಗಳೇ ಬನ್ನಿ ನಮ್ಮೆದೆಗೆ ಕರೆವೆವು ಕೈ ಬೀಸಿ. ನಾವು ಹೇಳುತ್ತೇವೆ, ಬನ್ನಿ ಬಂಧುಗಳೇ ಬನ್ನಿ ನಮ್ಮೆಡೆಗೆ ಕರೆವೆವು ಕೈ ಬೀಸಿ ಅಂತ. ಇವತ್ತು ಬಂದಿರುವ ತಮ್ಮೆಲ್ಲರನ್ನು ನುಡಿತೋರಣದೊಂದಿಗೆ ಸ್ವಾಗತಿಸ್ತಾ ಈ ಕಾರ್ಯಕ್ರಮದ ಕುರಿತಾದ ಪ್ರಾಸ್ತಾವಿಕ ಮಾತುಗಳನ್ನಾಡುತ್ತಾರೆ ಆದರಣೀಯರಾದಂತಹ ಗುರುಮೆ ಸುರೇಶ್ ಶೆಟ್ಟಿ ಅವರು. ಓಂ ಶ್ರೀ ಗುರುಭ್ಯೋ ನಮಃ. ಆಶಾ ಪ್ರಕಾಶ್ ಶೆಟ್ಟಿ ಸಹಸ್ತ ಯೋಜನೆಯ ಈ ನೆರವು ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಹಿಂದಿನ ರೂವಾರಿಗಳು ಬಹುಶಃ 2019 ಒಂದು ದಿವಸ ನಾವೆಲ್ಲ ಒಂದು ಕಡೆ ಸೇರಿರ್ತೀವಿ. ಒಂದು ಅದ್ಭುತವಾದ ಅವರ 60ನೇ ಹುಟ್ಟುಹಬ್ಬದ ಸಮಾರಂಭದಲ್ಲಿ ಒಂದು 50,000ಕ್ಕಿಂತ ಮಿಕ್ಕಿ ಜನ ಅಲ್ಲಿ ಸೇರ್ತಾರೆ. ಅದರ ಧನ್ಯವಾದ ಸಮರ್ಪಣೆಯ ಕಾರ್ಯಕ್ರಮ, ಒಂದು ಸಣ್ಣ ಭೋಜನಕೂಟ. ಅಲ್ಲಿ ಪ್ರಕಾಶ್ ಅನ್ನೋ ಮಾತನ್ನು ಹೇಳ್ತಾರೆ, ಇಷ್ಟು ಜನರ ಋಣವನ್ನು ನಾನು ತೀರಿಸಬೇಕು, ಸಮಾಜದ ಊರಿನ ಋಣ ನನ್ನ ಮೇಲೆ ಇದೆ. ಇಂಥ ಸಂಕ್ರಮಣ ಕಾಲಘಟ್ಟದಲ್ಲಿ ಕೂಡ, ಅವಾಗ ಕೋವಿಡ್ ಇತ್ತು, ನಿಮಗೆಲ್ಲ ಗೊತ್ತಿರ್ಬೋದು. ಒಂದು ಕಡೆ ಮಂಗಳೂರಲ್ಲಿ ಕಾನೂನು ಸುವ್ಯವಸ್ಥೆಯ ಚರ್ಚೆ ನಡೀತಾ ಇತ್ತು. ಆ ಕಾಲಘಟ್ಟದಲ್ಲಿ ಏನು ಮಾಡಬೇಕು, ಇಟ್ಟ ಹೆಜ್ಜೆ ಮುಂದಿಡಬೇಕು ಹಿಂದಿಡಬೇಕು ಅನ್ನೋದು ಗೊಂದಲ ಇದ್ದಾಗ ಕಾರ್ಯಕ್ರಮ ನಡೀತು. ಭಾಳ ಅದ್ಧೂರಿಯಾಗಿ ನಡೀತು. ಕೇವಲ ಕರಾವಳಿ ಮಾತ್ರ ಅಲ್ಲ, ಈ ರಾಜ್ಯ ಮಾತ್ರ ಅಲ್ಲ, ಇಡೀ ರಾಷ್ಟ್ರ ಮಟ್ಟ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ಜನ ಬರ್ತಾರೆ. ಅದು ಪ್ರಕಾಶನ ಮೇಲೆ ಆ ಜನ ಇಟ್ಟಂಥ ಒಂದು ಪ್ರೀತಿ ಅಂತ ಭಾವಿಸ್ತಾನೆ. ಆಗ ಅವ್ರು ಹೇಳ್ತಾರೆ, ನಾವು ಇದನ್ನು ಇಲ್ಲಿಗೆ ನಿಲ್ಲಿಸಬಾರ್ದು, ಏನಾದರೂ ಮಾಡಬೇಕು ಸುರೇಶಣ್ಣ ಅನ್ನೋ ಮನದ ಇಂಗಿತವನ್ನು ಹೇಳಿದಾಗ ನಾನು ಹೇಳಿದೆ, ಈ ಸಮಾಜದಲ್ಲಿ ಕೇವಲ ನಮ್ಮ ಬಡ್ಡ ಸಮಾಜ ಮಾತ್ರ ಅಲ್ಲ, ಇಲ್ಲಿ ತುಂಬ ಜನ ನೊಂದವರು ಬೆಂದವರು ತುಂಬ ಜನ ಇದ್ದಾರೆ. ಪ್ರಕಾಶಣ್ಣ ಒಂದು ಸಣ್ಣ ಮಟ್ಟದಲ್ಲಿ ನಾವು ಅವರ ಕಣ್ಣೀರು ಒಂದು ಕೆಲಸವನ್ನು ಮಾಡಿದರೆ ಅದಕ್ಕಿಂತ ಸಾರ್ಥಕಗಳಿಗೆ ಮತ್ತೊಂದು ಇಲ್ಲ ಅಂತ ನಾನು ಭಾವಿಸ್ತೇನೆ ನನ್ನ ಮಾತನ್ನು ಹೇಳಿದಾಗ ಅದನ್ನು ಕಾಯ ವಾಚ ಮನಸ್ಸು ಒಪ್ಪಿಕೊಂಡಂಥ ಪ್ರಕಾಶಣ್ಣ ಅವತ್ತು ಅವರು ಮನಸ್ಸು ಮಾಡ್ತಾರೆ. ಅದು ಸುಮಾರು 1 ಕೋಟಿಯಿಂದ ಪ್ರಾರಂಭ ಅಂಥದ್ದು. ಇವತ್ತು 6 ವರ್ಷಗಳ ಹಿಂದೆ 2019ರಲ್ಲಿ ಅನಂತರ ಅದು ಬೆಳೀತಾ ಸುಮಾರು ಇವತ್ತು 6 ಕೋಟಿಗೂ ಮಿಕ್ಕಿ ಆ ಒಂದು ಕಾರ್ಯಕ್ರಮ ನಡೀತದೆ ಅಂತ ಹೇಳಿದರೆ, ಬಹುಶಃ ಈ ಕಾರ್ಯಕ್ರಮಕ್ಕೆ ನನಗೆ ಗೊತ್ತಿಲ್ಲ, ತುಂಬ ಪಾರದರ್ಶಕವಾಗಿ ಈ ಒಂದು ಚಿಂತನೆಯನ್ನು ನಾವು ಮಾಡ್ತೀವಿ. ಸುಮಾರು ನನಗೆ 1,000ಕ್ಕಿಂತ ಹೆಚ್ಚಿನ ಅಪ್ಲಿಕೇಶನ್ ಬಂದರೂ ಕೂಡ ನಾವು ಎಲ್ಲವನ್ನು ಅವರಿಗೆ ಕಳಿಸ್ಕೊಡ್ತೀವಿ. ಒಂದು ಮಾನದಂಡ ಇಟ್ಕೊಂಡು ವಿಶೇಷವಾಗಿ ಈ ಸಮಾಜದಲ್ಲಿ ಯಾರು ನೊಂದವರು ಬೆಂದವರಿದ್ದಾರೆ ಅವರನ್ನು ಕಣ್ಣೀರು ಹೊಸದ ಕೆಲಸವನ್ನು ಭಾಳ ಪಾರದರ್ಶಕವಾಗಿ ಅವ್ರು ಮಾಡಿದ್ದಾರೆ. ಹಾಗಾಗಿ ನಾವು ಹೇಳಿದ್ದೀವಿ, ನುಡಿಯ ಚೆನ್ನ ನಡೆದು ತೋರಿ ನಡೆಯ ಚೆನ್ನ ನುಡಿದು ತೋರಿ ಅಂತ ಹೇಳ್ತಾ ನುಡಿದಂತೆ ನಡೆದವನ ಅಡಿಗೆನ ನಮನ ಇನ್ನೊಂದು ಮಾತನ್ನು ಈ ಸಂದರ್ಭದಲ್ಲಿ ನಾವು ಒಪ್ಪಲೇಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಇವತ್ತು ತುಂಬ ಚರ್ಚೆ ಮಾಡಿದ್ವಿ, ಯಾರನ್ನು ಅಭ್ಯರ್ಥನ ಅಲ್ಲಿ ನಮ್ಮ ಅತಿಥಿಗಳನ್ನು ಕರಿಬೇಕು ಅಂತೇಳಿ. ನಮಗೆ ತೇಜಸ್ವಿನಿ ಅಕ್ಕ
ಅನಂತಕುಮಾರ್ ಅವರು ನನ್ನ ಗುರುಗಳು, ನಾನು ಅವ್ರು ನೆನೆಸಬೇಕು. ಇವರಿಂದ ಸಮರ್ಥ ವ್ಯಕ್ತಿ ಇನ್ನೊಬ್ರು ಇಲ್ಲ ಅಂತ ನಾವು ಭಾವಿಸಿ, ಯಾಕಂತ ಹೇಳಿದರೆ ಆ ಪುಣ್ಯಾತ್ಮೆ ಇಲ್ಲಿಗೆ ಬಂದಿದ್ದಾರೆ. ನಿಮ್ಗೆ ಗೊತ್ತಿರಲಿ, ದಿನನಿತ್ಯ 1,65,000 ಮಕ್ಕಳಿಗೆ ಊಟವನ್ನು ಕೊಡುವಂಥ ಭಾಳ ದೊಡ್ಡ ಕೆಲಸವನ್ನು ಬೆಂಗಳೂರು, ಹುಬ್ಬಳ್ಳಿ, ಗುಲ್ಬರ್ಗ, ಅಷ್ಟು ಮಾತ್ರವಲ್ಲ ರಾಜಸ್ಥಾನದಲ್ಲಿ ಕೂಡ ಅವ್ರು ಮಾಡ್ತಾರೆ ಅಂತ ಹೇಳಿಕೆ ಅವರ ಹೆಗ್ಗಳಿಕೆ ಅಂತ ಭಾವಿಸ್ತಾರೆ. ಎಲ್ಲೂ ಪುಣ್ಯಾತ್ಮೆ ಹೇಳಿಕೊಳ್ಳುವುದಿಲ್ಲ. ಹಾಗೆ ಸಮಾಜದ ನೊಗವನ್ನು ಅನಂತಕುಮಾರ್ ಅವರು ಹೊತ್ತರೆ ಸಂಸಾರದ ನೊಗವನ್ನು ಹೊರ್ತಾ ನಮ್ಮ ತೇಜಸ್ವಿನಿ ಅಕ್ಕ ಅವರಿಗೆ ಬೆಂಗವಲಾಗಿ ನಿಂತಂಥವ್ರು. ಅವರ ಸಾರ್ಥಕ ಬದುಕಿನ ಹೆಜ್ಜೆ ಹಿಂದೆ ತನ್ನ ಹೆಜ್ಜೆ ಗುರುತನ್ನು ಕೂಡ ಮೂಡಿಸಿದಂಥವ್ರು. ಇವತ್ತಿಗೂ ಕೂಡ ಆ ಒಂದು ಕಾಯಕವನ್ನು ತನ್ನ ತಪಸ್ಸು ಅಂತೇಳಿ ಮಾಡಿಕೊಂಡು ಇವತ್ತಿಗೂ ಕೂಡ ತಪಸ್ಸನ್ನು ಮುಂದುವರಿಸತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲ, ಕಲ್ಕತ್ತಾದ IITಯಲ್ಲಿ ಚೇರ್ಪರ್ಸನ್ ಆಗಿದ್ದಾರೆ ಅವರು. ಇಷ್ಟು ಭಾಳ ದೊಡ್ಡ ಹುದ್ದೆಯನ್ನು ಅಲಂಕರಿಸ್ತಕ್ಕಂಥ ಅತ್ಯ ಸರಳ ಸಜ್ಜನಿಕೆ. ನಾವು ತುಂಬ ರಾಜಕಾರಣಿ ಹೇಗಿರಬೇಕು ಅಂತ ತಿಳ್ಕೊಳ್ಬೇಕಾದ್ರೆ ಅವರ ಮನೆ ಹೊಸ್ತಿಲನ್ನೊಮ್ಮೆ ನಾವು ತುಳಿಬೇಕಾಗ್ತದೆ. ಅಂಥ ಎತ್ತರದ ವ್ಯಕ್ತಿತ್ವ, ಅಂಥ ತೇಜಸ್ವಿ ಅಕ್ಕನಿಗೆ ನಾನು ಅತ್ಯಂತ ತಮ್ಮೆಲ್ಲರ ಪರವಾಗಿ ನತಮಸ್ತಕನಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಇನ್ನು ಡಾಕ್ಟರ್ ಮೋಹನ್ ಆಳ್ವ ಅವರು ಜೈನಕಾಶಿಯಾಗಿರ್ತಕ್ಕಂಥ ಮೂಡುಬಿದ್ರೆಯನ್ನು ವಿದ್ಯಾಕಾಶಿಯನ್ನಾಗಿ ಮಾಡ್ತಾ ಒಬ್ಬ ವಿದ್ಯಾ ವಾಚಸ್ಪತಿಯಾಗಿ ನಾನು ಎಲ್ಲಕ್ಕಿಂತ ಮಿಗಿಲಾಗಿ ಅವ್ರು ನಡೆಸ್ಕೊಡ್ತಕ್ಕಂಥ ಕಾರ್ಯಕ್ರಮಗಳು, ಆ ಸಮಯ ಪ್ರಜ್ಞೆ, ಈ ನಾಡಿನ ಬಹುಶಃ ಸಂಸ್ಕೃತಿಯನ್ನು ಬಿತ್ತರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಒಬ್ಬ ಸಾಂಸ್ಕೃತಿಕ ರಾಯಭಾರಿ ಅಂತೇಳಿ ನಾನು ಬಳ್ಳಾರಿಲಿರುವಾಗ ಕೂಡ ಅವರ ತಂಡವನ್ನು ಕರ್ಕೊಂಡು ಅಲ್ಲಿಗೆ ಬಂದಿದ್ದರು. ಸುಮಾರು 15-20 ಬಸ್ ಜನಗಳನ್ನು ಬರ್ತಾರೆ. ಅವರಲ್ಲಿ ತಾನು ಬೆರೀತಾರೆ. ಹಾಗಾಗಿ ಈ ನಾಡಿನ ಕಲೆಗೆ ಒಂದು ಹೊಸ ಭಾಷೆಯನ್ನು ಕೊಟ್ಟಂಥ ಪುಣ್ಯಾತ್ಮ. ಹಾಗೆ ಇವತ್ತು ಲಕ್ಷಾಂತರ ಜನರಿಗೆ ಆದರ್ಶ ಅಂತ ಇದ್ದರು ಕೂಡ ನನಗೂ ಕೂಡ ಅವರೊಬ್ಬರು ಆದರ್ಶ ಪುರುಷ ಅಂಥವ್ರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸ್ತೇನೆ. ಇನ್ನು ಆಶಕ್ಕ, ದರ್ ಈಸ್ ಎ ವುಮೆನ್ ಬಿಹೈಂಡ್ ಎ ಸಕ್ಸಸ್ಫುಲ್ ಮ್ಯಾನ್ ಅಂತ ಕೇಳಿದ್ವಿ ನಾವು. ಆದರೆ ಆಶಕ್ಕನ ಪೂಜೆ ಪುರಸ್ಕಾರ, ಆಶಕ್ಕನ ಒಳ್ಳೆಯ ಮನಸ್ಸು, ಮಗು ಮನಸ್ಸು, ಅದು ಪ್ರಕಾಶಣ್ಣನ ಬಗ್ಗೆ ಇಲ್ಲಿ ನುಡಿ ಚಿತ್ರ ಬರ್ತಾಯಿದ್ರೆ ಕಣ್ಣಲ್ಲಿ ನೀರು ಸುರಿತಾ ಇತ್ತು. ಅವರ ಬದುಕಿನ ಸಾರ್ಥಕದ ಗಳಿಗೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಖಂಡಿತ ಅವರ ತಪಸ್ಸು, ಅವರ ಪೂಜೆ, ಅವರ ಪುರಸ್ಕಾರ, ಅವರ ಒಳ್ಳೆತನ ಇದು ಫಲಿಸಿದೆ. ಅದನ್ನು ಪ್ರಕಾಶನ ರೂಪದಲ್ಲಿ ಸಮಾಜದಲ್ಲಿ ಪ್ರಜ್ವಲಿಸುವಂತೆ ಮಾಡಿದೆ ಅಂತ ಮಾತನ್ನು ನಾನು ಹೇಳ್ತೇನೆ. ಹಾಗೆ ಪ್ರಕಾಶಣ್ಣ ಕಾಯಕದಲ್ಲಿ ಕೈಲಾಸವನ್ನು ಕಂಡ ಕರ್ಮಯೋಗಿ, ಬದುಕನ್ನು ಕ್ಷಣ ಕ್ಷಣಕ್ಕೂ ನಿಕಷಕ್ಕೊಡ್ಡಿ ಬದುಕನ್ನು ಸಾರ್ಥಕಪಡಿಸಿಕೊಂಡ ಭಗೀರಥ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಅವರು ಏನು ಮಾತಾಡ್ತಾರೋ ಅದನ್ನು ಮಾಡ್ತಾರೆ, ಏನು ಮಾಡ್ತಾರೋ ಅದನ್ನು ಮಾತಾಡ್ತಾರೆ. ಒಂದು ಸ್ಪಷ್ಟ ನಿಲುವು ಇದೆ ಅವರಲ್ಲಿ. ಆ ನಿಟ್ಟಿನಲ್ಲಿ ಇವತ್ತು ಈ ರೀತಿಯ ಕಾರ್ಯಕ್ರಮಗಳು ನಿಮ್ಗೆ ಗೊತ್ತಿರಲಿ, ನಮ್ಮ ಮಾರುಗುಡಿಯ ಬ್ರಹ್ಮಕಲಶ ಸಮಿತಿಯ ಅಧ್ಯಕ್ಷರು ಅವರಾಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಆಶಕ್ಕನ ಆಶಯದಂತೆ ಪಡುಬಿದ್ರಿಯಲ್ಲಿ ಇವತ್ತು ಇನ್ನೇನು ಒಂದು ದೇವಸ್ಥಾನ, ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಇದೆ. ಹಲವಾರು ವರ್ಷಗಳಿಂದ ಚರ್ಚೆಯಲ್ಲಿತ್ತು. ಆದರೆ ನಾವೆಲ್ಲ ಹೋಗಿ ಪ್ರಕಾಶನ ಆಶಕ್ಕನ ಒಂದು ಆಸೆ ನೀವು ನೆರವೇರಿಸಿಕೊಡ್ಬೇಕಂತ ಕೇಳಿಕೊಂಡಾಗ ಬಹಳ ಪ್ರೀತಿಯಿಂದ ಒಪ್ಪಿಕೊಂಡಿದ್ದಾರೆ. ಅದಕ್ಕೆ ಮೂರ್ತ ರೂಪವನ್ನು ಕೂಡ ಕೊಟ್ಟಿದ್ದಾರೆ. ಅವರ ಈ ಒಂದು ಯಶಸ್ಸಿನಲ್ಲಿ ಅವರ ಪುತ್ರ ಗೌರವ್, ನಾವೆಲ್ಲ ಕೇಳಿದ್ದೀವಿ, ಭಾವನೆಯಂತೆ ಭಗವಂತ, ದೃಷ್ಟಿಯಂತೆ ಸೃಷ್ಟಿ, ನೂಲಿನಂತೆ ಸೀರೆ, ಗುರುವಿನಂತೆ ಶಿಷ್ಯ, ತಂದೆಯಂತೆ ಮಗು. ಹೀಗೆ ಗೌರವ ಕೂಡ ವೇದಿಕೆ ಬರಬೇಕಾಗಿತ್ತು. ಆದರೆ ಸ್ವಲ್ಪ ಕಣ್ಣಿನ ಸಮಸ್ಯೆ ಇದೆ, ಅಂಕಲ್ ಬರೋದಿಲ್ಲ. ನಾನು ಕರೆದೆ, ಏನಾಗೋದಿಲ್ಲ, ಇದೊಂದು ಹೊಸ ಫ್ಯಾಷನ್ ಮಗ ಅಂತೇಳಿ. ಬಟ್ ಬೇಡ ಅಂಕಲ್, ನಾನು ಕೆಳಗೆ ಇರ್ತೀನಿ ಅನ್ನೋ ಮಾತನ್ನು ಗೌರವ ಹೇಳಿದ್ದಾರೆ. ತುಂಬ ಸಜ್ಜನಿಕೆ ಹುಡುಗ, ನಾವೆಲ್ಲ ಪ್ರೀತಿ ಮಾಡ್ತಕ್ಕಂಥ ನಿಮ್ಮೆಲ್ಲರ ಹಾರೈಕೆಗಳು ಆ ಮಗುವಿನ, ಹಾಗೆ ಅನುಷ್ಕಾ ಅವರ ಸೊಸೆ, ಮುದ್ದಿನ ಸೊಸೆ, ಅವರ ನಿಮ್ಮೆಲ್ಲ ಹಾರೈಕೆ ಆ ಇಬ್ಬರು ಕಂದ ಮಗಳ ಮೇಲೆ ಇರಲಿ ಅನ್ನೋದು ಮಾತನ್ನು ಹೇಳ್ತಾ, ಈ ಒಂದು ನಾನು ಮತ್ತೆ ನೆನಪು ಮಾಡ್ಕೊಳ್ತೇನೆ, ಈ ಒಂದು ನಗವನ್ನು, ಈ ಒಂದು ರಥವನ್ನು ಮುಂದೆ ಸಾಗಿಸ್ತಕ್ಕಂಥ ದೊಡ್ಡ ಜವಾಬ್ದಾರಿ ಇವತ್ತು ಗೌರವಗಿದೆ.
ಹಾಗಾಗಿ ಏನೋ ತಂದೆ ಒಂದು ಸಂಕಲ್ಪ ಮಾಡಿದ್ದಾರೆ, ಹೇಳ್ತಾರೆ ಸಂಕಲ್ಪ ಶುದ್ಧಿ ಇದ್ದಲ್ಲಿ ಖಂಡಿತ ಸಂಕಲ್ಪ ಸಿದ್ಧಿ ಆಗ್ತದಂತೆ. ಆ ಒಂದು ಕೆಲಸವನ್ನು ಮಾಡೋಂಥ ಕೆಲಸವನ್ನು ನಮ್ಮ ಗೌರವ ಮಾಡಲಿ ಅಂತ ಹೇಳ್ತಾ, ಇವತ್ತು ಆಸ್ತಿ ಅಂತಸ್ತು ಒಡವೆ ಇದಕ್ಕೆಲ್ಲ ನಾವೇ ಕಾವಲುಗಾರರಾದರೆ ಈ ರೀತಿ ನಾವು ಮಾಡ್ತಕ್ಕಂಥ ಪುಣ್ಯಗಳು ದಾನ ಧರ್ಮಾದಿಗಳು ಅವು ನಮಗೆ ಕಾವಲಾಗಿ ನಿಲ್ತವಂತೆ. ಅದಕ್ಕೆ ಒಂದು ಮಾದರಿ ಕಾರ್ಯಕ್ರಮ ಅಂತ ನಾವೆಲ್ಲ ಭಾವಿಸ್ತೀವಿ. ಈ ನಿಟ್ಟಿನಲ್ಲಿ ಹೇಳ್ತಾರೆ, ಗೆಲುವಿಗೆ ಹಲವು ತಂದೆ ಸೋಲು ಅನಾಥ ಅಂತೇಳಿ. ಆದರೆ ಸೋತವರ ಜೊತೆ ನಿಲ್ಲುವಂಥದ್ದಿದೆಲ್ಲ ಆ ಸುಖವೇ ಬೇರೆ. ಪ್ರಕಾಶಣ್ಣ ಎಲ್ಲಿ ದುಃಖ ಇದೆಯೋ, ಎಲ್ಲಿ ಅವಮಾನ ಇದೆಯೋ, ಎಲ್ಲಿ ಹಸಿವು ಇದೆಯೋ, ಎಲ್ಲಿ ತಿರಸ್ಕಾರ ಇದೆಯೋ ಅಲ್ಲಿ ಹೋಗಿ ಪುರಸ್ಕಾರ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಪ್ರಕಾಶನ ಮಾಡ್ತಾರೆ. ಹಾಗಾಗಿ ನಾನು ಕೂಡ ಎಲ್ಲ ಬಿಗುಮಾನ ಬಿಟ್ಟು ಅವರು ಹೋದಲ್ಲಿ ಬಂದಲ್ಲಿ ನಾನು ಇರ್ತಕ್ಕಂಥದ್ದು ನನ್ನ ಸೌಭಾಗ್ಯ ಅಂತ ಭಾವಿಸ್ತೇನೆ. ಈ ನಿಟ್ಟಿನಲ್ಲಿ ಡೂ ಸಮಥಿಂಗ್ ಟು ದಿ ಸೊಸೈಟಿ ಆ್ಯಂಡ್ ಎಕ್ಸಿಟ್ ಗ್ಲೋರಿಯಸ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹಾಗಾಗಿ ಇವತ್ತು ನಾವು ನಮ್ಮ ಬದುಕು ಹೇಗಿರ್ಬೇಕಂತ ಹೇಳಿದರೆ ಧರ್ಮದ ಬಿಗಿ, ಕರ್ಮದ ಕಟ್ಟು, ಭಕ್ತಿಯ ಬಲ, ನೀತಿಯ ನೆಲೆ ಇದು ಬದುಕಿಗೆ ಪೂರಕವಾಗಿ ಸ್ಪಂದಿಸಿದಾಗ ಆಗ ನಮ್ಮ ಬದುಕು ಭಾವಗೀತೆ ಆಗ್ತಂತೆ. ಹೇಳ್ತಾರೆ, ಯಾವ ಕಾಲದ ಶಾಸ್ತ್ರ ಏನು ಹೇಳಿದ್ದಾರೆ ಏನು, ನಮ್ಮ ಧ್ವನಿಗುಮಿಗೆ ಇಲ್ಲಿ ಶಾಸ್ತ್ರವಿರುವುದೇನು ಎನ್ನುವಂತೆ ನಮ್ಮ ಧ್ವನಿಯನ್ನು ನಾವು ಏಕಾಂಗಿಯಾಗಿ ಕೇಳಿಸ್ಕೊಂಡಾಗ ಅದು ವಿಶ್ವ ಪ್ರೀತಿಯನ್ನು, ಮಾನವ ಪ್ರೀತಿಯನ್ನು ಅದು ಬಿಂಬಿಸ್ತಂತೆ. ಹಾಗೆ ಪ್ರೀತಿ ಮನುಷ್ಯನ ಮಗುವಾಗಿಸ್ತಂತೆ. ನಾನು ಬಂಜಾರ ಪ್ರಕಾಶನಲ್ಲಿ ಮತ್ತು ಅವರ ಇಡೀ ಕುಟುಂಬದಲ್ಲಿ ಕಂಡುಕೊಂಡಂಥದ್ದು ತುಂಬ ಸಲ ಅವ್ರ ಮನೆಗೆ ಊಟ ಮಾಡಿದ್ದೇನೆ. ಅವರ ಪ್ರೀತಿಯನ್ನು ಯಾವುದೇ ಹಮ್ಮ ಬಿಂಬಗಳಿಲ್ಲದೆ, ಆ್ಯಕ್ಚುಲಿ ಈಸ್ ಎ 5 ಸ್ಟಾರ್ ಮ್ಯಾನ್, ಸುಮಾರು 7-8 5 ಸ್ಟಾರ್ ಹೋಟ್ಲ್ ಇರ್ತಕ್ಕಂಥ ಮನುಷ್ಯ. ಆದರೆ ಎಲ್ಲವನ್ನು ಸಮಾಜಕ್ಕೆ ಅರ್ಪಿಸ್ತಾ ಆ ಬದುಕಲ್ಲಿ ಧನ್ಯತೆಯನ್ನು ಕಂಡುಕೊಂಡಂಥವ್ರು. ನಮ್ಮ ವಸಂತಗಿಳಿಯವರು ತುಂಬ ನುಡಿ ಚಿತ್ರವನ್ನು ಭಾಳ ಅದ್ಭುತವಾಗಿ ಮಾಡಿದರು. ಹಾಗಾಗಿ ಅವರಿಗೆ ಕಷ್ಟ ಗೊತ್ತಿದೆ, ಅವಮಾನ ಗೊತ್ತಿದೆ, ಬಡತನ ಗೊತ್ತಿದೆ. ಆದರೆ ಎಲ್ಲ ಹವಾಮಾನದ ಕಲ್ಲುಗಳನ್ನ ಆರಿಸಿಕೊಂಡು ಅರಮನೆಗೆ ಅಡಿಪಾಯ ಹಾಕುವಂಥ ಕೆಲಸವನ್ನು ಪ್ರಕಾಶಣ್ಣ ಮಾಡಿದ್ದಾರೆ. ಹೇಳ್ತಾರೆ, ನಜರ್ ಬದಲೇಗ ಅಥವಾ ನಜರಾನ ಬದಲೇಗ ಅಂತೇಳಿ. ಅಂದರೆ ದೃಷ್ಟಿ ಬದಲಾದರೆ ದೃಶ್ಯ ಬದಲಾಗ್ತಂತೆ. ಜನಪದರು ಒಂದು ಕಡೆ ಹೇಳ್ತಾರೆ, ಬದುಕೇನು ಮಾಡಿದೆ ಇಲ್ಲೇ, ಸುಳ್ಳೆ ಮುದುಕಿಯಾಗಿ ಮೆರೆದೆಲ್ಲೋ ಕಿಹುಚ್ಚು ಮರಳೆ, 7 ಜನ್ಮಾಂತರ ದಿನವು ಹಿಂಗ ಹೇಳಾದೆ ಹೋದವು ನಿನಗೆಲ್ಲ ನಿನಗೆ ಎನ್ನುವಂತೆ ಮನುಷ್ಯನ ಬದುಕು ಮರ ಹುಟ್ಟಿ ಮರಸತ್ತಾಗಬಾರ್ದಂತೆ. ಮರ ಕಡಿದು ಮನೆ ಕಟ್ಟುವ ಗಿಡ ನೆಟ್ಟು ಬೆಳೆಸಿಕೊಂಡು ನಾವು ಬಾಧ್ಯರಾಗಬೇಕಂತೆ. ಆ ಕೆಲಸವನ್ನು ಇವತ್ತು ಮಾಡ್ತಿದ್ದಾರೆ. ಹಾಗಾಗಿ ಮನುಷ್ಯನ ಬದುಕು, ಈ ದೇಹ ಪಂಚಭೂತಗಳ ಸಂಗಾತ, ಬದುಕು ಆಶೀರ್ವಾದಗಳ ಸಂತೆ, ಭವನೆಗಳ ಬಗ್ಗಡ, ಬೇನೆಗಳ ತವರು ಎಂತಕ್ಕಂಥ ಮಾತನ್ನು ಹೇಳ್ತಾರೆ. ನನಗೆ ನಮ್ಮ ಆಳುವವರು ಮತ್ತೆ ಯಾಕೆ ನೆನಪಾಗ್ತದೆ, ನನ್ನ ಕರ್ಕೊಂಡೋಗಿ ಅಲ್ಲಿ ಕಿವುಡ ಮೂಗ ಮಕ್ಕಳಿದ್ದಾರೆ, ಏಡ್ಸಿಂದ ಬದಿತಾರಂಥ ಮಕ್ಕಳಿದ್ದಾರೆ, ಅಲ್ಲಿ ಕರ್ಕೊಂಡೋಗಿ ನಮ್ಮನ್ನು ತೋರಿಸ್ತಾರೋ. ಈ ನಿಟ್ಟಿನಲ್ಲಿ ಆಳುವವರು ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳನ್ನು ಯಾಕೆ ಅತೀತರಾಗಿ ನಿಲ್ತಾರೆ ಅಂತ ಹೇಳಿದರೆ ಆ ಕಾಲಕ್ಕೋಸ್ಕರ ಇವತ್ತು ಆಳುವವರು. ನಿನ್ನೆ ನಮ್ಮ ಅಪ್ಪಣ್ಣ ಹೆಗ್ಡೆಯವರು 90ರ ಒಂದು ಸಂಭ್ರಮ ಆಯಿತು. ಅದರ ಹಿಂದಿನ ರೂವಾರಿ ಎಷ್ಟು ಚಂದವಾಗಿ ಆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಅವರು. ಈ ನಿಟ್ಟಿನ ಒಂದು ಕೆಲಸವನ್ನು ಮಾಡ್ತಾ ನಮಗೆಲ್ಲ ಇವತ್ತು ಒಳ್ಳೆಯ ಮಾರ್ಗದರ್ಶನ ಮಾಡ್ತಾಯಿದ್ದಾರೆ. ಹಾಗಾಗಿ ಇವತ್ತು ಖಂಡಿತವಾಗಿ ನಮ್ಮ ಈ ಒಂದು, ನಾನು ಮತ್ತೆ ಹೇಳ್ತೇನೆ, ಈ ಕಾರ್ಯಕ್ರಮ ವ್ಯಕ್ತಿ ಪೂಜೆ ಖಂಡಿತ ಅಲ್ಲ, ಅದು ವ್ಯಕ್ತಿತ್ವದ ಪೂಜೆ. ನಮ್ಮ ಆಸೆ ಇರ್ತಕ್ಕಂಥದ್ದು ಈ ಥರದ 10 ಜನನ ಈ ಸಮಾಜದಲ್ಲಿ ಹುಟ್ಟಿ ಬರಬೇಕು. ಅವರ ಕೈಗಳು ಈ ಸಮಾಜದ ಕಟ್ಟಕಡೆ ಜನರ ಕಣ್ಣೀರು ಒರೆಸುವಂಥಲ್ಲಿ, ಅವರಿಗೆ ಧ್ವನಿಯಾಗುವಲ್ಲಿ ಕೆಲಸ ಮಾಡಬೇಕು ಎನ್ನುವಂಥ ಮಾತನ್ನು ಹೇಳ್ತಾ, ಇವತ್ತು ಇಂಥವರ ಸಂತತಿ 1000 ಆಗಲಿ ಅನ್ನೋದು ಹಾರೈಕೆ ಮಾತನ್ನು ನಾನು ಹೇಳ್ತೇನೆ. ಖಂಡಿತ ಆತ್ಮೀಯರೇ, ಅವರ ಒಳ್ಳೆಯತನ ನಮ್ಮ ಬುದ್ಧಿ ಮತ್ತು ಭಾವವನ್ನು ಬೆಳಗಿದೆ. ಅವರ ಬದುಕು ಧರ್ಮಾಧಾರಿತ ಮತ್ತು ಮಾನವತಾಧಾರಿತ ಎನ್ನುವುದರಿಂದ ಅದು ವಂದನಾರ್ಹ ಮತ್ತು ಗೌರವ ಎನ್ನುವ ಮಾತನ್ನು ಹೇಳ್ತಾ, ಇವತ್ತು ಒಂದು ಒಳ್ಳೆಯ ಅದ್ಭುತ ಕಾರ್ಯಕ್ರಮದಲ್ಲಿ ನಮ್ಮ ಒಬ್ಬರ ಹೆಸರು ಹೇಳಲಿಕ್ಕೆ ಹೇಳಿ ಮತ್ತೊಬ್ಬರ ಹೆಸರು ಹೇಳಲಿಕ್ಕೆ ಬೇಜಾರಾಗ್ತದೆ. ಹಾಗಾಗಿ ಎಲ್ಲ ಗಣ್ಯಮಾನ್ಯರು ದೂರದ ಮುಂಬೈಯಿಂದ, ಬೆಂಗಳೂರಿಂದ, ಪರದೇಶಗಳಿಂದ ಬಂದಿದ್ದಾರೆ, ವರ್ಷ ಬರ್ತಾರೆ. ವಿಶೇಷವಾಗಿ ನಮ್ಮ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರು ಇಲ್ಲಿ ಬಂದಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ನೆರೆದಂಥ ಎಲ್ಲರ ಗಣ್ಯರಿಗೆ, ಮಾನ್ಯರಿಗೆ ನಾನು ನನ್ನ ವಂದನೆ ಸಲ್ಲಿಸ್ತಾ, ಒಂದು ಕಡೆ ಕವಿ ಒಂದು ಕಡೆ ಹೇಳ್ತಾನೆ, ಅರಿತವರ ಜೊತೆಯಲ್ಲಿ ಇರುತ್ತಿರಲು ಅನುದಿವಸ ಹೊರೆಯಾಗದಿ ಬದುಕು ಭುವನದಲ್ಲಿ ದೊರೆತ ಭಾಗ್ಯಗಳೆಲ್ಲ ನೊರೆಯ ಬುರುಜುಗಳೆಲ್ಲ ತೊರೆಯಾಳಗರಬಹುದು ತಿಳಿದು ನೋಡಿ ಎನ್ನುವಂತೆ ಇಂಥ ಸಜ್ಜನರ ಕೂಟ ನಮ್ಮ ಬದುಕೊಂದಷ್ಟು ಸಂಭ್ರಮವನ್ನು, ಸಂತೋಷವನ್ನು ಕೊಡ್ತದಂತೆ. ಹಾಗಾಗಿ ಈ ಸಂಭ್ರಮ ತಮ್ಮ ಬದುಕಿನ ಹಾಡಿನ ನಿತ್ಯ ಪಲ್ಲವಿಯಾಗಬೇಕು. ಮತ್ತೆ ಈ ಐಭೋಗ ವೈಭವಗಳು ತಮ್ಮ ಬದುಕಿನಲ್ಲಿ ಅನುರಣೀಸಂತೆ ಮಾಡಿಕೊಂಡಂಥ ಪ್ರಾರ್ಥನೆ ಮಾತನ್ನು ಹೇಳ್ತಾ ಅವಕಾಶಕ್ಕೆ ವಂದಿಸ್ತೀನಿ. ನಮಸ್ಕಾರ. ಇದೀಗ ಗೌರವಾನ್ವಿತರಾದಂತಹ ಡಾಕ್ಟರ್ ತೇಜಸ್ವಿನಿ ಅನಂತಕುಮಾರ್ ಇವರಿಗೆ ಆಶಾ ಪ್ರಕಾಶ್ ಶೆಟ್ಟಿಯವರು
ಶಾಲು ಹೊದಿಸಿ ಈ ಸಮಾರಂಭಕ್ಕೆ ಸ್ವಾಗತವನ್ನು ಕೋರ್ತಾರೆ. ಡಾಕ್ಟರ್ ಎಂ ಮೋಹನ್ ಆಳ್ವರಿಗೆ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿಯವರು ಶಾಲು ಹೊದಿಸ್ತಾರೆ. ಗುರುಮೆ ಸುರೇಶ್ ಅಣ್ಣನಿಗೂ ಕೂಡ ಪ್ರಕಾಶ್ ಅಣ್ಣನೇ ಶಾಲು ಹೊದಿಸಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾರೆ. ಆಶಾ ಪ್ರಕಾಶ್ ಇವರಿಗೆ ಪ್ರಕಾಶಣ್ಣ ಶಾಲು ಹೊದಿಸಿದ ಬಳಿಕ ಇದೀಗ ಗುರುಮೆ ಸುರೇಶ್ ಶೆಟ್ಟಿಯವರು ಪ್ರಕಾಶಣ್ಣನಿಗೆ ಶಾಲು ಹೊದಿಸಿ ಈ ಸಮಾರಂಭಕ್ಕೆ ಒಂದು ಪ್ರೀತಿಯ ಗೌರವವನ್ನು ನೀಡ್ತಾ ಇದ್ದಾರೆ. ಬಂಧುಗಳೇ, ನಿಮ್ಮೆಲ್ಲರಿಗೆ ಮತ್ತೆ ಶಾಲು ಇಲ್ಲ. ನಮ್ಮ ಪ್ರೀತಿಯ ಮಾತುಗಳನ್ನೇ ಮಲ್ಲಿಗೆಯ ಮಾಲೆ ಅಂತ ಭಾವಿಸಿ ನಿಮ್ಮದೇ ಚಪ್ಪಾಳೆಯ ಮೂಲಕ ನಮ್ಮ ಸ್ವಾಗತವನ್ನು ಸ್ವೀಕರಿಸಬೇಕು ಅಂತ ನಮ್ಮರನ್ನ ಕೇಳಿಕೊಳ್ತೇನೆ. ಇದೀಗ ದೀಪ ಪ್ರಜ್ವಲನ, ಬೆಳಗುವ ಪ್ರೀತಿಯ ನಂದಾದೀಪ ಅಂತ ಭಾವಿಸುವುದು ಶ್ರೇಯಸ್ಕರ ಅಂತ ನನಗನ್ನಿಸ್ತದೆ. ಯಾಕೆಂದರೆ ಬೆಳಗುವ ದೀಪದ ಒಂದೊಂದು ಜ್ವಾಲೆಯಲ್ಲೂ ಕೂಡ ಅಂತರಂಗದ ಪ್ರೀತಿ ಅನಾವರಣಗೊಳ್ಳುತ್ತಾ ಇದೆ. ಮಾತ್ರವಲ್ಲ, ಹಚ್ಚುವ ದೀಪದ ಬೆಳಕು ಅದು ಸಾರ್ಥಕತೆಯ ಪರಮಗುರಿ ಅನ್ನುವ ಭಾವ ನಮ್ಮದು. ಹಾಗಾಗಿ ಬೆಳಗುವಂತಹ ದೀಪ ಸಜ್ಜನರಿಗೆ ಸಂತಸವನ್ನು ನೀಡುವ ಮಂಗಲ ದೀಪವಾಗುತ್ತದೆ. ಮಾತ್ರವಲ್ಲ, ಯಾರು ಈ ಸತ್ಕಾರ್ಯವನ್ನು ಸಂಕಲ್ಪಿಸಿದ್ದಾರೆ ಅವರ ಬದುಕಿನ ಸಾರ್ಥಕತೆಯ ಮಂಗಲ ದೀಪವಿದು. ಭಾಷೆಯಲ್ಲಿ ಒಂದು ಮಾತಿದೆ, ಯವನಂ ಧನಸಂಪತ್ತಿ ಪ್ರಭುತ್ವಂ ಅವಿವೇಕತ ಏಕೈಕಮಪಿ ಅನರ್ಥಾಯ ಕಿಮು ಯತ್ರ ಚತುಷ್ಟಯಂ. ಯೌವನ, ಧನಸಂಪತ್ತು, ಪ್ರಭುತ್ವ ಇದರ ಜೊತೆ ಅವಿವೇಕ ಜೊತೆಗೂಡಿದ್ರೆ ಮನುಷ್ಯ ಹಾಳಾಗುವುದಕ್ಕೆ ಇನ್ನೇನು ಬೇಕು ಅಂತ ಕೇಳ್ತಾರೆ. ಆದರೆ ಯೌವನ, ಪ್ರಭುತ್ವ, ಧನಸಂಪತ್ತಿನ ಜೊತೆಗೆ ವಿವೇಕ ಮೇಳೈಸಿದರೆ ಏನಾಗಬಹುದು ಅನ್ನುವುದಕ್ಕೆ ಡಾಕ್ಟರ್ ಮೋಹನ್ ಆಳ್ವರು ಬಹಳ ದೊಡ್ಡ ಉದಾಹರಣೆ ಅಂತ ನಾನು ಭಾವಿಸ್ತೇನೆ. ಅದರ ಜೊತೆಗೆ ವ್ಯಕ್ತಿಯೊಬ್ಬ ತನ್ನ ಬದುಕಿನಲ್ಲಿ ಒಂದು ವಿಷಯದಲ್ಲಿ ಹಿರಿತನವನ್ನು ಸಾಧಿಸಬಹುದಂತೆ. ಮೋಹನ್ ಆಳ್ವರು ಸಾಧಿಸಿದ ಹಲವು ಕ್ಷೇತ್ರಗಳ ಬಗ್ಗೆ ಗಮನ ಹರಿಸಿದರೆ, ಮೋಹನ್ ಆಳ್ವರು ಯಾರು ಅಂತ ಕೇಳಿದರೆ ಜ್ಞಾನಸುಧಾ ಕಾಲೇಜು ಹೇಳಿತು ಅವರು ಸವ್ಯಸಾಚಿ ಡಾಕ್ಟರ್ ಮೋಹನ್ ಆಳ್ವ ಅಂತ. ನಮಗನ್ನಿಸ್ತದೆ ಆ ಮೂಡಿಬಿದಿರೆಯ ಪರಿಸರದಲ್ಲಿ ಆ ನೆಲವನ್ನು ಆಳಿದ ಯಾವುದೋ ಒಬ್ಬ ಮಹಾರಾಜನ ಪುನರ್ಜನ್ಮವಾಗಿ ಡಾಕ್ಟರ್ ಮೋಹನ್ ಆಳ್ವರು ಕಾಣಿಸಿಕೊಳ್ತಾರೆ ಅಂತ ನಮ್ಮ ಮನಸ್ಸು ಹೇಳುತ್ತದೆ. ಅವರ ಮಾತುಗಳನ್ನು ಕೇಳೋಣ ಬನ್ನಿ ಸರ್. ಇದು ನನ್ನ ಜೀವನದ ಒಂದು ಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ನಾನು ಪ್ರಕಾಶ್ ಶೆಟ್ಟಿರವರು ನಮ್ಮ ಬಹಳ ದೀರ್ಘವಾದಂಥ ಸಂಬಂಧ ಮತ್ತು ನಾವು ಬಾಲ್ಯ ಸ್ನೇಹಿತರು. ನಾನು ಅವರು ಹೆಚ್ಚು ಕಡಿಮೆ ಕಾಲೇಜು ವಿದ್ಯಾಭ್ಯಾಸವನ್ನು ಒಟ್ಟಿಗೆ ಉಡುಪಿಯಲ್ಲಿ ಮಾಡಿದವರು. ನಾನು ಭಾಳ ಹತ್ತಿರದಿಂದ ಅವರನ್ನು ಬಲ್ಲೆನು. ಅವರ ಇಡೀ ಕಲಿಯುವ ಸಮಯದಲ್ಲೂ ಅವರಿಗಿರುವಂಥ ಒಂದು ಸಮಾಜದ ಪರಿಕಲ್ಪನೆ, ತನ್ನ ಸ್ಪಷ್ಟವಾದಂಥ ನಿಲುವು, ತಾನು ಎಲ್ಲಿಗೆ ಮುಟ್ಟಬೇಕೆಂಬ ಗುರಿ, ಛಲ, ಇದೆಲ್ಲವನ್ನೂ ನಾನು ಬಾಲ್ಯದಲ್ಲೇ ನಾನು ಕಂಡವ. ನಾವು ಹಲವಾರು ದಿನ ಒಟ್ಟಿಗೆ ಜೀವನ ಮಾಡಿದವರು. ಅಂದಿನ ಮೇಲೆ ಅವರು ಹಂತ ಹಂತವಾಗಿ ಅವರು ಯಾವ ರೀತಿ ಬದುಕಿನಲ್ಲಿ ಹೋರಾಟ ಮಾಡಿದರು ಎಂಬುದನ್ನು ನಾನು ಭಾಳ ಹತ್ತಿರದಿಂದ ಕಂಡವ. ನನಗೆ 6 ವರ್ಷದಿಂದಲೂ ಕೂಡ ಅವರ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ. ನನಗೆ ಅವಕಾಶವನ್ನು ಅವರು ನನಗೆ ಕೊಟ್ಟಿದ್ದಾರೆ. ಅವರ 60ನೇ ವರ್ಷದ ತುಂಬಿದಂಥ ಸಮಯದಲ್ಲಿ ಈಗಾಗಲೇ ಪ್ರಸ್ತಾಪ ಮಾಡಿದ ಹಾಗೆ
ಆ ಕಾರ್ಯಕ್ರಮವನ್ನು ಮಾಡುವಾಗ ಅವರು ಹೇಳಿದಂಥ ಮಾತು, ನನ್ನನ್ನು ಗೌರವಿಸುವ ಮೊದಲು ನಮ್ಮ ಸಮಾಜದಲ್ಲಿರುವಂಥ ಒಂದು 60 ಜನ ಹಿರಿಯರನ್ನು ಈ ಸಮಯದಲ್ಲಿ ನೀವು ಗೌರವಿಸಬೇಕು ಎಂಬ ಮಾತನ್ನು ಹೇಳಿದರು. ಅದೇ ರೀತಿ ಆ ಸಮಾರಂಭ ನಮಗೆ ಸರಿಯಾಗಿ ಗೊತ್ತಿದೆ. ಇಡೀ ಒಂದು 10-50 ಸಾವಿರ ಜನ ಸೇರಿಕೊಂಡು ಒಂದು 60 ಜನ ಹಿರಿಯರನ್ನು, ಬೇರೆ ಬೇರೆ ಸಮಾಜದ ಬೇರೆ ಬೇರೆ ಜನಾಂಗದ ಹಿರಿಯರನ್ನು ಗುರುತಿಸಿಕೊಂಡು ಅವರನ್ನು ಸನ್ಮಾನ ಮಾಡಿಕೊಂಡು ಅವರಿಗೊಂದು ₹1,00,000 ಒಂದು ಗೋಲ್ಡ್ ಕಾಯಿನ್ಗಳನ್ನು ಕೊಟ್ಟುಕೊಂಡು ಮಾಡಿದಂಥ ಸಮಾರಂಭ ನಮ್ಮ ಕಣ್ಣೆದುರಲಿದೆ. ಈಗಾಗಲೇ ಗುರುಮೆ ಅವರು ಹೇಳಿದ ಹಾಗೆ ಸ್ಪಷ್ಟವಾದಂಥ ಒಂದು ಮಾತನ್ನು ಆಮೇಲೆ ಹೇಳಿದರು. ಮುಂದೆ ನಾವು ಈ ಕಾರ್ಯಕ್ರಮವನ್ನು ನನ್ನ ಹುಟ್ಟುಹಬ್ಬದ ಸಮಯದಲ್ಲಿ ಪ್ರತಿ ಸಮಯದಲ್ಲೂ ನಾವು ಒಂದು ಸಮಾಜಮುಖಿ ಕೆಲಸ ಮಾಡಬೇಕು ಅಂತೇಳಿ ಆದಮೇಲೆ ಈ ರೀತಿಯ ಕಾರ್ಯಕ್ರಮಗಳು ಬಂತು. 6 ವರ್ಷದಿಂದಲೂ ನನಗೆ ಈ ಒಂದು ಅವಕಾಶವನ್ನು, ಅವರ ಸಮಾರಂಭದಲ್ಲಿ ಭಾಗವಹಿಸುವ ಅವಕಾಶವನ್ನು, ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದು ನನ್ನ ಜೀವನದ ಬಹಳ ದೊಡ್ಡ ಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಇನ್ನು ಮುಂದೆಯೂ ಕೂಡ ಪ್ರಕಾಶ್ ಶೆಟ್ಟರು ಮಾಡುವ ಯಾವುದೇ ಕೆಲಸ ಇರಲಿ, ಯಾವುದೇ ದಾನ ಧರ್ಮಾದಿ ಕೆಲಸಗಳಿರಲಿ, ಯಾವ ಜವಾಬ್ದಾರಿಯನ್ನು ಕೊಟ್ಟರೂ ಕೂಡ ನನ್ನ ದೇವರು ನನಗೆ ಎಷ್ಟು ಶಕ್ತಿ ಕೊಟ್ಟಿದ್ದಾರೆ ಆ ಶಕ್ತಿಯನ್ನು ಉಪಯೋಗಿಸಿಕೊಂಡು ಅವರೊಟ್ಟಿಗೆ ಇರುವುದೇ ನನ್ನ ಭಾಗ್ಯ. ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈಗಾಗಲೇ ಪ್ರಸ್ತಾಪವಾಯಿತು. ಇಡೀ ಒಂದು ಪ್ರಕಾಶ್ ಶೆಟ್ಟರನ್ನು ನಾವು ಗಮನಿಸಿದರೆ ಅವರು ಹುಟ್ಟುವಾಗ ಅವರ ಅಂಥ ದೊಡ್ಡ ಒಂದು ಅವರ ಒಳ್ಳೆಯ ಗೌರವಾನ್ವಿತ ಕುಟುಂಬದಲ್ಲಿ ಜನನ ಮಾಡಿದವರು. ಆದರೆ ಅವರಲ್ಲಿ ಕೌಟುಂಬಿಕವಾಗಲಿ ಹೆತ್ತವರ ಯಾವುದೇ ಶ್ರೀಮಂತಿಕೆ ಇಲ್ಲದೆ ತಾನೇ ಸ್ವಂತ ಸಾಮರ್ಥ್ಯದಿಂದ, ಶ್ರಮದಿಂದ, ಬುದ್ಧಿವಂತಿಕೆಯಿಂದ, ಹೋರಾಟ ಮನೋಭಾವದಿಂದ, ಜೀವನದಲ್ಲಿ ಯಾವುದೇ ಅಡೆತಡೆಗಳನ್ನು ನಿಭಾಯಿಸುವ ಗುಣದಿಂದ ಬಹಳಷ್ಟು ಅಪಾಯಗಳು ಎದುರಾದಾಗಲೂ ಅದನ್ನು ಲೆಕ್ಕಿಸದೆ ಇದು ಒಂದು ಯಶಸ್ವಿ ವಾಣಿಜ್ಯೋದ್ಯಮವಾಗಿ ನಮ್ಮ ನಾಡಿನಲ್ಲಿ ಮೂಡಿಬಂದಿದ್ದಾರೆ. ಇದು ಬಹಳ ಮುಖ್ಯ. ಇವತ್ತು ಎಷ್ಟೋ ಜನರಿಗೆ ಅವರ ತಂದೆ ತಾಯಿ ಮಾಡಿಟ್ಟಂಥ ಎಷ್ಟೋ ಐಶ್ವರ್ಯಗಳು, ಹೆಸರುಗಳು ಇದ್ದಿರ್ತದೆ. ಆದರೆ ತನ್ನ ಜೀವನದಲ್ಲಿಯೇ ಅಂಥ ಒಂದು ಗೌರವಾನ್ವಿತ ತಂದೆ ತಾಯಿಗೆ ಹುಟ್ಟಿದ ಮೇಲೆ ನಮ್ಮ ಬದುಕಿನಲ್ಲಿ ನಾವೇ ಒಂದು ಹೋರಾಟ ಮಾಡಿ ನಮ್ಮ ಕಾಲ ಮೇಲೆ ನಿಂತುಕೊಂಡು ಇದನ್ನೆಲ್ಲ ಮಾಡುವಾಗ ಅದರ ಸುಖ ಅನುಭವಿಸಿದವರಿಗೆ ಗೊತ್ತು. ಇದು ಬಹಳ ಮುಖ್ಯ. ಇವತ್ತು ಆಮೇಲೆ ಬಂದವರು MRG ಗ್ರೂಪನ್ನು ಮಾಡಿದ್ದು ಈಗಾಗಲೇ ಪ್ರಸ್ತಾಪ ಆಗಿದೆ. ಅವರ ಕೀರ್ತಿಶೇಷರಾದಂಥ ತಂದೆಯ ಮಾಧವ ಶೆಟ್ಟರ ಹೆಸರನ್ನು ಇಟ್ಟು ಎಂ ಅಂತೇಳಿ, ಆಮೇಲೆ ಅವರ ತಾಯಿ ಸ್ವರ್ಗಸ್ಥೆ ಆದಂಥ ತಾಯಿಯ ಹೆಸರಿನಲ್ಲಿ ರತ್ನ, ಅವರ ಹೆಸರಿನಲ್ಲಿ ಆರ್ ಎಂಬುದನ್ನು, ಮತ್ತು ಅವರ ಮುತ್ತಿನಂಥ ಒಬ್ಬನೇ ಮಗ ಗೌರವ, ಅವನ ಹೆಸರನ್ನು ಜಿ ಅಂತ ಇಟ್ಕೊಂಡು MRG ಗ್ರೂಪನ್ನು ಮಾಡಿಕೊಂಡು ಇದು ಹಂತ ಹಂತವಾಗಿ ಬೆಳೆದು ಈಗ ಇಂಟರ್ನ್ಯಾಷನಲ್ ಒಂದು ಬ್ರ್ಯಾಂಡ್ ಆದದ್ದು ನಮ್ಮ ಕಣ್ಣೆದುರಲ್ಲಿದೆ. ಇವತ್ತು 12 ಹೋಟೆಲ್ಗಳು ಈಗಾಗಲೇ ಇದ್ದದ್ದು ಮಾತ್ರ ಅಲ್ಲ, ಇನ್ನು 6 ಹೋಟೆಲ್ ಸದ್ಯಕ್ಕೆ ಅದಕ್ಕೆ ಸೇರಿಕೊಂಡು 18 ಹೋಟೆಲ್ಗಳಾಗುವುದು. ಅದರಲ್ಲಿ 10 ಹೋಟೆಲ್ಗಳು ಇವತ್ತು 5 ಸ್ಟಾರ್ ಗ್ರೂಪಿನಲ್ಲಿ ಇರುವುದು. ಇದು ಭಾಳ ದೊಡ್ಡ ನಮ್ಮ ಗೌರವ ಅಂತ ನಾನು ತಿಳ್ಕೊಂಡಿದ್ದೇನೆ. ಇವತ್ತು ಇನ್ನು ಮುಂದೆ ನಮ್ಮ ಇಲ್ಲೇ ಈ ಪ್ರದೇಶದಲ್ಲೇ ಭಾಳ ದೊಡ್ಡ ಸಂಕೀರ್ಣ ಬರಲಿಕ್ಕಿದೆ. ಅವಳ ಭಾಳ ಡೀಮ್ಡ್ ಪ್ರಾಜೆಕ್ಟ್. ಆ ಪ್ರಾಜೆಕ್ಟ್ ವಿಷಯದಲ್ಲಿ ಯಾವಾಗಲೂ ನಮ್ಮ ಹತ್ರ ಅವರ ಗುರಿಯನ್ನು ನಮಗೆ ಹಂಚಿಕೊಳ್ತಾರೆ. ಅದನ್ನು ನೆನೆಸುವಾಗಲೇ ನನಗೆ ಇನ್ನು ಮುಂದಿನ ಫ್ಯೂಚರ್ನ ಬಗ್ಗೆ ಭಾಳಷ್ಟು ಖುಷಿ ಆಗ್ತಾ ಇದೆ. ಎಷ್ಟು ದೂರದರ್ಶಿತ್ವ ಅವರಲ್ಲಿ ಇದೆ. ಇವತ್ತು ಈ ಜಾಗದಲ್ಲಿ ಸುಮಾರು ಒಂದು 16 ಲಕ್ಷ ಸ್ಕ್ವೇರ್ ಫೀಟ್ನ IIT ಪಾರ್ಕನ್ನು ಮಾಡಿಕೊಂಡು ಅದರಲ್ಲಿ ಒಂದು 50,000ಕ್ಕೂ ಮಿಕ್ಕಿದಂಥ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಉದ್ಯೋಗ ಸಿಗುವ ಹಾಗೆ ಮಾಡಿಕೊಂಡು ಇದರಲ್ಲಿ ಹಾಸ್ಪಿಟ್ಯಾಲಿಟಿ, ಸ್ಕೂಲ್, ಹೋಟೆಲು, ಇನ್ನು ಬೇರೆ ಬೇರೆ ರೆಸಿಡೆನ್ಸ್ಗಳ ಮುಖಾಂತರ ಭಾಳ ಸುಂದರವಾದಂಥ ಒಂದು ಇದನ್ನು ಹಾಕಿದ್ದಾರೆ. ಇದು ಭಾಳ ಸಂತೋಷವನ್ನು ಕೊಟ್ಟಿದೆ. ಇದು ನಮ್ಮ ಬೆಳೆಯುವಂಥ ಈ ಅವಿಭಜಿತ ದಕ್ಷಿಣ ಜಿಲ್ಲೆಗೆ ಒಂದು ಇಂಟರ್ನ್ಯಾಷನಲ್ ಟಚ್ ತಂದು ಕೊಡುವಂಥ ವಿಚಾರ. ಇದು ಪ್ರೈವೇಟ್ ಚಿಂತನೆಯಲ್ಲಿ ಮಾಡುವಂಥ ಒಂದು ವಿಚಾರ. ಇದು ಬಹಳ ಸಂತೋಷ. ಇವತ್ತು ಕೂಡ ಹಂತವಾಗಿ ಅವರ ಪ್ರತಿ ವರ್ಷದ ಕೆಲಸದಲ್ಲಿ 6 ಕೋಟಿಗಿತ್ತು. 1 ಕೋಟಿಯಲ್ಲಿ 1 ಕೋಟಿಯ ಮೊತ್ತವನ್ನು ಇಟ್ಟುಕೊಂಡು ಪ್ರಥಮ ವರ್ಷ ಮಾಡುವಾಗ ಅದು 1.25 ಕೋಟಿಗೆ ಹೋಯಿತು. ಆಮೇಲೆ ಮುಂದೆ ಹೋಗಿ ಇವತ್ತು 3,000 ಫ್ಯಾಮಿಲಿಗೆ ಒಂದು 6 ಕೋಟಿ ರೂಪಾಯಿಯನ್ನು ಒಂದು ದಾನವನ್ನು ಮಾಡೋದು. ಅದರ ಜೊತೆ ಒಂದು 50 ಸಂಘ ಸಂಸ್ಥೆಗಳನ್ನು ಗುರುತಿಸಿಕೊಂಡು ಅದನ್ನು ಕೂಡ ಒಂದು ದಾನ ಮಾಡುವಂಥ ಕೆಲಸ. ಇದು ಭಾಳ ದೊಡ್ಡ ಕೆಲಸ. ಇವತ್ತು ಸಮಾಜದಲ್ಲಿ
ಬೇಕಾದಷ್ಟು ಐಶ್ವರ್ಯವಂತರು ಇರ್ಬೋದು, ಕೋಟ್ಯಾಧಿಪತಿಗಳು, ಲಕ್ಷಾಧಿಪತಿಗಳು ಬೇಕಾದಷ್ಟು ನಾವು ಸಮಾಜದಲ್ಲಿ ಕಾಣ್ತೇವೆ. ಆದರೆ ಸಮಾಜದಲ್ಲಿ ಈ ರೀತಿ ಸಾಧನೆ ಮಾಡಿದವರು ಅದೆಷ್ಟೋ ಜನ ಇದ್ದರೂ ಕೂಡ ಅವರೆಲ್ಲರಲ್ಲೂ ಕೂಡ ಪ್ರಕಾಶ್ ಶೆಟ್ಟರವರು ಇವತ್ತು ಮುಂಚೂಣಿಯಲ್ಲಿದ್ದಾರೆ. ಅವರ ಸೇವಾ ಮನೋಭಾವದಿಂದ ಅಸಹಾಯಕರ, ದುರ್ಬಲರ, ಬಡವರ ಕಣ್ಣೀರು ಒರೆಸುವ ಅವರ ಸಮಾಜಮುಖಿ ಕಾರ್ಯಗಳಿಂದ ಇಲ್ಲಿ ಯಾವುದೇ ಜಾತಿ, ಮತ, ಧರ್ಮ, ಪಂಗಡಗಳೆಂಬ ಭೇದವಿಲ್ಲದೆ ಎಲ್ಲರನ್ನೂ ಪೊರೆಯುವ, ರಕ್ಷಿಸುವ ಅವರ ಗುಣ ಇದು ಬಹಳ ದೊಡ್ಡ ಗುಣ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಇಲ್ಲಿ ಎಲ್ಲೇ ಒಂದು ರಾಜ್ಯದಲ್ಲಾಗಲಿ ದೇಶದಲ್ಲಾಗಲಿ ಎಲ್ಲೇ ಒಂದು ಪ್ರಾಕೃತಿ ವಿಕೋಪವಾದಾಗ, ಸಾಮೂಹಿಕವಾದಂಥ ಆರೋಗ್ಯ ಸಮಸ್ಯೆ ಬಂದಾಗ ತಮ್ಮ ಸೇವೆಯನ್ನು ಕೂಡ ಯಾವ ರೀತಿ ಕೊಡಬೇಕು ಎಂಬುದನ್ನು ನಾಡಿಗೆ ತೋರಿಸಿದವರು. ಇಲ್ಲಿ ಒಂದು ಮಾತನ್ನು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಅವರು ಈಗಾಗಲೇ ಗುರ್ಮೆ ಅವರು ಹೇಳಿದರು, ವ್ಯಕ್ತಿ ಪೂಜೆ ಅಲ್ಲ, ಇದು ವ್ಯಕ್ತಿತ್ವದ ಪೂಜೆ ಅಂತೇಳಿ. 100ಕ್ಕೆ 100 ಇದು ಸರಿಯಾದ ಮಾತು. ಯಾವತ್ತೂ ಪ್ರಕಾಶ್ ಶೆಟ್ಟರಿಗೆ ನನಗೆ ಪ್ರಚಾರ ಬೇಕು ಅಂತೇಳಿ ಅವರಿಗೇನು ಆಕಾಶ ಇಲ್ಲ. ಅವರು ಆ ರೀತಿ ಚಿಂತನೆ ಮಾಡೋದಿಲ್ಲ. ಅವರನ್ನು ಹತ್ತಿರದಿಂದ ಬಲ್ಲಂತ ನಾವು ನೋಡಿದ್ದೇವೆ. ಆದರೆ ಇವತ್ತು ಅವರು ಮಾಡುವಂಥ ಈ ಗುಣಗಳು, ಅವರಲ್ಲಿರುವಂಥ ಗುಣಗಳು, ಅದು ನಮ್ಮ ನಾಡಿಗೆ, ನಮ್ಮ ಲೋಕಕ್ಕೆ, ನಮ್ಮ ಸಮಾಜಕ್ಕೆ ಬಹಳ ಅಗತ್ಯ. ಇದು ಅದಕ್ಕಾಗಿ ನಾವೆಲ್ಲರೂ ಸೇರಿಕೊಂಡು ಇಂಥ ಸಮಾರಂಭವನ್ನು ಮಾಡಬೇಕೆಂಬ ಆಲೋಚನೆಯಿಂದ ಇದನ್ನು ಮಾಡ್ತಾ ಇದ್ದೇವೆ. ಅವರಿಗೆ ಬದುಕಿನಲ್ಲಿ ಭಾಳ ಸ್ಪಷ್ಟವಾದಂಥ ವಿಚಾರ ಇದೆ. ಅವರ ಒಬ್ಬ ಹತ್ತಿರದವನಾಗಿ, ಬಲ್ಲವನಾಗಿ, ನಾನು ಅವರ ಜಾತಿಯವನೇ ಆದದ್ದರಿಂದ ಒಂದು ಮಾತನ್ನು ಇಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಇದನ್ನು ಯಾರು ತಪ್ಪು ತಿಳ್ಕೊಳ್ಳೋದು ಬೇಡ. ನಾವು ಒಂದು ಬಂಟ ಜನಾಂಗದಲ್ಲಿ, ಬಂಟರ ಜಾತಿಯಲ್ಲಿ, ಹಿಂದೂ ಮತಧರ್ಮದಲ್ಲಿ ಹುಟ್ಟಿರಬಹುದು. ಆದರೆ ಇವತ್ತು ಮಾಡುವಂಥ ಅವರ ಕೆಲಸ ಎಂದೂ ಅದೊಂದು ಜಾತಿಗೆ ಮತ್ತು ಮತಕ್ಕೆ, ಒಂದು ಭಾಷೆಗೆ, ಒಂದು ಊರಿಗೆ ಸೀಮಿತವಾದ್ದಲ್ಲ. ಈ ಗುಣ ಇದು ಖಂಡಿತವಾಗಿ ಯಾರು ತಪ್ಪು ತಿಳ್ಕೋಬಾರ್ದು. ಅನ್ಯತಾ ಅವರು ಇದು ಬಂಟ ಜನಾಂಗಕ್ಕೆ ಕೊಟ್ಟಂಥ ಒಂದು ಭಾಳ ದೊಡ್ಡ ದೇವರು ಕೊಟ್ಟಂಥ ನಮ್ಮ ವರ. ಇವತ್ತು ಇದು ಬಂಟರ ಜಾತಿಯವರು ನಾವು ಯಾವಾಗಲೂ ನಮ್ಮ ಜಾತಿಯ ಬಗ್ಗೆ, ನಮ್ಮ ಭಾಷೆಯ ಬಗ್ಗೆ, ನಮ್ಮ ಸಮುದಾಯದ ಬಗ್ಗೆ, ನಮ್ಮ ಸ್ವಾಭಿಮಾನ ಬಹಳಷ್ಟು ಇದ್ದವರು. ಎಂದೂ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ನಾವು ಬಿಡುವವರೇ ಅಲ್ಲ. ಆದರೆ ಅಷ್ಟೇ ವಿಶಾಲವಾದಂಥ ಮನೋಧರ್ಮ ಇದ್ದವರು. ಇವತ್ತು ಬಹಳಷ್ಟು ಜನಾಂಗವನ್ನು ನೋಡ್ತೇನೆ, ಅವರವರ ಸ್ವಾಮಿಗಳಿಗೆ, ಅವರವರ ಗುರುಗಳಿಗೆ, ಅವರವರ ಜಾತಿಗೆ, ಅವರವರ ಮಠಕ್ಕೆ ಅವರು ಎಲ್ಲವನ್ನೂ ಸಮರ್ಪಣೆ ಮಾಡೋದನ್ನು ನೋಡಿದ್ದೇನೆ. ಆದರೆ ಬಂಟರ ಸಮಾಜ ಆ ರೀತಿ ಅಲ್ಲ. ನಮ್ಮ ಸಮಾಜ ಇವತ್ತು ಎಷ್ಟೋ ಧುರೀಣರು ಇವತ್ತು ಎದುರಿನಲ್ಲಿ ಕೂತ್ಕೊಂಡಿದ್ದಾರೆ. ನಾನು ಯಾರ ಹೆಸರನ್ನೂ ಹೇಳಲಿಕ್ಕೆ ಹೋಗೋದಿಲ್ಲ. ಇವರೆಲ್ಲರೂ ಮಾಡುವ ಕೆಲಸವನ್ನು ನಾನು ನೋಡ್ತಾ ಇದ್ದೇನೆ. ಎಂದೂ ನಾವು ಬಂಟರ ಒಂದು ಸಮಾಜಕ್ಕೆ ಮಾಡುವ ಕೆಲಸ ಅಲ್ಲ. ಪ್ರತಿ ಸಲವೂ ನಮಗೆ ಬಂದಂಥ ಅರ್ಜಿಯಲ್ಲಿ ನಾವು ಕೂಲಂಕುಷವಾಗಿ ನೋಡಿದಾಗ ಪ್ರತಿ ಸಲವೂ ಪ್ರಕಾಶ್ ಶೆಟ್ಟರು ಹೇಳುವಂಥ ಮಾತು, ಇದು ಕೇವಲ ಬಂಟರ ಸಮಾಜಕ್ಕೆ ಸೀಮಿತವಾಗಬಾರ್ದು. ನನ್ನ ದಾನ ಧರ್ಮ, ನಾನು ಇಡೀ ಒಂದು ಸಮಾಜದಿಂದ ಪಡೆದುಕೊಂಡಂಥ ನನ್ನ ಸಂಪತ್ತು ಸಮಾಜಕ್ಕೆ ಹೋಗಬೇಕು. ಆದ್ದರಿಂದ ನೀವು ಆಯ್ಕೆ ಮಾಡುವಾಗ ಸರಿಯಾದ ರೀತಿಯಲ್ಲಿ ಎಲ್ಲ ಜನಾಂಗ, ಎಲ್ಲ ಸಮಾಜ, ಎಲ್ಲ ಜಾತಿ, ಎಲ್ಲ ಮತದವ್ರನ್ನ ಇಟ್ಕೊಂಡು ನೀವು ಆಯ್ಕೆ ಮಾಡಬೇಕು. ಅದು 60% ಆದರೂ ತೊಂದರೆ ಇಲ್ಲ, ನನಗೆ ಒಂದು 30-40% ನಮ್ಮ ಜನಾಂಗಕ್ಕಾದರೂ ತೊಂದರೆ ಇಲ್ಲ ಎಂಬ ಮಾತನ್ನು ಅವರು ಹೇಳೋದನ್ನು ನಾನು ಕಂಡಿದ್ದೇನೆ. ಇದು ನಮಗೆ ಭಾಳ ದೊಡ್ಡ ಗುಣ. ನನಗೆ ಅವರ ಒಬ್ಬ ಸಹಪಾಠಿಯಾಗಿ ಅವರ ಒಂದು ಜನಾಂಗದಲ್ಲೇ ನನಗೂ ಹುಟ್ಟುವಂಥ ಒಂದು ಅವಕಾಶ ದೇವರು ಕೊಟ್ಟದಕ್ಕಾಗಿ ಮತ್ತು ಈ ಸಮಾರಂಭದಲ್ಲಿ ಪ್ರತಿ ವರ್ಷವೂ ನನಗೆ ವಹಿಸಲಿಕ್ಕೆ ಅವರು ಅನುವು ಕೊಟ್ಟದಕ್ಕಾಗಿ ಮತ್ತು ಸದಾ ನಾನು ಅವರ ಜೊತೆ ಜೀವನ ಪರ್ಯಂತ ನಾನು ಅವರ ಜೊತೆ ಯಾವತ್ತೂ ಒಂದು ಅಣ್ಣನ ಸ್ಥಾನದಲ್ಲಿ, ನಾನು ಅವರಿಗಿಂತ 6 ವರ್ಷ ದೊಡ್ಡವ, ಅವರ ಅಣ್ಣನ ಸ್ಥಾನದಲ್ಲಿ ಇದ್ದುಕೊಂಡು ಯಾವತ್ತೂ ನಾನು ಅವರ ಜೊತೆಯಲ್ಲಿದ್ದೇನೆ ಎಂದು ಹೇಳಿ, ಅವರ ಹೆಂಡತಿ, ಅವರ ಮಡದಿಯೂ ಕೂಡ ನನ್ನ ಬಾಲ್ಯ ನಾವು ಕಲಿತಾ ಇರುವಾಗ ನಾವೆಲ್ಲ ಒಟ್ಟಿಗೆ ಇದ್ದವರು. ಅವರ ಬಗ್ಗೆಯೂ ನನಗೆ ಚೆನ್ನಾಗಿ ಗೊತ್ತಿದೆ. ಅವರ ಇಡೀ ಅಂದಿನಿಂದ ಇನ್ನಿನ ತನಕವೂ ಅವರ ಮುಖದಲ್ಲಿ ಯಾವತ್ತೂ ಒಂದು ನಗು ಎಂಬುದು, ಆ ನಗುವೇ ಎಲ್ಲ ನಮ್ಮ ಸುಖ ಕಷ್ಟಗಳಿಗೆ ಇರುವಂಥ ಒಂದು ಭಾಳ ದೊಡ್ಡ ಪ್ರಕಾಶ್ ಶೆಟ್ಟರವರ ಜೊತೆಯಲ್ಲೂ ಕೂಡ ಅವರ ಹೆಂಡತಿ ಮತ್ತು ಅವರ ಮಗ ಗೌರವ್ ಅವರ ಬಗ್ಗೆ ನಮ್ಮ ಗುರುಮೆಯವರು ಹೇಳಿದರು. ನನಗೂ ಅವರು ಚೆನ್ನಾಗಿ ಗೊತ್ತಾ ಹುಡುಗ. ಆ ಹುಡುಗನಿಗೆ ಎಲ್ಲ ಆ ದೇವರು ಅಂತ ಎಲ್ಲ ಗುಣಗಳನ್ನು ಅವರಿಗೆ ಕೊಟ್ಟಿದ್ದಾರೆ. ಅವರ ಜೊತೆ ಅವರ ಸೊಸೆ, ನನ್ನ ಕುಟುಂಬದವಳೇ ಅನುಷ್ಕಾ, ಅವಳು ಕೂಡ ಮಾವನಿಗೆ, ಅತ್ತೆಗೆ ಸರಿಯಾದ ಒಂದು ಸೊಸೆ, ಮಗ, ಇದೆಲ್ಲವೂ ಇರುವುದು ದೇವರು ಕೊಟ್ಟಂಥ ಭಾಗ್ಯ ಅಂತೇಳಿ ಅವರು ಮಾಡೋ ಕೆಲಸಕ್ಕೆ ದೇವರ ಸಂಪೂರ್ಣ ಅನುಗ್ರಹ ಇದ್ದುಕೊಂಡು 100 ಕಾಲ ಅವರು ಸುಖದಲ್ಲಿ ಬದುಕಿಕೊಂಡು ಬೇಕಾದಷ್ಟು ಅವರ ಉದ್ದಿಮೆಯಲ್ಲಿ, ವಾಣಿಜ್ಯದಲ್ಲಿ ಬೇಕಾದಷ್ಟು ಐಶ್ವರ್ಯವಂತರಾಗಿಕೊಂಡು ಅದೇ ಐಶ್ವರ್ಯವನ್ನು ಬಹುಪಾಲನ್ನು ಸಮಾಜಕ್ಕೆ ಕೊಡುವಂಥ ಭಾಳ ದೊಡ್ಡ ಗುಣವನ್ನು ಕೂಡ ದೇವರು ಕೊಟ್ಟುಕೊಂಡು ಈ ಕೆಲಸ 100 ಕಾಲ ಆಗಲಿ ಅಂತ ಆಶಿಸಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೆ. ಈಗ ಸಾಂಕೇತಿಕವಾಗಿ ಸಹಾಯ ಹಸ್ತವನ್ನು ಚಾಚುವ ಹೊತ್ತು
ಉಲ್ಲೇಖಿಸಿದಂತೆ ತಾವು ವೇದಿಕೆಗೆ ಬರಬೇಕು ಅಂತ ತಮ್ಮಲ್ಲಿ ಮೊದಲಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಪಡೆದಾಗ ಕೈ ಮುಗಿಯುವವರು ಅನೇಕರು, ಆದರೆ ಕೊಟ್ಟು ಕೈ ಮುಗಿಯುವವರು ಇದ್ದಾರೆ ಅಂತ ತೋರಿಸಿಕೊಟ್ಟದ್ದು ಪ್ರಕಾಶಣ್ಣ. ಹಾಗಾಗಿ ಅಂಥದ್ದೊಂದು ಸುಂದರ ಕ್ಷಣಕ್ಕೆ ನಾವುಗಳೆಲ್ಲ ಸಾಕ್ಷಿಯಾಗುತ್ತೇವೆ. ಹೆಸರು ಉಲ್ಲೇಖಿಸಿದಂತೆ ವೇದಿಕೆಗೆ ಬಂದು ತಾವು ಈ ಸಹಾಯವನ್ನು ಸ್ವೀಕರಿಸಿ ನಮಗೆ ಸಂತಸ ನೀಡಬೇಕು ಅಂತ ವಿನಂತಿ ಮಾಡುತ್ತೇನೆ. ಪ್ರತಿಭಾ ಪುರಸ್ಕಾರದ ನೆಲೆಯಲ್ಲಿ SSLCಯಲ್ಲಿ ಪೂರ್ಣಾಂಕಗಳನ್ನು ಪಡೆದ ಅಂದರೆ 625ಕ್ಕೆ 625 ಅಂಕವನ್ನು ಪಡೆದಿರುವಂತಹ ಅಂಕಿತಾ ಬಸಪ್ಪ ತಾವು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿನಿ ಈಕೆ. ಐತಿಹಾಸಿಕವಾದಂತಹ ಇಡೀ ಕರ್ನಾಟಕ ರಾಜ್ಯಕ್ಕೆ ಈಕೆ ಒಬ್ಬಳೇ ಹೆಣ್ಣುಮಗಳು ಈ ಸಾಧನೆಯನ್ನ ಮಾಡಿದ್ದಾಳೆ. ಅದು ಆಳ್ವರ ಕನಸು ನನಸಾದ ಪರಿ ಅಂತ ನಾನು ಭಾವಿಸ್ತೇನೆ. ಮುಂದಕ್ಕೆ ಮಂಗಳೂರು ವಿಶ್ವವಿದ್ಯಾನಿಲಯದ BCom ಅಂತಿಮ ವರ್ಷದ ವಿದ್ಯಾರ್ಥಿನಿ ದೀಕ್ಷಾ ಶೆಟ್ಟಿ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಮಂಗಳೂರು ವಿಶ್ವವಿದ್ಯಾನಿಲಯದ 47 ವರ್ಷಗಳ ಇತಿಹಾಸದಲ್ಲಿ ಇದೊಂದು ಹೊಸ ದಾಖಲೆ. ಅದನ್ನು ಸೃಷ್ಟಿಸಿದ ದೀಕ್ಷಾ ಶೆಟ್ಟಿ ಇವರಿಗೆ ಅಭಿನಂದನೆಗಳು. ಪೂರ್ಣಾಂಕವನ್ನು ಅಂದರೆ 600ಕ್ಕೆ 600 ಅಂಕಗಳನ್ನು ಪಡೆದು ಸಾಧನೆಯನ್ನು ಮಾಡಿದ ಈ ವಿದ್ಯಾರ್ಥಿನಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅನ್ನುವುದೇ ನಮ್ಮ ಸಂಪ್ರಾರ್ಥನೆ. ಡಾಕ್ಟರ್ ಆಳ್ವರ್ ಹೇಳ್ತಾರೆ ನಮ್ಮ ಮಗಳು ಅಂತ, ನಮ್ಮ ಹುಡುಗಿ ಅಂತ ಅಭಿಮಾನದಿಂದ ಹೇಳಿಕೊಳ್ತಾರೆ. ಆ ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿನಿ ಈ ಗೌರವವನ್ನು ಸ್ವೀಕರಿಸಿದ್ದಾಳೆ. ಅವರಿಗೆ ನಿಮ್ಮೆಲ್ಲರ ಹಾರೈಕೆ ಇರಲಿ. ಮುಂದೆ ಸಮಿತ್ ಪೂಜಾರಿಯವರು ವೈದ್ಯಕೀಯ ಚಿಕಿತ್ಸೆಯ ನೆರವಿಗಾಗಿ ಬಂಧುಗಳೇ, ಸಮಿತ್ ಪೂಜಾರಿ ಅನ್ನುವಂತಹ ಈ ಹುಡುಗನ ವೈದ್ಯಕೀಯ ಚಿಕಿತ್ಸೆಗಾಗಿ ಈ ಸಹಾಯವನ್ನು ನೀಡಲಾಗುತ್ತಾ ಇದೆ. ಗ್ಯಾನ್ಸಿ ಡಿಸೋಜಾ ಇವರು ವೇದಿಕೆಗೆ ಬರುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಪರಿಸರದಲ್ಲಿ ನಾವು ನೆನಪಿಸಿಕೊಳ್ಳಬೇಕಾದ್ದೇನು ಅಂತಂದ್ರೆ, ಅನ್ನ ಕೊಟ್ಟವನು, ಭಯದ ಕಾಲದಲ್ಲಿ ಧೈರ್ಯ ತುಂಬಿದವನು, ಆಪತ್ಕಾಲದಲ್ಲಿ ರಕ್ಷಣೆಯನ್ನು ಕೊಟ್ಟವನು, ಸಂಕಟ ಬಂದಾಗ ಬೆಂಬಲವಾಗಿ ನಿಂತವನು, ಇವರೆಲ್ಲರನ್ನು ಕೂಡ ತಂದೆಗೆ ಕೊಟ್ಟ ಗೌರವದಿಂದ ಕಾಣಬೇಕು ಅಂತ ಬಲ್ಲವರಾಡಿದರು. ಆದ್ದರಿಂದಲೇ ನೊಂದವರಿಗೆ ನೀಡುವ ಸಹಾಯ ಇದು ಆಗಲೇ ಹೇಳಿದ ಹಾಗೆ ವ್ಯಕ್ತಿ ಪ್ರದರ್ಶನ ಅಲ್ಲ, ಹಿರಿಯರಿಂದ ಆಶೀರ್ವಾದ ಪೂರ್ವಕ ಪಡೆದ ಸಂಸ್ಕಾರದ ದರ್ಶನ ಅಂತ ನಾನು ಭಾವಿಸ್ತೇನೆ. ಇದೀಗ ಅವರಿಗೊಂದು ಸಹಾಯ ಹಸ್ತ. ಸಿದ್ರಾ ಫಾತಿಮಾ ಇವರು ತಮಗಿರುವಂತಹ ದೈಹಿಕವಾದಂತಹ ನ್ಯೂನತೆಯನ್ನ ಎದುರಿಸಿ ಸ್ವಾವಲಂಬಿಯಾಗಿ ಪುಟ್ಟ ಉದ್ಯಮವನ್ನು ನಡೆಸ್ತಾ ಅತ್ಯಂತ ಉತ್ಸಾಹದಿಂದ ಬದುಕನ್ನ ಸಾಗಿಸ್ತಾ ಬರ್ತಾ ಇದ್ದಾರೆ. ಎಲ್ಲೋ ತನಗಿರುವ ದೌರ್ಬಲ್ಯಗಳನ್ನು ಮೀರಿ ನಿಂತವರಿಗೆ ಆತ್ಮವಿಶ್ವಾಸವನ್ನು ತುಂಬುವ ನೆಲೆಯಲ್ಲಿ ಈ ಸಹಾಯ ಹಸ್ತ ಚಾಚುವುದು ಅರ್ಥಪೂರ್ಣ ಅನ್ನುವ ನೆಲೆಯಲ್ಲಿ ಸಿದ್ರಾ ಫಾತಿಮಾ ಅವರಿಗೆ ಈ ಸಹಾಯವನ್ನು ನೀಡಲಾಗುತ್ತಾ ಇದೆ. ಬನ್ನಿ. ಮುಂದಕ್ಕೆ ಸಂಘ ಸಂಸ್ಥೆಗಳ ವಿಭಾಗದಲ್ಲಿ ನಾವು ನೀಡುವಂತಹ ಸಹಾಯ ಸಾಂಕೇತಿಕವಾಗಿ ನಾವು ನೀಡುತ್ತಾ ಇದ್ದೇವೆ. ವಿಶೇಷ ಚೇತನ ಮಕ್ಕಳ ಶಾಲೆಯನ್ನು ನಡೆಸ್ತಾ ಇರುವ ಸೇವಾ ಭಾರತಿ ಸಂಸ್ಥೆ ವಿಶೇಷ ಮಕ್ಕಳ ಸಬಲೀಕರಣ ಮತ್ತು ಅವರ ಶಿಕ್ಷಣಕ್ಕಾಗಿ ಸಮರ್ಪಣಾ ಭಾವದಿಂದ ದುಡಿಯುತ್ತಿರುವಂತಹ ಸಂಸ್ಥೆ ಇದು. ಈ ಮಕ್ಕಳು ಹಣತೆಯನ್ನು ನಿರ್ಮಾಣ ಮಾಡುತ್ತಾರೆ. ಪ್ರಕಾಶಣ್ಣ ನಮಗೊಂದು ಸಹಾಯ ಮಾಡುತ್ತಾರೆ ಅನ್ನುವ ಈ ಸಂತಸದ ಘಳಿಗೆಯಲ್ಲಿ ತಾವೇ ನಿರ್ಮಿಸಿದ ಹಣತೆಯನ್ನು ಪ್ರಕಾಶಣ್ಣನ ಕೈಗಿತ್ತು ನಮ್ಮ ಬದುಕಿನಲ್ಲಿ ಸಂತಸದ ಪ್ರಕಾಶ ಬೆಳಗುವುದಕ್ಕೆ ನೀವು ಕಾರಣವಾದರೆ ನಿಮ್ಮ ಬದುಕಿನಲ್ಲಿ ಎಲ್ಲ ಒಳಿತಿನ ಪ್ರಕಾಶ ಸದಾ ದೇದೀಪ್ಯಮಾನವಾಗಲಿ ಅಂತ ಹಾರೈಸುವುದಕ್ಕೆ ಆ ಮಕ್ಕಳು ವೇದಿಕೆಗೆ ಬರ್ತಾರೆ. ನಾವು ನೀವು ಚಪ್ಪಾಳೆಯೊಂದಿಗೆ ಜೊತೆಯಾಗುತ್ತಾ ಆ ಮಕ್ಕಳ ಪ್ರೀತಿಗೆ
ಆ ಮಕ್ಕಳು ನೀಡುತ್ತಾ ಇರುವ ಗೌರವಕ್ಕೆ ಅಭಿನಂದನೆಗಳನ್ನು ಹೇಳೋಣ. ಅವರ ಭವಿಷ್ಯತ್ತು ಉಜ್ವಲವಾಗುವಂತೆ ಪ್ರಾರ್ಥಿಸೋಣ. ಇದೀಗ ಆಶಾ ಪ್ರಕಾಶ್ ಶೆಟ್ಟಿ ಸಹಾಯ ಹಸ್ತ ಪ್ರದಾನ ಈ ಕಾರ್ಯಕ್ರಮದಲ್ಲಿ ವಿಶೇಷ ಚೇತನ ಮಕ್ಕಳ ಶಾಲೆಗೆ ಗೌರವವನ್ನು ನೀಡಲಾಗುತ್ತಾ ಇದೆ. ಶಿವಾಯ ಫೌಂಡೇಶನ್ ಇದರ ಸದಸ್ಯರು ತಾವು ವೇದಿಕೆಗೆ ಆಗಮಿಸುವುದಕ್ಕೆ ಸಿದ್ಧರಾಗಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಸ್ವಾಮಿ ವಿವೇಕಾನಂದರ ತತ್ವಾದರ್ಶಗಳಿಂದ ಪ್ರೇರಿತರಾಗಿ ವಿವೇಕಾನಂದರ ಜನ್ಮದಿನದಂದು ಮುಂಬಯಿಯಲ್ಲಿ ಸ್ಥಾಪನೆಯಾದದ್ದು ಶಿವಾಯ ಫೌಂಡೇಶನ್. ತಮ್ಮ ಬದುಕಿನ ಸಂಪಾದನೆಗೋಸ್ಕರ ಊರು ಬಿಟ್ಟು ಪರವೂರು ಸೇರಿದಂತಹ ಸಮಾನ ಮನಸ್ಕರ ತಂಡವೊಂದು ತಾವೆಲ್ಲರೂ ಜೊತೆಯಾಗಿ ನಿಂತು ಬಡವರಿಗೆ ಸಹಾಯ ಮಾಡುತ್ತಾ ಬಡ ರೋಗಿಗಳಿಗೆ ಆಹಾರವನ್ನಿತ್ತು, ಆರ್ಥಿಕ ಸಹಾಯವನ್ನಿತ್ತು ತಮ್ಮ ಸೇವಾ ಕಾರ್ಯದ ಮೂಲಕ ಮಾನಿತರಾಗಿದ್ದಾರೆ. ಶಿವಾಯ ಫೌಂಡೇಶನ್ ತಾವು ವೇದಿಕೆಗೆ ಆಗಮಿಸಿ ಗೌರವ ಸ್ವೀಕರಿಸುವಂತೆ ವಿನಂತಿ ಮಾಡುತ್ತೇನೆ. ದಯವಿಟ್ಟು ಗಮನಿಸಬೇಕು, ಅಲ್ಲಿ ಕೌಂಟರ್ ಓಪನ್ ಆಗಲಿಲ್ಲ, ಯಾರು ಕೂಡ ಸರತಿಯ ಸಾಲಲ್ಲಿ ನಿಲ್ಲಬೇಕಾಗಿಲ್ಲ. ದಯವಿಟ್ಟು ಗಮನಿಸಿ, ಸಭಾ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಮುಕ್ತಾಯಗೊಂಡ ಬಳಿಕ ತಮಗೆ ಸಹಾಯ ಹಸ್ತದ ಚೆಕ್ಗಳನ್ನು ವಿತರಿಸಲಾಗ್ತದೆ. ಹಾಗಾಗಿ ಕಾರ್ಯಕ್ರಮದ ಮಂಗಲದವರೆಗೆ ನೀವು ನಮ್ಮ ಜೊತೆ ಇರಬೇಕು ಅಂತ ತಮ್ಮಲ್ಲಿ ಪ್ರೀತಿಪೂರ್ವಕ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಮುಂದೆ ಉದ್ಯಾವರ ಶ್ರೀ ನಾರಾಯಣಗುರು ಸಮುದಾಯ ಭವನ ನಿರ್ಮಾಣಕ್ಕೆ ನೆರವು, ಒಂದೇ ಜಾತಿ ಒಂದೇ ಮತ ಒಬ್ಬನೇ ದೇವರು ಅನ್ನುವ ಸಂದೇಶವನ್ನು ನೀಡುವುದರ ಮೂಲಕ ನಾಡಿನಾದ್ಯಂತ ಅಧ್ಯಾತ್ಮ ಪ್ರಜ್ಞೆಯನ್ನು ಜಾಗೃತವಾಗಿಸಿ ಸರ್ವ ಸಮುದಾಯಗಳು ಒಂದಾಗಿ ಬಾಳುವ ಏಕತೆಯ ಸೂತ್ರವನ್ನು ತೋರಿಸಿಕೊಟ್ಟವರು ನಾರಾಯಣ ಗುರುಗಳು. ಅವರ ತತ್ವಾದರ್ಶಗಳನ್ನು ಒಪ್ಪಿಕೊಳ್ಳುತ್ತಾ ಸಾಂಸ್ಕೃತಿಕ, ಸಾಮಾಜಿಕ, ಧಾರ್ಮಿಕ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾ ಇರುವ ಉದ್ಯಾವರ ಶ್ರೀ ನಾರಾಯಣಗುರು ಸಮುದಾಯ ಭವನಕ್ಕೆ ಇದು ಈಗ ಪ್ರೀತಿಯ ಕಾಣಿಕೆ. ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಕೊರೋನಾ ಕಾಲಘಟ್ಟದಲ್ಲಿ ವಿಶೇಷವಾದಂತಹ ಸೇವೆಯನ್ನು ನೀಡುವುದರ ಮೂಲಕ ಜನಮಾನಸದಲ್ಲಿ ನೆಲೆ ನಿಂತದ್ದು ಇಂಡಿಯನ್ ರೆಡ್ ಕ್ರಾಸ್ ಸಂಸ್ಥೆ. ಯಾವುದೇ ಆಪತ್ಕಾಲದಲ್ಲಿ ರಕ್ತದ ಅವಶ್ಯಕತೆ ಇದ್ದಾಗ ಅದನ್ನು ಒದಗಿಸಿಕೊಡುವುದರ ಮೂಲಕ ಈಗಾಗಲೇ ಅನೇಕರ ಪ್ರಾಣ ಉಳಿಸುವುದಕ್ಕೆ ತಮ್ಮ ಪ್ರಯತ್ನವನ್ನು ಮಾಡಿದ ಹೆಗ್ಗಳಿಕೆ ಈ ಸಂಸ್ಥೆಗಿದೆ. ಅವರನ್ನು ಅತ್ಯಂತ ಗೌರವದಿಂದ ಈ ವೇದಿಕೆಗೆ ನಾವು ಬರಮಾಡಿಕೊಳ್ತಾ ಇದ್ದೇವೆ. ಇಂಡಿಯನ್ ರೆಡ್ ಕ್ರಾಸ್ ಸಂಸ್ಥೆ, ತಾವು ದಯವಿಟ್ಟು ವೇದಿಕೆ ಕಡೆ ಬನ್ನಿ. ಯಕ್ಷಧ್ರುವ ಫಟ್ಲಾ ಫೌಂಡೇಶನ್ ಟ್ರಸ್ಟ್ ಯಕ್ಷಗಾನ ಕ್ಷೇತ್ರದ ಕೊಡುಗೆಗಾಗಿ ಅವರನ್ನು ಈ ವೇದಿಕೆಯಲ್ಲಿ ಗೌರವದಿಂದ ಬರಮಾಡಿಕೊಂಡು ಸೇವೆಯನ್ನು ನೀಡಲಾಗ್ತಾ ಇದೆ. ಪಟ್ಲಾ ಫೌಂಡೇಶನ್ನ ಪಟ್ಲಾ ಸತೀಶ್ ಶೆಟ್ಟಿಯವರು ವೇದಿಕೆಗೆ ಆಗಮಿಸುವಂತೆ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಪಟ್ಲಾ ಸತೀಶ್ ಶೆಟ್ಟಿಯವರ ಒಂದು ಮಾತನ್ನು ನೆನಪಿಸಬೇಕು. ಎಲ್ಲರೂ ನನ್ನನ್ನು ಕಲಾವಿದರ ಕಾಮಧೇನು ಅಂತ ಕರೆದರು. ಸತ್ಯ ಏನು ಅಂತಂದ್ರೆ, ಕಲಾವಿದರ ಕಾಮಧೇನುಗಳು ನನ್ನ ಫೌಂಡೇಶನ್ಗೆ ಸಹಾಯವನ್ನು ನೀಡ್ತಾ ಇರುವಂತಹ ಉದಾರ ಹೃದಯಿಗಳು. ಅವರು ಕೊಡುವ ಸಂಪತ್ತನ್ನು ನನ್ನ ಮೂಲಕ ಸಮಾಜಕ್ಕೆ ಕೊಡುವುದಕ್ಕೆ ನನ್ನನ್ನು ಮಾಧ್ಯಮವಾಗಿಸಿದ್ದಕ್ಕೆ ನಾನು ಕೃತಜ್ಞನಿದ್ದೇನೆ ಅಂತ ವಿನಯದಿಂದ ಹೇಳಿಕೊಂಡು ಬಂದವರು. ಅನೇಕ ಕಲಾವಿದರ ಬದುಕಿಗೆ ಆಶ್ರಯವಾಗುತ್ತಾ ಇರುವ ಪಟ್ಲಾ ಫೌಂಡೇಶನ್ಗೆ ಇದೀಗ ಗೌರವಪೂರ್ವಕ ನಿಧಿ ಸಮರ್ಪಣೆ. ಇನ್ನೊಂದು ಗೃಹ ನಿರ್ಮಾಣಕ್ಕೆ ಸಹಾಯ. ಬಂಟ್ವಾಳದಲ್ಲಿ ಮನೆಯೊಂದು ಕುಸಿದು ಬಿದ್ದು ಆಶ್ರಯ ಇಲ್ಲ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಕಂಗಾಲಾಗಿದ್ದ ಕುಟುಂಬಸ್ಥರನ್ನು ಕಂಡ ಪ್ರಕಾಶಣ್ಣ ಸಹಾಯ ಹಸ್ತವನ್ನು ಚಾಚಿದ್ದಾರೆ. ಅದರ ಮುಂದುವರಿದ ಭಾಗವೇ ಇವತ್ತು ಮತ್ತೆ ಅವರಿಗೆ ಸಹಾಯವನ್ನು ನೀಡಿ ಧೈರ್ಯ ತುಂಬುವ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೀತಾ ಇದೆ. ಹಾಗಾಗಿ ಗೃಹ ನಿರ್ಮಾಣಕ್ಕೆ ನೀಡುವ ಸಹಾಯವನ್ನು ಸ್ವೀಕರಿಸುವುದಕ್ಕೆ ವನಿತಾ ಶೆಟ್ಟಿ ಅವರು ವೇದಿಕೆಗೆ ಬರಬೇಕು ಅಂತ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಬಂಧುಗಳೇ,
ಗೆದ್ದಾಗ ಚಪ್ಪಾಳೆ ತಟ್ಟುವ ಕೈಗಳಿಗಿಂತ ನೊಂದಾಗ ಕಣ್ಣೀರು ಒರೆಸುವ ಒಂದು ಬೆರಳು ಶ್ರೇಷ್ಠವಂತೆ. ಹಾಗಾಗಿ ನೊಂದವರ ಕಣ್ಣೀರು ಒರೆಸುವುದೇ ಭಗವದಾರಾಧನೆ ಅನ್ನುವ ಭಾವದಿಂದ ಈ ಸೇವೆಯನ್ನು ನೀಡಲಾಗುತ್ತಾ ಇದೆ. ಗೊತ್ತಿರಲಿ, ಇಲ್ಲಿ ನಾವು ಕೊಟ್ಟಿದ್ದೇವೆ ಅನ್ನುವ ಅಹಮಿಕೆಗೆ ಎಡೆಯಿಲ್ಲ. ನೀವು ಪಡೆಯುವುದರ ಮೂಲಕ ನಮ್ಮ ಬದುಕಿಗೆ ಅರ್ಥ ಕಲ್ಪಿಸಿದ್ದೀರಿ ಅನ್ನುವ ಧನ್ಯತೆಯಿಂದ ಪ್ರಕಾಶಣ್ಣ ನಿಮಗೆಲ್ಲ ಕೈ ಜೋಡಿಸಿ ವಂದಿಸಿದ್ದಾರೆ. ಪ್ರೀತಿಯ ಚಪ್ಪಾಳೆಯೊಂದಿಗೆ ಅವರಿಗೆ ಶುಭವಾಗಲಿ ಅಂತ ತಾವೆಲ್ಲ ಹಾರೈಸಬೇಕು ಅನ್ನುವ ನಂಬರ ಕೇಳಿಕೆ ನಮ್ಮದು. ನಮ್ಮ ಗೌರವಾನ್ವಿತ ಅಭ್ಯಾಗತರಾಗಿ ವೇದಿಕೆಯಲ್ಲಿದ್ದಾರೆ. ಅವರಿಗೊಂದು ಗೌರವಾರ್ಪಣೆ ಇದೆ, ಅದನ್ನು ಪ್ರಕಾಶಣ್ಣ ಮುಂದಿದ್ದುಕೊಂಡು ನಡೆಸಿಕೊಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಅದಮ್ಯ ಚೇತನ ಅನ್ನುವ ಫೌಂಡೇಶನ್ನ ಮೂಲಕ ಅನ್ನ, ಅಕ್ಷರ, ಆರೋಗ್ಯ ಹೀಗೆ ಹಲವು ಕ್ಷೇತ್ರಗಳಿಗೆ ಬೆಂಬಲವಾಗಿ ನಿಂತು ಆರ್ತರಿಗೆ ಆಶ್ರಯವಾದವರು ಇವತ್ತು ನಮ್ಮ ಅಭ್ಯಾಗತರಾಗಿರುವುದು ನಮಗೆ ಅತ್ಯಂತ ಸಂತಸದ ಸಂಗತಿ. ಇಂತಹ ಸೇವೆಯನ್ನು ನಿರಂತರವಾಗಿ ಮುಂದುವರಿಸುವುದಕ್ಕೆ ಅವರಿಗೆ ಆಯುಷ್ಯ, ಆರೋಗ್ಯ, ಸಂಪತ್ತಿನ ಸಕಲ ಸೌಭಾಗ್ಯಗಳು ಒದಗಲಿ ಅಂತ ನಾವು ನೀವು ಪ್ರಾರ್ಥಿಸ್ತಾ ಈ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಳ್ಳುತ್ತಾ ಇರುವುದು ನಮಗತ್ಯಂತ ಹೆಮ್ಮೆ ಎನಿಸಿದೆ, ನಮಗತ್ಯಂತ ಸಂತಸವನ್ನು ತಂದಿದೆ ಅಂತ ಹೇಳ್ತಾ ಅವರಿಗೆ ಈ ಗೌರವದ ಅಭಿವಂದನೆಗಳನ್ನು ಸಲ್ಲಿಸೋಣ. ಭಾವನೆಗಳಿಗೆ ಧ್ವನಿಯಾಗಿ ನಿಮ್ಮ ಮುಂದಿಟ್ಟಿದ್ದಾರೆ. ನಿಮ್ಮ ಮಾತುಗಳನ್ನು ಕೇಳುವುದಕ್ಕೆ ನಾವು ಕುತೂಹಲಿಗರಿದ್ದೇವೆ. ಬನ್ನಿ, ಮಾತನಾಡಿ. ಇವತ್ತಿನ ಸಹಾಯ ಹಸ್ತ ಯೋಜನೆ ನೆರವು ಅನ್ನುವಂಥ ಒಂದು ವಿಶಿಷ್ಟ ಕಾರ್ಯಕ್ರಮದಲ್ಲಿ ಒಂದು ಸಾಮಾನ್ಯ ಸ್ಕೂಟರ್ನಿಂದ ಶುರು ಮಾಡಿಕೊಂಡು ಅಂತಾರಾಷ್ಟ್ರೀಯ ಮಟ್ಟದ ಉದ್ದಿಮೆಯನ್ನು ಬೆಳೆಸುವ ಆ ಪ್ರಕಾಶದ ಸಹಿತ ತನ್ನ ವಿಶಿಷ್ಟವಾದ ಮಾನವೀಯತೆಯ ಗುಣಗಳ ಜೊತೆಗೆ ದಾನ ಧರ್ಮದ ಆ ಒಂದು ಪ್ರಕಾಶದ ಜೊತೆಗೆ ಪ್ರಕಾಶಮಾನರಾಗಿರುವಂಥ ಶ್ರೀ ಪ್ರಕಾಶ್ ಶೆಟ್ಟಿ ಅವರೇ. ಇನ್ನೊಬ್ಬರು ಶ್ರೀ ಸುರೇಶ್ ಶೆಟ್ಟಿ ಅವರು ನನಗೆ ಭೇಟಿಯಾದಾಗನೇ ಹೇಳ್ತಾ ಇದ್ರು, ನಾವು ಅನಂತಕುಮಾರ್ ಅವರ ಶಿಷ್ಯರು ಅಂಥೇಳಿ. ಹೀಗಾಗಿ ನನಗನ್ಸುತ್ತೆ ಮತ್ತೇನೂ ಪರಿಚಯ ಬೇಕಾಗಿಲ್ಲ, ಅವರ ಮಾತಿನ ಮುಖಾಂತರನೇ ನನಗೆ ಅವರ ನಿಜ ಪರಿಚಯ ಆಯಿತು. ಇಷ್ಟು ಭಾಳ ಸುಸಂಸ್ಕೃತರು, ಸಜ್ಜನರು ಆಗಿರುವಂಥ ಶ್ರೀ ಸುರೇಶ್ ಶೆಟ್ಟಿ ಅವರೇ. ಮತ್ತೊಬ್ಬರದ ಬಗ್ಗೆ ಹೇಳಬೇಕಾಗೇ ಇಲ್ಲ, ಡಾಕ್ಟರ್ ಮೋಹನ್ ಆಳ್ವ ಅವರು. ನಾನು ಅವರ ವಿದ್ಯಾರ್ಥಿಗಳು ಒಬ್ಬೊಬ್ಬರೇ ಔಟ್ ಮಾರ್ಕ್ಸ್ ತೊಗೊಂಡಿರೋರು. ಯಾವ ಇನ್ಸ್ಟಿಟ್ಯೂಟ್ ಅಂತ ಕೇಳಬೇಕೇ ಆಗೇ ಇಲ್ಲ, ಎಲ್ಲರೂ ಆಳ್ವಾಸ್ ಇನ್ಸ್ಟಿಟ್ಯೂಟ್ ಅವರೇ. ಇನ್ನು ಮಕ್ಕಳಿಗೆ ಇಷ್ಟು ಅಭಿನಂದನೆಗಳು ಬಂದಾಗ ಅವ್ರಿಗೆ ಯಾವ ರೀತಿಯ ಪುರಸ್ಕಾರ ಪ್ರಶಸ್ತಿ ಕೊಡಬೇಕು, ಬಹುಶಃ ನಮ್ಮ ಹತ್ರ ಆ ಪ್ರಶಸ್ತಿ ಇಲ್ಲ. ಇನ್ನೊಬ್ಬ ಭಾಳ ವಿಶಿಷ್ಟವಾಗಿರುವಂಥವರು, ಅವರ ಹೆಸರು ಅಷ್ಟೇ ಭಾಳ ವಿಶೇಷವಾಗಿದೆ, ಆಶಾ ಪ್ರಕಾಶ್ ಶೆಟ್ಟಿ ಅವರು. ಈ ಥರದ ಒಂದು ಸಾಮಾನ್ಯ ಕುಟುಂಬದಿಂದ ಬಂದು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಬೇಕು, ಕೆಲಸ ಮಾಡಬೇಕು ಅಂತಂದರೆ ಆ ಕನಸು ಏನಿರುತ್ತೆ, ಆ ಆಶೆ ಏನಿರುತ್ತೆ, ಅದಕ್ಕೆ ನಿರಂತರವಾಗಿ ಅದಕ್ಕೆ ನೀರೆರಿತಾ ಅದನ್ನು ಪೋಷಣೆ ಮಾಡಲಿಕ್ಕೆ ಒಬ್ಬ ಸಹಧರ್ಮಿಣಿಯಾಗಿ ಆಶಾ ಅವರು ಭಾಳ ವಿಶಿಷ್ಟವಾದ ಕೆಲಸವನ್ನು ಮಾಡಿದ್ದಾರೆ. ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನನಗೆ ಒಂದು ಯಾರ್ಯಾರಿಗೆ ಸಹಾಯ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಪಟ್ಟಿಯನ್ನು ಕೊಟ್ಟರು. ಹಣ ಅಂತೂ ಸುಮಾರು 6 ಕೋಟಿಯಷ್ಟು ನೆರವು. ಎಷ್ಟೋ ಉದ್ಯಮಗಳಿಗೆ ಅದು ಅವರ ಆ್ಯನ್ಯುವಲ್ ಟರ್ನ್ ಓವರ್ ಆಗಿರ್ತದೆ, ಪ್ರಾಫಿಟ್ಟು ಅಲ್ಲ, ಟರ್ನ್ ಓವರು 6 ಕೋಟಿ ಮಾಡುವಂಥವರು ಭಾಳ ಕಡಿಮೆ ಜನ ಇದ್ದಾರೆ. ಆದರೆ ಒಂದೇ ದಿನ ಒಂದೇ ವೇದಿಕೆಯಿಂದ ಇಷ್ಟು ದೊಡ್ಡ ರೀತಿಯಲ್ಲಿ ನೆರವು ಕೊಡ್ತಾ ಇರೋದು ಸಾಂಕೇತಿಕವಾಗಿ ಇಲ್ಲಿ ಒಂದು 10-15 ಜನರನ್ನ ಕರೆದ್ರೆ ನೂರಾರು ಜನರಿಗೆ, ಸಾವಿರಾರು ಜನರಿಗೆ ಇವತ್ತು ಸಹಾಯ ಮಾಡ್ತಿರುವಂಥ ಈ ಒಂದು ನೆರವಿನ ಗುಚ್ಛ. ನಾನು ಆ ಪಟ್ಟಿ ನೋಡ್ತಾ ಇದ್ದೆ. SSLCಯಲ್ಲಿ ಔಟ್ ಪಡೆದಿರುವಂತಹ ದೀಕ್ಷಾ ಶೆಟ್ಟಿ ಇರಬಹುದು, ಹಾಗೇನೇ 27 ವರ್ಷದ ನಂತರ ಒಂದು ವಿಶ್ವವಿದ್ಯಾಲಯದಲ್ಲಿ ಔಟ್ ಮಾರ್ಕ್ಸ್, ಎಲ್ಲ ಸಬ್ಜೆಕ್ಟ್ನಲ್ಲೂ ಔಟ್ ಮಾರ್ಕ್ಸ್ ತೊಗೊಂಡಿರುವಂತಹ ಆ ಹುಡುಗಿಯನ್ನು ಹುಡುಕಿ ಅವಳಿಗೆ ಗೌರವ ಕೊಟ್ಟಿರುವಂಥದ್ದು ಇರ್ಬೋದು. ದಿವ್ಯಾಂಗರಾಗಿರುವಂತಹ ಈ ಮಕ್ಕಳು ನಮಗೆ, ಮತ್ತು ನಾವು ಏನಾದರೂ ಕೆಲಸ ಮಾಡಬೇಕು, ಆ ಮಕ್ಕಳು, ಈ ಪುಟ್ಟ ಮಕ್ಕಳು ಹಣತೆಯನ್ನು ಮಾಡಿ ಆ ದೀಪವನ್ನು ಬೆಳಗಿಸುವಂಥ ಕೆಲಸವನ್ನು ಮಾಡಿದಾಗ ನಾವು ಎಷ್ಟೋ ಸಲ ಬಿಡು ಏನು ಮಾಡಬೇಕು ಅಂತ ಅನ್ನಿಸ್ತಾ ಇರ್ತದೆ ನಮಗೆ, ಎಲ್ಲ ಅಂಗಗಳು ಸರಿಯಾಗಿದ್ದವ್ರಿಗೆ. ಆದರೆ ಅವರಿಗೆ ಪ್ರೇರಣೆ ಕೊಡುವಂತಹ ದಿವ್ಯಾಂಗ ಮಕ್ಕಳನ್ನು ವೇದಿಕೆಯ ಮೇಲೆ ಕರೆದು ಅವರಿಗೆ ನೆರವನ್ನು ನೀಡಿರುವಂತಹದ್ದು ಇರ್ಬೋದು.
ಆ ಪಟ್ಟಿನ ನೋಡ್ತಾ ಇದ್ದರೆ ಆ ಸೇವಾ ಭಾರತಿ ಸಂಸ್ಥೆ ಮಾಡ್ತಿರುವಂತಹ ಕೆಲಸಕ್ಕೆ ಬೆನ್ನು ತಟ್ಟಿದ್ದು, ಶಿವಾಯ ಫೌಂಡೇಶನ್ ಅನ್ನುವಂಥವ್ರಿಗೆ ಸಹಾಯ ಮಾಡಿದ್ದಿರ್ಬೋದು, ವಿದ್ಯಾವರ ಶ್ರೀ ನಾರಾಯಣ ಗುರು ಅವರ ಒಂದು ವಿಚಾರಗಳನ್ನು ಪ್ರಸಾರ ಮಾಡ್ತಾ ಆ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗ್ತಿರುವಂತಹ ಯುವಕರಿಗೆ ಅವರಿಗೆ ಸಹಾಯ ಹಸ್ತ ನೀಡಿರುವಂಥದ್ದು, ಅಂತಾರಾಷ್ಟ್ರೀಯ ಸಂಸ್ಥೆ ಆಗಿರುವಂಥ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಕೊಡುವಂಥದ್ದು, ಇನ್ನು ನಮ್ಮ ಕರ್ನಾಟಕದ ಆ ಮೆರುಗನ್ನು ಇಡೀ ಜಗತ್ತಿಗೆ ತೋರಿಸುವಂಥ ಯಕ್ಷಗಾನ ಮೇಳವನ್ನು ನಿರ್ವಹಿಸ್ತಿರುವಂಥ ಪಟ್ಲ ಸತೀಶ್ ಶೆಟ್ಟಿ ಅವ್ರಿಗೂ ಕೊಟ್ಟಿರೋದು. ಇದು ಸಾಂಕೇತಿಕ, ಆದರೆ ಆ ವೇದಿಕೆ ಆ ಭಾಗದಲ್ಲೂ ಭಾಳಷ್ಟು ಜನ ಇದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಮತ್ತು ವಂದನೆಗಳನ್ನು ಹೇಳ್ತೀನಿ. ಹಾಗೆ ವೇದಿಕೆಯ ಎದುರುಗಡೆ ಇರುವಂಥ ಎಲ್ಲ ಗಣ್ಯರೇ, ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ನಾನು ಕಳೆದ ಸುಮಾರು 30 ವರ್ಷದಿಂದನೇ ಇರ್ಬೋದು, ಮಾನ್ಯ ಶ್ರೀ ಅನಂತಕುಮಾರ್ ಅವ್ರನ್ನ ಮದುವೆ ಆದ ಮೇಲೇನೂ ಭಾಳಷ್ಟು ಬೇರೆ ಬೇರೆ ಥರದ ಕಾರ್ಯಕ್ರಮಗಳಿಗೆ ಭಾಗವಹಿಸ್ತಾ ಇದ್ದೆ. ಅಲ್ಲೂ ಕೂತ್ಕೊಂಡು ಭಾಗವಹಿಸ್ತೀನಿ, ಇಲ್ಲೂ ಕೂತ್ಕೊಂಡು ಭಾಗವಹಿಸಿದ್ದೀನಿ, ನಂತರನೂ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳಿಗೆ ಭಾಗವಹಿಸ್ತೀನಿ. ಆದರೆ ಈ ರೀತಿಯಲ್ಲಿ ನಾವೇ ಜನರನ್ನು ಹುಡುಕಿಕೊಂಡು ಹೋಗಿ ಸೂಕ್ತ ವ್ಯಕ್ತಿಗಳಿಗೆ ಆ ನೆರವನ್ನು ಕೊಡುವಂತಹ ಆ ಚಿಂತನೆ ಮತ್ತು ಅದನ್ನು ಮಾಡಿರುವಂತಹ ರೀತಿ ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ. ಅದನ್ನು ಬರೀ ಅದು ಭಾಷಣದ ಮಾತಲ್ಲ, ಅದನ್ನು ಕೃತಿಯಲ್ಲಿ ತೋರಿಸಿರುವಂಥದ್ದು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಬೇಡಂತನೋ ಅಂಥೇಳಿ ನಮ್ಮ ದಾಸರು ಹೇಳಿದರು. ಹಾಗೆ ಸಂಸ್ಕೃತದಲ್ಲೂ ಒಂದು ಮಾತಿದೆ, ಅಥರ್ವವೇದದಲ್ಲಿ ಬರುತ್ತೆ, ಶತಹಸ್ತ ಸಮಾಹರಃ ಸಹಸ್ರ ಹಸ್ತ ಸಂಕಿರ ಅಂತ. ಅಂದರೆ 100 ಹಸ್ತದಿಂದ ನಾವು ಗಳಿಕೆಯನ್ನು ಮಾಡಬೇಕು, ಸಹಸ್ರ ಹಸ್ತದಿಂದ ಅದನ್ನು ಜನರಿಗೆ ತಲುಪಿಸಬೇಕು ಅಂಥೇಳಿ. ಈ ರೀತಿಯಲ್ಲಿ ಯಾವ ಒಂದು ಭಾರತದ ಈ ಅಸ್ಮಿತೆ ಇದೆ, ನಮ್ಮ ದೇಶದ ಅಸ್ಮಿತೆಯ ಬಗ್ಗೆ ನಾವು ಬೇರೆ ಬೇರೆ ಸಂದರ್ಭದಲ್ಲಿ ಹೇಳ್ತೀವಿ. ಅಸ್ಮಿತೆ ಅಂತಂದರೆ ನಾವು ಹೆಮ್ಮೆ ಪಡುವಂತಹ ಒಂದು ಮಹಾನ್ ಇತಿಹಾಸ ಇದು. ವೇದ ಕಾಲದಿಂದ ಪ್ರಾರಂಭ ಆಗಿ ರಾಮಾಯಣ, ಮಹಾಭಾರತ, ನಂತರ ಮೌರ್ಯರು, ಚಾಲುಕ್ಯರು, ರಾಷ್ಟ್ರಕೂಟರು, ಬಹಳಷ್ಟು ಜನ ಈ ಥರದ ಅತ್ಯದ್ಭುತ ಸಾಮ್ರಾಜ್ಯವನ್ನು ಕಟ್ಟಿದವರು ಈ ಭಾಗದವರೇ, ನಮ್ಮ ಕನ್ನಡ ನಾಡಿನವರೇ. ಅವರೆಲ್ಲರ ಆ ದಾನ ಧರ್ಮಗಳು, ಅವರು ಮಾಡಿರುವಂತಹ ಆ ಶೌರ್ಯ, ಅವರು ತೋರಿಸಿರುವಂಥ ಶೌರ್ಯ, ಇದೇ ಒಂದು ನಮ್ಮ ಭಾರತದ ಅಸ್ಮಿತೆ. ಎಷ್ಟೋ ಸಂದರ್ಭದಲ್ಲಿ ನಮ್ಮ ಇತಿಹಾಸದ ಪುಸ್ತಕದಲ್ಲೂ, ಇವತ್ತು ನಮ್ಮ ದುರಾದೃಷ್ಟ ಅಂದರೆ ಇತಿಹಾಸ ಪುಸ್ತಕದಲ್ಲೂ ಈ ಎಲ್ಲ ವಿಷಯಗಳು ಇಲ್ಲ. ಬ್ರಿಟಿಷರು ಬರೆದಿರೋ ಇತಿಹಾಸ ಪುಸ್ತಕವನ್ನೇ ಇನ್ನೂ ನಮ್ಮ ಮಕ್ಕಳು ಓದ್ತಾ ಇದ್ದಾರೆ. ಆದರೆ ಆ ಅಸ್ಮಿತೆ ಅದು ಎಲ್ಲೂ ಹೋಗೋದಿಲ್ಲ. ನಮ್ಮ ಹಿರಿಯರು ಮಾಡಿಕೊಟ್ಟಿರುವಂತಹ, ಹಿರಿಯರು ತೋರಿರುವಂತಹ ದಾರಿ ಅದು ಬರೀ ಪುಸ್ತಕದಲ್ಲಲ್ಲ, ಇವತ್ತಿಗೂ ನಮ್ಮ ಕೃತಿಯ ಮುಖಾಂತರ ನಾವು ಒಂದು ಕಡೆ ನಮ್ಮ ದೇಶದ ಅಸ್ಮಿತೆಯನ್ನು ಎತ್ತಿ ಹಿಡಿತೀವಿ, ಇನ್ನೊಂದು ಕಡೆ ಆ ಕ್ಷಾತ್ರ ತೇಜ ಇವತ್ತು ಏನು ಬೇಕಾಗಿದೆ, ಇಡೀ ಜಗತ್ತಿಗೆ ಭಾರತ ವಿಶ್ವಗುರು ಆಗಬೇಕು ಅಂತಂದರೆ ಒಂದು ಕಡೆ ನಮ್ಮ ಇಡೀ ಸಮುದಾಯದ ಆ ಉದಾತ್ತ ವಿಚಾರಗಳನ್ನು ಎತ್ತಿ ಹಿಡಿಬೇಕು ಅಂತಂದರೆ ಬೇಕಾಗಿರೋ ಕ್ಷಾತ್ರ ತೇಜವೂ ಬೇಕು. ಆ ಕ್ಷಾತ್ರ ತೇಜ ಬೇಕು ಅಂತಂದರೆ ಸೂಕ್ತ ಸಂದರ್ಭದಲ್ಲಿ ಆ ಸೂಕ್ತ ವ್ಯಕ್ತಿಗೆ ಬೇಕಾಗಿರುವಂಥ ನೆರವನ್ನು ಕೊಟ್ಟರೆ ಇದು ಬೀಜ ಹಾಕಿದಂಗೆ. ನಾವು ಒಂದು ಇವತ್ತು ಈ ಮಕ್ಕಳಿಗೆ ಯಾರಿಗೆ ಸಹಾಯ ಮಾಡಿದ್ದೀವಿ, ಖಂಡಿತವಾಗಿಯೂ ನನಗೆ ಗೊತ್ತಿದೆ ಈ ಮಕ್ಕಳು ಇವತ್ತೇ ಔಟ್ ತಗೊಂಡಿರೋರು ಮುಂದಿನ ಜೀವನದಲ್ಲಿ ವಿಶೇಷ ಸಾಧನೆಯನ್ನು ಮಾಡ್ತಾರೆ. ಆ ಸಾಧನೆಯ ಜೊತೆಗೆ ತಮ್ಮ ನೆರವಿನ ಹಸ್ತವನ್ನು ಬೆಳೆಸೋದಕ್ಕೆ, ನೆರವಿನ ಹಸ್ತವನ್ನು ಚಾಚೋದಕ್ಕೆ ಇಲ್ಲಿ ಒಂದು ಮಾದರಿ ಇದೆ. ಶ್ರೀ ಪ್ರಕಾಶ್ ಶೆಟ್ಟರು ಆ ಮಾದರಿಯನ್ನು ನಿಮಗೆ ತೋರಿಸಿದ್ದಾರೆ. ನಾವು ಸಾಧನೆ ಮಾಡಿದ ಮೇಲೆ ಅಲ್ಲಿಗೆ ಕೂಡೋದಲ್ಲ, ಆದರೆ ಈ ಸಾಧನೆಯ ನನ್ನ ಹಣ ಸಹಾಯವನ್ನು ಮಾಡ್ತೀವಿ ಮತ್ತು ಆ ಚಿಂತನೆಯ ಮುಖಾಂತರನೂ ಈ ಒಂದು ಪ್ರಸಾರವನ್ನು, ಈ ಬೀಜ ಪ್ರಸಾರವನ್ನು ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಅವರ ಕೃತಿಯಿಂದ ಮಾಡಿ ತೋರಿಸಿದ್ದಾರೆ. ನಾನು CSR ಬಗ್ಗೆನೂ ಬೇರೆ ಬೇರೆ ಸಂದರ್ಭದಲ್ಲಿ ಹೇಳ್ತಾ ಇರ್ತಾರೆ. ಈ ಥರದ ಬಿಗ್ ಕಾರ್ಪೊರೇಟ್ಸ್ಗಳು CSR ಅಂಥೇಳಿ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಯಾವುದು ನಮ್ಮ ಪೂರ್ವಜರು ಶತಹಸ್ತಗಳಿಂದ ಸೇರಿಸಿ ಸಹಸ್ರ ಹಸ್ತಗಳಿಂದ ಕೊಡಿ ಅಂತಂದರು. ಆದರೆ ಅದು ಇವತ್ತು CSR ಆಗೇ ಆದ್ರೂ CSR ಮುಖಾಂತರ ಕೊಡ್ತಾ ಇರ್ತಾರೆ. ಆದರೆ ನಾನು ಭಾಳಷ್ಟು ಸಂದರ್ಭದಲ್ಲಿ ಹೇಳ್ತಾ ಇರ್ತೀನಿ, ಎಲ್ಲರಿಗೂ CSR ಮಾಡೋಕ್ಕಾಗಲ್ಲ. CSR ಅಂದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಅದನ್ನು ಶ್ರೀ ಪ್ರಕಾಶ್ ಶೆಟ್ಟರು ಅಂಥವರು ಸರ್ಕಾರ 2% ಹೇಳಿದರೆ ಅವ್ರು ಇನ್ನೂ ಹೆಚ್ಚು ಪರ್ಸೆಂಟೇಜಿಂದ ಕೊಡ್ತಾ ಇರ್ಬೋದು. ಆದರೆ ನಾನು ಬೇರೆ ಬೇರೆ ಸಂದರ್ಭದಲ್ಲಿ ಹೇಳ್ತಾ ಇರ್ತೀನಿ, ನಾವು ವೈಯಕ್ತಿಕವಾಗಿ ಎಲ್ರಿಗೂ ಇವತ್ತು ಕೊಡಲಿಕ್ಕೆ ಆಗಲಿಲ್ಲ ಅಂದ್ರೂ ನಾವು ಸಮಾಜಕ್ಕೆ ಯಾವ ಥರ ಕೊಡ್ಬೋದು, ಅದಕ್ಕೆ ನಾನು PSR ಅಂತ ಹೆಸರು ಹೇಳ್ತಾ ಇರ್ತೀನಿ, ಪರ್ಸನಲ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ನಾವು CSRನ್ನು ಪಡೆದವರು ಅಥವಾ ಸಮಾಜದಿಂದ ಬೇರೆ ಬೇರೆ ರೀತಿಯಿಂದ ನಾವು ಸಹಾಯವನ್ನು ಪಡೆದೇ ಬಂದಿದ್ದೀವಿ ಪ್ರತಿಯೊಬ್ಬರೂ. ಆದರೆ ನಾವು ಪ್ರತಿಯೊಬ್ಬರು ನಮ್ಮದೇ ಆದ PSR ಏನಿರ್ಬೋದು ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡಬೇಕು.
ನಾನು ಸಾಮಾನ್ಯವಾಗಿ ಎಲ್ಲ ಭಾಷಣದಲ್ಲೂ ಹೇಳ್ತಾ ಇರ್ತೀವಿ, ನಮ್ಮ PSR ಎಲ್ಲಿಂದ ಶುರು ಆಗಬೇಕು ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಟೀ ಮಾಡೋಕ್ಕೋ ಕಾಫಿ ಮಾಡೋಕ್ಕೋ ಹಾಲಿನ ಪ್ಯಾಕೆಟ್ ಓಪನ್ ಮಾಡ್ತೀವಿ. ಆ ಹಾಲಿನ ಪ್ಯಾಕೆಟ್ ಇದನ್ನೇ ಹಾಲಿನ ಪ್ಯಾಕೆಟ್ ಅಂತ ಅಂದ್ಕೊಳ್ಳಿ. ಇದನ್ನು ಹೀಗೆ ಕತ್ತರಿಸಿಬಿಟ್ರೆ ಆ ಸಣ್ಣ ತುಂಡು ಬೇರ್ಪಡೆ ಆಗಿಬಿಡ್ತದೆ. ಹೀಗೆ ಕತ್ತರಿಸಿದರೆ ತುಂಡು ಬೇರ್ಪಡೆ ಆಗದೆ ಹಾಲು ಹೊರಗಡೆ ತೆಗಿಬೋದು. ಇದರಲ್ಲಿ ಏನು PSR ಇದೆ ಅಂತ ನೀವು ಯೋಚನೆ ಮಾಡ್ಬೋದು. ಇದರಲ್ಲಿ ಏನು ಸೋಷಲ್ ರೆಸ್ಪಾನ್ಸಿಬಿಲಿಟಿ, ಇದರಲ್ಲಿ ಏನು ಸೋಷಲ್ ರೆಸ್ಪಾನ್ಸಿಬಿಲಿಟಿ ಅಂತಂದರೆ ನೀವು ಈ ಸಂಖ್ಯೆಯನ್ನು ಕೇಳಿದಾಗ ನಿಮಗೆ ಗೊತ್ತಾಗತ್ತೆ. ಇವತ್ತು ನಮ್ಗೆ ಗೊತ್ತಿದೆ, ಎಲ್ಲ ನಗರ ಪ್ರದೇಶಗಳಲ್ಲಿ ಹಾಲು ಬರೋದು ಸುಮಾರು ಲಕ್ಷಾಂತರ ಪ್ಯಾಕೆಟ್ಗಳು ಮಾರಾಟ ಆಗುತ್ತೆ ಬೇರೆ ಬೇರೆ ಹಾಲಿನ ಡೇರಿಯಿಂದ. ಹೀಗೆ ಕತ್ತರಿಸಿದರೆ ಪ್ರತಿದಿನ ಬಹುಶಃ ಮಂಗಳೂರಿನಲ್ಲೇ ಒಂದು 20 ಲಕ್ಷ ಸಣ್ಣ ತುಂಡುಗಳು ಬೇರ್ಪಡೆ ಆಗುತ್ತೆ. ಆ ಸಣ್ಣ ತುಂಡುಗಳು ಅದು ಪ್ಲಾಸ್ಟಿಕ್, ಅದನ್ನು ಸೆಗ್ರಿಗೇಟ್ ಮಾಡೋಕ್ಕಾಗಲ್ಲ ಅಂದರೆ ರೀಸೈಕಲ್ ಮಾಡೋಕ್ಕಾಗಲ್ಲ. ರೀಸೈಕಲ್ ಆಗಲಿಲ್ಲ ಅಂದರೆ ಅದು ನೀರಲ್ಲೋ ಮಣ್ಣಲ್ಲೋ ಸೇರಿಕೊಂಡು ಕೊನೆಗೆ ಅದು ಮೈಕ್ರೋ ಪ್ಲಾಸ್ಟಿಕ್ ಆಗಿ ಎಷ್ಟರ ಮಟ್ಟಿಗೆ ಆಗೋಗ್ಬಿಟ್ಟಿದೆ ಅಂದರೆ ನಾವು ತಿನ್ನುವಂಥ ಎಲ್ಲ ಉಪ್ಪಿನಲ್ಲೂ ಮೈಕ್ರೋ ಪ್ಲಾಸ್ಟಿಕ್ ಇದೆ ಅಂತ ಈಗ ವಿಜ್ಞಾನಿಗಳು ಹೇಳಕ್ಕೆ ಶುರು ಮಾಡಿದ್ದಾರೆ. ನಾವೇನು ಮಾಡಬಹುದು? ಎಲ್ರಿಗೂ ರೀಸೈಕ್ಲಿಂಗ್ ಯೂನಿಟ್ ಮಾಡೋಕ್ಕಾಗಲ್ಲ, ಎಲ್ಲರಿಗೂ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗಲ್ಲ. ಆದರೆ ನಾವು ಮಾಡ್ಬೋದಾಗಿದ್ದು ಆ ದೊಡ್ಡ ಸಣ್ಣ ತುಂಡನ್ನು ಬೇರ್ಪಡೆ ಮಾಡದೆ ನಾನು ಹೀಗೆ ಕತ್ತರಿಸಿದ್ರೆ ಇಡೀ ಪ್ಲಾಸ್ಟಿಕ್ ಹಾಗೆ ಉಳಿಯುತ್ತೆ. ಅಲ್ಲಿಂದ ಪ್ರಾರಂಭ ಆಗಿ ಸಣ್ಣ ಸಣ್ಣ ವಿಷಯಗಳು. ನಾವು ಹೊರಗಡೆ ಹೋಗುವಾಗ ನನ್ನ ಜೊತೆಗೆ ಒಂದು ಬಟ್ಟೆ ಖರ್ಚೀಫ್ ತೊಗೊಂಡು ಹೋಗ್ತೀನಿ. ಭಾಳಷ್ಟು ಜನ ತೊಗೊಂಡು ಹೋಗ್ತಾ ಇರ್ತಾರೆ. ನಾವು ಒಂದು ಕಡೆ ಕಾಗದ ಉಳಿಸಿ ಅಂತೀವಿ, ಮರ ಉಳಿಸಿ ಅಂತೀವಿ, ಆದರೆ ಇವತ್ತು ಯಾವ ಸಮಾರಂಭಕ್ಕೆ ಹೋದ್ರೂ ಕಾಗದದ ನ್ಯಾಪ್ಕಿನ್ಗಳು. ಆ ಕಾಗದ ರೀಸೈಕಲ್ ಮಾಡೋಕ್ಕೂ ಆಗಲ್ಲ. ಕಾಗದ ತಯಾರಾಗೋದು ನಮಗೆಲ್ರಿಗೂ ಗೊತ್ತೇ ಇದೆ. ಇವೆಲ್ಲ ವಿಷಯಗಳು ನಮಗೆ ಗೊತ್ತಿರುವಂಥದ್ದೇ. ಆದರೆ ಎಲ್ಲೋ ಒಂದು ಕಡೆ ನಮಗೆ ಗೊತ್ತಿಲ್ಲದೆ ನಾವು ಎಷ್ಟೋ ತಪ್ಪುಗಳನ್ನು ಮಾಡ್ತಾ ಇರ್ತೀವಿ. ನಾನು ಬೆಂಗಳೂರಿನಿಂದ ಬಂದಿರುವಂಥವ್ರು, ಇಲ್ಲೂ IT ಪಾರ್ಕ್ ಆಗೋದಿದೆ. ನಾನು ಇಂಜಿನಿಯರಿಂಗ್ ಶಿಕ್ಷಣ ಮಾಡಿರೋದ್ರಿಂದ ನನ್ನ ಜೊತೆಗಾರೆಲ್ಲ ಇವತ್ತು ಬೇರೆ ಬೇರೆ ಕಂಪನಿಗಳಲ್ಲಿ CEO ಆಗಿದ್ದಾರೆ, CTO ಆಗಿದ್ದಾರೆ. ಅವ್ರಿಗೆಲ್ಲ ನಾನು ಹಾಸ್ಯವಾಗಿ ಹೇಳ್ತಾ ಇರ್ತೀನಿ, ನೀವು ಮೇಲಲ್ಲಿ ದೊಡ್ಡದಾಗಿ ಬರೀತೀರಾ ಪೇಪರ್ಲೆಸ್ ಆಫೀಸ್ ಅಂಥೇಳಿ 4-5 ಲೈನ್ಗಳನ್ನು ಮೇಲಲ್ಲಿ ಕೆಳಗಡೆ ಬರೀತೀರಾ. ಆದರೆ ನಿಮ್ಮ ಬಾತ್ರೂಮ್ಗೆ ಮತ್ತು ನಿಮ್ಮ ಅಡುಗೆ ಮನೆಗೆ ಹೋದರೆ ಅಲ್ಲಿ ದೊಡ್ಡ ದೊಡ್ಡ ಡಸ್ಟ್ಬಿನ್ ತುಂಬ ಪೇಪರ್ ಯಾಕೆ ಬಿಸಾಕಿರ್ತೀರಾ ಅಂತ. ಇದು ಯಾವ ಪೇಪರ್ಲೆಸ್ ಆಫೀಸ್ ಅಂತ ನನಗೆ ಅರ್ಥ ಆಗಲ್ಲ ಅಂತ ನಾನು ಅವ್ರಿಗೆ ಹೇಳ್ತಾ ಇರ್ತೀನಿ. ಎಲ್ಲ ಒಂದು ಕಡೆ ನಾವು ಇವತ್ತು ಪ್ರತಿಯೊಬ್ಬರೂ ನಾನೇನಾದರೂ ಸಮಾಜ ಸೇವೆ ಮಾಡಬೇಕು ಅಂತ ಬಳಸುವ ವಸ್ತುವನ್ನು ಬಗ್ಗೆ ಅದು ಹೇಗೆ ತಯಾರಾಗುತ್ತೆ ಅನ್ನುವಂಥ ಯೋಚನೆ ಮಾಡಬೇಕಾಗಿದೆ. ಅದು ಶಾಲಾ ಮಟ್ಟದಿಂದ, ಮನೆಯ ಅಡುಗೆ ಮನೆಯಿಂದ ಹಿಡ್ಕೊಂಡು, ಶಾಲಾ ಮಟ್ಟದಿಂದ ಹಿಡ್ಕೊಂಡು ಯೂನಿವರ್ಸಿಟಿಯವರೆಗೆ ನಾನು ಜೀರೋ ಗಾರ್ಬೇಜ್ ಕಿಚನ್ ಅನ್ನುವಂಥ ಒಂದು ಕಲ್ಪನೆಯನ್ನು ನಾವು ಅದಮ್ಯ ಚೇತನದಲ್ಲಿ ತೆಗೆದುಕೊಂಡು ಬಂದ್ವಿ. ನಮ್ಮ ಮನೆಯ ಕಸವನ್ನು ನಾವೇ ಗೊಬ್ಬರ ಮಾಡೋಣ. ಈ ಒಂದು ಗೊಬ್ಬರ ಮಾಡುವಂಥದ್ದು ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ ನನಗೆ ಗೊತ್ತಿದೆ, ಬೆಂಗಳೂರಿಗಿಂತ ಮಂಗಳೂರಿನವರು ಭಾಳ ವಿಶೇಷ ಸಾಧನೆ ಈ ಭಾಗದಲ್ಲಾಗಿದೆ. ಇಲ್ಲಷ್ಟೇ ಅಲ್ಲ, ಸುತ್ತಮುತ್ತಲಿನ ಗ್ರಾಮೀಣ ಭಾಗದಲ್ಲೂ ಮಾದರಿ ಕೆಲಸವನ್ನು ಈ ಭಾಗದಿಂದ ಮಾಡ್ತಾ ಇದ್ದೀರಾ. ಇದು ಮನೆಯಿಂದ ಶುರುವಾಗಿ ಅದು ಶಾಲೆಗಳಲ್ಲೂ ಕಸ ಯಾಕೆ ಹೋಗ್ಬೇಕು? ನಾವು ಮಕ್ಕಳಿಗೆ ಕಸದ ಬುಟ್ಟಿಗೆ ಹಾಕು ಅಂತ ಹೇಳಿಕೊಡೋದಕ್ಕಿಂತ ಕಸ ತಯಾರು ಮಾಡದೇ ಇರುವ ಹಾಗೆ ಇರಿ ಅಂತ ಹೇಳಬಹುದು. ಅಲ್ಲಿಂದ ಪ್ರಾರಂಭ ಮಾಡಿ ಯೂನಿವರ್ಸಿಟಿಯವರು ನಿಮಗೆ ಎಲೆಕ್ಟ್ರಿಸಿಟಿ ಎಲ್ಲಿಂದ ಬರ್ತಾ ಇದೆ? ಒಂದು ಕಡೆ ಏರ್ ಪೊಲ್ಯೂಷನ್ ಬಗ್ಗೆ ಮಾತಾಡ್ತೀವಿ, ಇನ್ನೊಂದು ಕಡೆ ಬಳಸುವಂಥ ಎಲೆಕ್ಟ್ರಿಸಿಟಿಯನ್ನು ನಾವೇ ತಯಾರು ಮಾಡ್ಬೋದಾ? ರಿನ್ಯೂವೇಬಲ್ ಎನರ್ಜಿಯಿಂದ ಎಲೆಕ್ಟ್ರಿಸಿಟಿ ತಯಾರು ಮಾಡೋಕ್ಕೆ ಸಾಧ್ಯತೆಗಳಿದೆ. ಯೂನಿವರ್ಸಿಟಿಗಳಿಗಂತೂ ಖಂಡಿತ ಮಾಡ್ಬೋದು. ಜೀರೋ ಗಾರ್ಬೇಜ್ ಇಂದ ಪ್ರಾರಂಭ ಮಾಡಿಕೊಂಡು ಸೆಲ್ಫ್ ಸಸ್ಟೈನೇಬಲ್ ವಿತ್ ರಿಗಾರ್ಡ್ ಟು ಎನರ್ಜಿ, ನೀರು, ಎಲ್ಲ ವಿಷಯಗಳ ಬಗ್ಗೆ, ಅದರ ಬಳಕೆ ಮತ್ತು ಪುನರ್ಬಳಕೆಯ ಬಗ್ಗೆನೂ ಚಿಂತನೆ ಮಾಡೋದ್ರ ಮುಖಾಂತರನೂ ನಾವು ನಮ್ಮ ಒಂದು ಕೊಡುಗೆಯನ್ನು ಕೊಡ್ಬೋದು. ಇದು ಒಂದು ರೀತಿಯ PSR ಆಗ್ಬೋದು. ಈ ಥರದ ನನ್ನ ಜವಾಬ್ದಾರಿ ಏನು, ನಾನೊಬ್ಬ ಸಾಮಾಜಿಕ ವ್ಯಕ್ತಿಯಾಗಿ ನಾನೇನು ಕೊಡ್ಬೋದು, ನಾನು ಸಮಾಜಕ್ಕೆ ಏನು ಕೊಡ್ಬೋದು, ನಾನು ದೇಶಕ್ಕೆ ಏನು ಕೊಡಬಹುದು ಅನ್ನುವಂತಹ ಒಂದು ದೊಡ್ಡ ಚಿಂತನೆಯನ್ನು ಈ ಥರದ ಕಾರ್ಯಕ್ರಮಗಳು, ಈ ಥರದ ವ್ಯಕ್ತಿಗಳು, ಮತ್ತು ನಮ್ಮಲ್ಲಿರುವಂತಹ ಆ ಅಸ್ಮಿತೆಯಿಂದ ಬಂದಿರುವಂತಹ ನಮ್ಮ ಹಿರಿಯರು ಹೇಳಿರುವಂತಹ, ನಾವು ಯಾವಾಗಲೂ ಹೇಳ್ತಾ ಬಂದಿದ್ದು ನಾನು ಒಬ್ಬನೇ ಬೆಳಿಬೇಕು ಅಂತ ಅಲ್ಲೇ ಅಲ್ಲ, ಸರ್ವೇ ಜನ ಸುಖಿನೋ ಭವಂತು ಅಂತೂ ಹೇಳಿದ್ವಿ. ಇವತ್ತಿನ ಡೆಮೋಕ್ರಸಿ ಥರ ಮೆಜಾರಿಟಿ ಮೇಲೂ ನಾವು ಕೆಲಸ ಮಾಡಿಲ್ಲ. ನಮ್ಮ ಹಿರಿಯರು ಮೆಜಾರಿಟಿ ಜನ ಸುಖವಾಗಿರಲಿ ಅಂತ ಹೇಳಲಿಲ್ಲ, ಎಲ್ಲರೂ ಸರ್ವೇ ಜನ ಸುಖಿನೋ ಭವಂತು ಅನ್ನುತ್ತ ಹೇಳಿದರು. ನಮ್ಮ ಹಿರಿಯರು ವಸುಧೈವ ಕುಟುಂಬಕಂ ಅಂತ ಹೇಳಿದರು, ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂಥೇಳಿ ಸ್ವಾಮಿ ವಿವೇಕಾನಂದಜಿಯವರು ಶಿಕಾಗೋ ಅಲ್ಲಿ ಹೇಳಿದ್ದು ಬರೀ ಬಾಯಿ ಮಾತಿಗಲ್ಲ, ಸಹಜವಾಗಿ ಬಂದಿರೋ ಮಾತದು. ಯಾಕಂದರೆ ನಾವೆಲ್ಲರೂ ನನ್ನ ಅಣ್ಣ ತಮ್ಮಂದರು ಅಂತ ಭಾವಿಸಿದ್ದಕ್ಕೇನೆ ಯಾರೋ ಗೊತ್ತಿಲ್ಲ, ಅದು ಯಾರೇ ಇರ್ಬೋದು, ಯಾವುದೇ ಧರ್ಮದವ್ರು ಇರ್ಬೋದು, ಯಾವುದೇ ಜಾತಿಯವರು ಇರ್ಬೋದು, ಅವರನ್ನು ನಾನು ಕರೆದು ಅವ್ರಿಗೆ ನಾನು ಹುಡುಕಿ ತೆಗೆದು ಸಹಾಯ ಮಾಡ್ತೀನಿ ಅನ್ನುವಂಥದ್ದು ಆ ವಸುಧೈವ ಕುಟುಂಬಕಂ ಅನ್ನೋ ಮಾತಿನ ಸರಿಯಾದ ಅರ್ಥವನ್ನು ಇವತ್ತು ನಾವು
ನಾವು ನೋಡಿದ್ದೀವಿ. ಸರ್ವೇ ಜನ ಸುಖಿನೋ ಭವಂತು ಇರ್ಬೋದು, ವಸುದೇವ ಕುಟುಂಬಕಂ ಇರ್ಬೋದು, ಕೊನೆಗೆ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥದ್ದು, ನಾನೇನು ನನ್ನಲ್ಲೇನು ಭಗವಂತ ಇದ್ದಾನೆ ಅದೇ ಭಗವಂತ ಎಲ್ಲರಲ್ಲೂ, ಪ್ರಾಣಿ ಗಿಡ ಪಕ್ಷಿಗಳಲ್ಲೂ ಮನುಷ್ಯರಲ್ಲೂ ಇದ್ದಾರೆ ಅನ್ನುವಂಥ ಒಂದು ಆ ಅಗಾಧ ಕಲ್ಪನೆಯನ್ನು ನಮ್ಮ ಹಿರಿಯರು ಕೊಟ್ಟಿದ್ದನ್ನು, ಅದು ಬರೀ ಪುಸ್ತಕದ ವಿಷಯ ಅಲ್ಲ, ಬರೀ ಪ್ರವಚನದ ವಿಷಯ ಅಲ್ಲ, ಅದನ್ನು ಹೇಗೆ ಜಾರಿಯಲ್ಲಿ ಇವತ್ತಿನ ಸ್ಥಿತಿಯಲ್ಲಿ ತರಬಹುದು ಅನ್ನೋದನ್ನು ಇವತ್ತಿನ ಈ ನೆರವು ಕಾರ್ಯಕ್ರಮ ತೋರಿಸಿದೆ. ಇಂಥ ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಪ್ರಕಾಶ್ ಶೆಟ್ಟಿ ದಂಪತಿಗಳಿಗೆ ಮತ್ತು ಎಲ್ಲ ಆಯೋಜಕರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ದೂರ ನಿಂತವರಲ್ಲೆಲ್ಲ ಒಂದು ವಿನಂತಿ ಮಾಡ್ತೇನೆ, ಪ್ರಕಾಶಣ್ಣನ ಮಾತು ಕೇಳುವುದಕ್ಕೆ ನೀವೆಲ್ಲ ನಿಮಗಾಗಿಟ್ಟ ಆಸನಗಳಲ್ಲಿ ಆಸೀನರಾಗಿ ಒಂದಿಷ್ಟು ನಿಮಿಷಗಳ ಕಾಲ ಅವರ ಮಾತುಗಳನ್ನು ಕೇಳಬೇಕು. ಕೇಳುವ ಪೂರ್ವಭಾವಿಯಾಗಿ 2 ಸಾಲುಗಳನ್ನು ನಾನು ಅವ್ರ ಬಗ್ಗೆ ಹೇಳುವುದಕ್ಕೆ ಇಷ್ಟಪಡ್ತೇನೆ. ಮೊಟ್ಟ ಮೊದಲನೇದು, ಈ ಕಾರ್ಯಕ್ರಮಕ್ಕೆ ಬಂದಾಗ ಅವರ ಸಹೋದರಿ ಸಿಕ್ಕಿದರು. ನೇರ ಒಂದೇ ಪ್ರಶ್ನೆ, ನಿಮ್ಮಣ್ಣ ಅಂತ ಒಂದೇ ಪ್ರಶ್ನೆ ಕೇಳಬೇಕು ಅಂತ ನಿಮ್ಮ ಅಣ್ಣ ಅನ್ನಬೇಕಿದ್ರೆ ಅವರ ಬಾಯಿಂದ ಬಂದ ಉತ್ತರ ನಮ್ಮ ಪಾಲಿನ ದೇವರು ಅಂತ. ಕೌಟುಂಬಿಕ ಬದುಕಿನಲ್ಲಿ ತನ್ನವರನ್ನ ಪ್ರೀತಿಸ್ತಾ ಸಮಾಜವನ್ನೂ ತನ್ನವರಂತೆ ಪ್ರೀತಿಸುವ ಆ ದೊಡ್ಡ ಮನಸ್ಸಿಗೆ ನಾವು ಸಲ್ಲಿಸಬೇಕಾದ ಕೃತಜ್ಞತೆ ಒಂದು ಭಾಗ ಅವರ ಮಾತುಗಳನ್ನು ಕೇಳುವುದು. ಇನ್ನೊಂದು, ಹಿರಿಯರು ಒಂದು ಮಾತನ್ನು ನೆನಪಿಸಿದರು. ಶತೇಶು ಜಾಯತೇಶ್ವರಃ ಸಹಸ್ರೇಶು ಚ ಪಂಡಿತಃ ವಕ್ತಾ ದಶಸಹಸ್ರೇಶು ದಾತಾ ಭವತಿ ವಾನವ ಅಂತೆ. 100 ಮಂದಿಗೊಬ್ಬ ಧೈರ್ಯಶಾಲಿ ಯೋಧ ಹುಟ್ಟಿ ಬರಬಹುದಂತೆ, 1000ಕ್ಕೊಬ್ಬ ಪಂಡಿತನಾಗಬಹುದಂತೆ, 10,000ಕ್ಕೊಬ್ಬ ಒಳ್ಳೆಯ ಮಾತುಗಾರನಾಗಬಹುದಂತೆ. ಆದರೆ ತನ್ನಲ್ಲಿ ಇರುವುದನ್ನು ಕೈ ಎತ್ತಿ ಕೊಡಬಲ್ಲ ದಾನಿ ಹುಟ್ಟುತ್ತಾನೋ ಇಲ್ಲವೋ ಅಂತ ಜ್ಞಾನಿಗಳು ಪ್ರಶ್ನಾರ್ಥಕವನ್ನು ಮುಂದೆ ಇಡ್ತಾರೆ. ಅಂದರೆ ತನ್ನಲ್ಲಿದ್ದದ್ದನ್ನು ಪರರಿಗೆ ಕೊಟ್ಟು ಸಂಭ್ರಮಿಸುವ ಮನಸ್ಸು ಶ್ರೇಷ್ಠ ಅನ್ನುವುದನ್ನು ಜ್ಞಾನಿಗಳು ಒಪ್ಪಿದ್ದಾದರೆ ಅಂಥದ್ದೊಂದು ಸೌಭಾಗ್ಯದ ನಿಧಿಯನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ. ಕೊನೆಯ ವಾಕ್ಯ ಇಷ್ಟೇ, ಪ್ರಕಾಶಣ್ಣ ಮಾಡ್ತಾ ಇರುವ ಸತ್ಕಾರ್ಯಗಳಿಗೆ ಸಿಕ್ಕಿದ ಫಲ ಏನು ಅನ್ನುವುದಕ್ಕೆ 100 ಉತ್ತರಗಳನ್ನು ನೀವು ಕೊಡಬಹುದೇನೋ. ಒಂದು ಉತ್ತರ ನಮ್ಮ ಕಣ್ಣ ಮುಂದಿದೆ. ಅದೇನು ಅಂತಂದರೆ, ಹೊಸ ದೇವಾಲಯಗಳನ್ನು ನಿರ್ಮಾಣ ಮಾಡುವುದಕ್ಕಿಂತ ಭವ್ಯ ಇತಿಹಾಸವುಳ್ಳ ಪ್ರಾಚೀನ ದೇಗುಲಗಳನ್ನು ನಿರ್ಮಾಣ ಮಾಡುವುದು ಅತ್ಯಂತ ಪುಣ್ಯಪ್ರದ ಅಂತಾರೆ ಬಲ್ಲವರು. ಆದ್ದರಿಂದ ಪ್ರಕಾಶಣ್ಣ ಮಾಡಿದ ಈ ಸೇವಾ ಕಾರ್ಯಗಳಿಗೆ ಫಲರೂಪವಾಗಿ ಈ ನಾಡಿನ ಪ್ರಸಿದ್ಧ ದೇಗುಲಗಳನ್ನು ಜೀರ್ಣೋದ್ಧಾರ ಮಾಡುವ ಶುಭಾವಸರದಲ್ಲಿ ಅದರ ನೇತೃತ್ವವನ್ನು ವಹಿಸುವ ಭಾಗ್ಯವನ್ನು ದೇವರು ಅವರಿಗೆ ಕೊಟ್ಟಿದ್ದಾರೆ. ಅಂಗಣದಲ್ಲಿ ನಿಲ್ಲಿಸಿ ಸವ್ಯಸಾಚಿ ಅನ್ನುವ ಹೆಸರಿನಿಂದ ಯಾವ ವಿದ್ಯಾಸಂಸ್ಥೆ ಗೌರವಿಸಿತೋ ಅಂಥದ್ದೇ ಜ್ಞಾನಸುಧಾ ಸಂಸ್ಥೆ ಪ್ರಕಾಶಣ್ಣನನ್ನು ತನ್ನ ಶಾಲೆಯ ಅಂಗಣಕ್ಕೆ ಕರೆದು ಈ ನಾಡಿನ ಮಹಾತ್ಮ ಅಂತ ಅಭಿನಂದಿಸಿ ತಲೆಬಾಗಿ ಗೌರವಿಸಿದೆ. ಸುಧಾಕರ ಶೆಟ್ಟಿಯವರು ಯಾರ ಮುಂದೆ ಆದರೂ ತಲೆಬಾಗಿದ್ದಾರೆ ಅಂತಂದ್ರೆ ಈ ನಾಡಿನ ಸಮಸ್ತ ಸಜ್ಜನರು ತಲೆಬಾಗಿದ್ದಾರೆ ಅಂತ ಅರ್ಥ. ಆ ಗೌರವದಿಂದ ಪ್ರಕಾಶಣ್ಣನ ಮಾತುಗಳಿಗೆ ನಾವು ಕಿವಿಯಾಗಬೇಕು. ಬನ್ನಿ ಪ್ರಕಾಶಣ್ಣ, ನಿಮ್ಮ ಮಾತುಗಳನ್ನು ಕೇಳುತ್ತೇವೆ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಒಂದು ಸುದ್ದಿ ತಲುಪಿದೆ ನನಗೆ. ನಮ್ಮ ದೇಶದ ಗಡಿ ಕಾಯುವ ಸೈನಿಕ ಸೇನೆಯ ವಾಹನ ಅಪಘಾತದಲ್ಲಿ ಅನೂಪ್ ಅನ್ನುವ ಒಂದು ಕುಂದಾಪುರದ ಸೈನಿಕ ಹುತಾತ್ಮರಾಗಿದ್ದಾರೆ. ಇವರಿಗೊಂದು ಈ ಸಭೆಯಲ್ಲಿ 1 ನಿಮಿಷ ಎದ್ದು ನಿಂತು ಶ್ರದ್ಧಾಂಜಲಿ ಮಾಡೋಣ. ಆಶಾ ಪ್ರಕಾಶ್ ಶೆಟ್ಟಿ ಸಹಾಯಸ್ಥ ಯೋಜನೆಯ ನೆರವು ಈ ಪ್ರಧಾನ ಕಾರ್ಯದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಅದಮ್ಯ ಚೇತನ ಫೌಂಡೇಶನ್ನ ಅಧ್ಯಕ್ಷರು ಡಾಕ್ಟರ್ ತೇಜಸ್ವಿನಿ ಅನಂತಕುಮಾರ್ ಅವರೇ, ಮೂಡುಬಿದಿರೆಯ ವಿದ್ಯಾಸಂಸ್ಥೆಯ ಸಂಸ್ಥಾಪಕರು, ನನ್ನ ಆತ್ಮೀಯ ಸ್ನೇಹಿತರು ಡಾಕ್ಟರ್ ಮೋಹನ್ ಆಳ್ವ ಅವರೇ, ಕಾಪು ಕ್ಷೇತ್ರದ ನನ್ನ ಸಹೋದರ ಸಮಾನರಿಗಾದ ಗುರ್ಮೆ ಸುರೇಶ್ ಶೆಟ್ಟಿ ಅವರೇ, ಹಾಗೆ MRGಯ ಸಂಸ್ಥೆಯ ನಿರ್ದೇಶಕರಾದ ಆಶಾ ಶೆಟ್ಟಿಯವರೇ, ವೇದಿಕೆಯ ಕೆಳಗೆ ಆಸೀನರಾಗಿರ್ತಕ್ಕಂಥ
ಎಲ್ಲ ನನ್ನ ಕುಟುಂಬದವರೇ, ಬೇರೆ ಬೇರೆ ದೇಶದಿಂದ ಬೇರೆ ಬೇರೆ ರಾಜ್ಯದಿಂದ ಬಂದಂಥ ನನ್ನ ಹಿತೈಷಿಗಳು, ಮಾರ್ಗದರ್ಶಕರೇ, ಹಾಗೂ ಇವತ್ತು ಬಂದಂತಹ ಎಲ್ಲ ಫಲಾನುಭವಿಗಳೇ, ಮಾಧ್ಯಮ ಮಿತ್ರರೇ, ನಾವೆಲ್ಲರೂ ಇವತ್ತು ಭಾಳ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ಸೇರಿದ್ದೇವೆ. ಈ ಕಾರ್ಯಕ್ರಮ ವೇದಿಕೆ ನೋಡಿದಾಗ ನಿಮಗೆ ತೇಜಸ್ವಿನಿಯವರು ಇವತ್ತು ಮುಖ್ಯ ಅತಿಥಿಯಾಗಿ ಬಂದಿದ್ದಾರೆ. ಈ ದೇಶ, ಈ ರಾಜ್ಯ ಕಂಡ ಒಬ್ಬ ನೇರ, ದಿಟ್ಟ, ನಿರಂತರ ಸಂಪರ್ಕ ಮತ್ತು ಪ್ರೀತಿಯನ್ನು ಗಳಿಸಿದಂಥ ನನ್ನ ಮಾರ್ಗದರ್ಶಕರು, ನನ್ನ ಹಿತೈಷಿಗಳು, ನನಗೆ ಪ್ರತಿ ಕ್ಷಣದಲ್ಲೂ ಸಲಹೆ ಸಹಕಾರವನ್ನು ಕೊಟ್ಟಂಥ ದಿವಂಗತ ಅನಂತಕುಮಾರ್ ಅವರ ಧರ್ಮಪತ್ನಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳಿದಾಗ, ಏನು ಪ್ರಕಾಶಣ್ಣ, ಏನು ಕಾರ್ಯಕ್ರಮ ಅಂತ ಕೇಳಿದಾಗ ನಾನು ಅವರಿಗೆ ವಿವರವಾಗಿ ಎಕ್ಸ್ಪ್ಲೇನ್ ಮಾಡಿದೆ. ಆಗ ಅವರು ಒಂದು ಕ್ಷಣ ಯೋಚಿಸದೆ ಖಂಡಿತ ನಾನು ಬರ್ತೇನೆ ಅಂತೇಳಿ ಇವತ್ತು ನಮ್ಮೊಟ್ಟಿಗೆ ವೇದಿಕೆಯಲ್ಲಿ ಇದ್ದಾರೆ. ಹಾಗೆ ಈ ಕಾರ್ಯಕ್ರಮ ಸುರೇಶಣ್ಣ ಹೇಳಿದಾಗ ಇದು ಹೇಗೆ ಶುರುವಾಯಿತು ಅಂತ ಹೇಳಿ, 2019ನೇ ಇಸವಿ ಡಿಸೆಂಬರ್ 25ನೇ ತಿಂಗಳು ನನ್ನ 60ನೇ ವರ್ಷದ ಹುಟ್ಟುಹಬ್ಬ ಇದೇ ಮೈದಾನದಲ್ಲಿ ಭಾಳ ಅದ್ಧೂರಿಯಾಗಿ ಒಂದು ದೊಡ್ಡ ಸಮಾರಂಭವಾಗಿ ಸುಮಾರು 50,000 ಜನ ಒಟ್ಟು ಸೇರಿ ಭಾಳ ವಿಜೃಂಭಣೆಯಿಂದ ಆ ಕಾರ್ಯಕ್ರಮ ಜರುಗಿತು. ಆವಾಗ ನಾನು ಸುರೇಶನ ಹತ್ರ ಹೇಳಿದೆ, ಇಷ್ಟೊಂದು ಎಲ್ಲ ಸಮಾಜದವರು ಬೇರೆ ಬೇರೆ ಕಡೆಯಿಂದ, ಬೇರೆ ಬೇರೆ ಊರಿನಿಂದ, ಬೇರೆ ಬೇರೆ ದೇಶದಿಂದ ಬಂದಿದ್ದಾರೆ ಸುರೇಶಣ್ಣ, ನನಗೆ ಈ ಸಮಾಜದ ಋಣ ಇದೆ ಅಂತ ಅನ್ನಿಸ್ತಾ ಇದೆ. ಈ ಋಣ ತೀರಿಸಬೇಕು, ನಾನು ಏನು ಮಾಡ್ಬೋದು ಅಂತ ಕೇಳುವಾಗ ನಾವಿಬ್ಬರು ಏನಾದರೂ ಈ ಪ್ರತಿ ವರ್ಷ ನಿಮ್ಮ ಈ ದಿನಕ್ಕೆ 25ನೇ ತಾರೀಕು ಡಿಸೆಂಬರ್ ತಿಂಗಳು ಈ ಒಂದು ಕಾರ್ಯಕ್ರಮ, ಸಹಾಯಹಸ್ತ ನೆರವು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಅವರು ನಿರ್ಧಾರ ಮಾಡಿ ಆವತ್ತಿನಿಂದ ಇವತ್ತಿನವರೆಗೂ ಅವರನ್ನು ವೇದಿಕೆಯಲ್ಲಿ ಅವರು ಕೂಡ ನಮ್ಮೊಟ್ಟಿಗೆ ಜೊತೆಗಾಗಿದ್ದಾರೆ. ಹಾಗೆ ಮೋಹನ್ ಆಳ್ವವರು ಮೊದಲನೇ 3 ವರ್ಷ ಅಂದರೆ 2019, 2020 ಮತ್ತು 2021ನೇ ಇಸ್ವಿ, ಈ 3 ವರ್ಷದ ಈ ಆಶಾ ಪ್ರಕಾಶ್ ಶೆಟ್ಟಿ ಸಹಾಯಹಸ್ತ ನೆರವು ಕಾರ್ಯಕ್ರಮ ಇದು ಅವರಿಂದಲೇ ನಡೆಯಿತು. ಅವರ ಮೂಡುಬಿದಿರೆಯ ವಿದ್ಯಾಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರು ಅರ್ಜಿಗಳನ್ನು ಕಳಿಸಿ, ಪರಿಶೀಲಿಸಿ, ಪರಿಗಣಿಸಿ ಅವರ ಮುಖಾಂತರ ಇಲ್ಲಿಗೆ ಬರ್ತಾಯಿತ್ತು. ಅದು 3 ವರ್ಷ ಮಾಡಿದೆವು. ಅದಕ್ಕೆ ಅವರು ಕೂಡ ನಮ್ಮ ಇವತ್ತು ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮ ಬಹುಶಃ ನನ್ನ ಬದುಕಿನಲ್ಲಿ ಒಂದು ಅತ್ಯಂತ ಸಂತೋಷದ ದಿನ, ಭಾಳ ಖುಷಿಯ ದಿನ ಅಂತ ಹೇಳ್ತಾ ಇದ್ದೇನೆ. ನನ್ನ ಕುಟುಂಬದವರು, ಮೊದಲನೇದಾಗಿ ನನ್ನ ಧರ್ಮಪತ್ನಿ, ಹಾಗೆ ನನ್ನ ಮಗ ಗೌರವ್ ಶೆಟ್ಟಿ, ನನ್ನ ಸೊಸೆ ಅನುಷ್ಕಾ ಶೆಟ್ಟಿ, ನನ್ನ ಎಲ್ಲ ತಂಗಿಯಂದಿರು, ಅಕ್ಕ, ಭಾವಂದಿರು, ಅಣ್ಣ, ಅತ್ತಿಗೆ, ಅವರ ಪ್ರೇರಣೆ ಮತ್ತು ಅವರ ಪ್ರೋತ್ಸಾಹದಿಂದ ಈ ಕಾರ್ಯಕ್ರಮ ಈಗ ಪ್ರತಿ ವರ್ಷವೂ ನಡೆಯುತ್ತದೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಎರಡು 2019ನೇ ಇಸ್ವಿಯಲ್ಲಿ ನಾನು ಸುರೇಶಣ್ಣ ಮಾತಾಡುವಾಗ ಒಂದು ಈ ಸಹಾಯಹಸ್ತ ನೆರವು ಯೋಜನೆಯನ್ನು ಮಾಡೋಣ. ಆವಾಗ ನನಗೆ ತಲೆಗೆ ಹೋದದ್ದು ಮೊದಲು ನನ್ನ ಬಾಲ್ಯದ ಕಷ್ಟದ ಜೀವನ, ಆ ಕಷ್ಟದ ಬದುಕು, ಆಮೇಲೆ ನಮ್ಮ ಭವಿಷ್ಯದ ಬದುಕನ್ನು ಹುಡುಕಿಕೊಂಡು ನಾನು ಬ್ಯಾಂಗ್ಳೂರು ಹೋದೆ. ಹೋಗುವಾಗಲೂ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಹೋದೆ. ಅದರ ಪ್ರಕಾರ ಆ ಒಂದು ಮನಸ್ಸಿನ ಭಾರ
ಅದು ಎಲ್ಲಿಯಾದರೂ ಹಗುರ ಆಗ್ಬೋದು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಮಾಡಿದರೆ ಬಹುಶಃ ನನ್ನ ಮನಸ್ಸಿನ ಭಾರ ಹಗುರ ಆಗ್ಬೋದು ಅನ್ನೋ ಒಂದು ಅಭಿಪ್ರಾಯವನ್ನು ಇಟ್ಕೊಂಡು ಈ ಕೆಲಸವನ್ನು ನಾನು ಮಾಡ್ತಾಯಿದ್ದೇನೆ. 2019 ಇಸ್ವಿನಲ್ಲಿ ಸುಮಾರು 1,25,00,000 ರೂಪಾಯಿ ನೆರವು ನೀಡಿದೆ. ಆಮೇಲೆ 2020 ಇಸ್ವಿನಲ್ಲಿ ಅದು 2 ಕೋಟಿ ಆಯಿತು. ಹಾಗೆ 2021 ಇಸ್ವಿನಲ್ಲಿ ಕೋವಿಡ್ ಟೈಮ್ನಲ್ಲಿ ಈಗಾಗಲೇ ನಮ್ಮ ವಸಂತ ಗೆಳೆಯರು, ನನ್ನ ಸ್ನೇಹಿತರು ಅವರು ತೋರಿಸಿದ ಹಾಗೆ ಸುಮಾರು 20,000 ಕಿಟ್ಟುಗಳನ್ನು ಕೊಟ್ಟು ಆ ವರ್ಷ ಕೂಡ ಈ ಕಾರ್ಯಕ್ರಮ ನಾವು ಮಾಡಿದ್ದೇವೆ. 22ನೇ ಇಸ್ವಿ ಅದು 3 ಕೋಟಿ ಆಯಿತು. 23ನೇ ಇಸ್ವಿ ಅದು 5 ಕೋಟಿ ಆಯಿತು. ಈ ವರ್ಷ ಅದು 6 ಕೋಟಿ ಆಗಿದೆ. ಈ ಒಂದು ನೆರವು ಕಾರ್ಯಕ್ರಮ ಇವತ್ತು ನನಗೆ ಭಾಳ ಇದು ಅದ್ದೂರಿಯಿಂದ ನಡೆಸಬೇಕು ಅನ್ನೋ ಒಂದು ಉದ್ದೇಶ ನನ್ನಲ್ಲಿಲ್ಲ. ಬಹುಶಃ ಈ ಕಾರ್ಯಕ್ರಮವನ್ನು ಈ ಫಲಾನುಭವಿಗಳಿಗೆ ಅವರ ಮನೆಗೆ, ಅವರ ಅಕೌಂಟಿಗೆ RTC ಮುಖಾಂತರ ತಲುಪಿಸುವಂಥದ್ದು ಕೆಲಸ ಕೂಡ ನಾವು ಮಾಡ್ಬೋದು. ಆದರೆ ಅದು ಯಾಕೆ ಮಾಡುವುದು ಅಂತ ಹೇಳಿದರೆ, ಇವತ್ತು ಬಂದ ಫಲಾನುಭವಿಗಳು ಎಲ್ಲ ನೀವು ವೇದಿಕೆಯ ಕೆಳಗೆ ಇರುವವರು, ನಾನು ವೇದಿಕೆಯ ಮೇಲೆ ಇರುವವನು. ಒಂದು ಕಾಲದಲ್ಲಿ ನಾನು ವೇದಿಕೆಯ ಕೆಳಗೆ ನಿಮ್ಮ ಜಾಗದಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದವನು. ನನ್ನ ಆ ಒಂದು ಪ್ರೇರಣೆ, ನನ್ನ ಸಂಕಲ್ಪ ನಿಮ್ಮ ಮುಂದೆ ನಾನು ಹೇಳಿದರೆ ಬಹುಶಃ ಇಲ್ಲಿ ಕೆಲವು ಜನ ನಾಳೆ ಪ್ರಕಾಶ್ ಶೆಟ್ಟಿಯಾಗಿ ಬರಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅದು ಅಷ್ಟೇ, ಆ ಉದ್ದೇಶಕ್ಕೆ ನಾನು ಮಾಡ್ತಾ ಇದ್ದೇನೆ. ನನ್ನ ಕುಟುಂಬದ ಸದಸ್ಯರು, ನನ್ನ ತಂಗಿಯ ಮಗ ಈಶ್ವರ್ ಶೆಟ್ಟಿ, ಹಾಗೆ ತಂಗಿಯ ಮಗಳು ಸಮೀಕ್ಷಾ ಶೆಟ್ಟಿ, ಸೃಷ್ಟಿ, ಇವರು ಸುಮಾರು 50 ಹುಡುಗರ ಯಂಗ್ಸ್ಟರ್ಸ್ನ ತಂಡವನ್ನು ಮಾಡಿಕೊಂಡು ಸುಮಾರು 2 ತಿಂಗಳುಗಳ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಸುಮಾರು ನಾವು ಸರ್ವತೋಮುಖ ಅಭಿವೃದ್ಧಿಯನ್ನು ಮಾಡುತ್ತಂತಿರುವಂಥ ಕಾಸರಗೋಡು, ದಕ್ಷಿಣ ಕನ್ನಡ, ಉಡುಪಿ ಮತ್ತು ಶಿವಮೊಗ್ಗ ಜಿಲ್ಲೆಯ 4 ಜಿಲ್ಲೆಗೆ ಈ ಒಂದು ಸಂಘ ಸಂಸ್ಥೆಗಳ ಮುಖಾಂತರ ಸುಮಾರು 3,000 ಅರ್ಜಿಗಳನ್ನು ಕೊಟ್ಟಿದ್ದೇವೆ, ಅರ್ಜಿಗಳನ್ನು ಕಳಿಸಿದ್ದೇವೆ. ಆ ಅರ್ಜಿಗಳನ್ನು ಆಧಾರ್ ಕಾರ್ಡ್ನ ಮುಖಾಂತರ ಅವರ ಸಮಸ್ಯೆಯೊಂದಿಗೆ, ಮುಖ್ಯವಾಗಿ ಆರೋಗ್ಯ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಅವರು ಹಿಂದುಳಿಬಾರ್ದು, ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರ್ದು, ವಿದ್ಯೆಗೆ ಒಂದು ಬ್ರೇಕ್ ಆಗಬಾರ್ದು, ಆರೋಗ್ಯವಾಗಿ ನರಳುತ್ತಿರುವವರಿಗೆ ಒಂದು ಸಣ್ಣ ಅಳುಲಿ ಸೇವೆ ಆಗಬೇಕು ನಮ್ಮ ಕೈಯಿಂದ ಅಂತ, ನಮ್ಮ ಸಂಸ್ಥೆಯ ಕೈಯಿಂದ ಅಂತ ನಾವು ಈ ಅರ್ಜಿಗಳನ್ನು ತರಿಸಿ, ಪರಿಶೀಲಿಸಿ, ಪರಿಗಣಿಸಿ, ಮೌಲ್ಯಮಾಪನ ಮಾಡಿ ಎಷ್ಟೆಷ್ಟು ಯಾರ್ಯಾರಿಗೆ ಅಂತ ಹೇಳಿ ಆ ಹುಡುಗರು ಸುಮಾರು 50 ಜನದ ತಂಡ, ಅವರ ನಿರ್ಧಾರಕ್ಕೆ ನಾನು ಕೂಡ ಅದರಲ್ಲಿ ಪಾಲ್ದಾರನಾಗಿಲ್ಲ. ಎಲ್ಲರಿಗೂ ಅವರಿಗೆ ಬಿಟ್ಟಿದ್ದೇನೆ. ಅವರು ಏನು ಈಗ ನನಗೆ ಬರೆದು ಕಳಿಸಿದ್ದಾರೆ, ನಮ್ಮ ಆಫೀಸ್ನಿಂದ, ನಮ್ಮ ಸಂಸ್ಥೆಯಿಂದ 3-4 ಜನ ಇಲ್ಲಿ ಅಕೌಂಟ್ಸ್ನವರು ಬಂದು ಚೆಕ್ಕನ್ನು ಟೈಪ್ ಮಾಡಿ ಇವತ್ತು 3,000 ಕುಟುಂಬಕ್ಕೆ 50 ಸಂಘ ಸಂಸ್ಥೆಗಳಿಗೆ ಇವತ್ತು ಕೊಡ್ತಾ ಇದ್ದಾರೆ. 6 ಕೋಟಿಗಿಂತಲೂ ಮಿಕ್ಕಿರುತ್ತದೆ. ಇವತ್ತು ಸುಮಾರು 30-40 ಲಕ್ಷ ಖರ್ಚು ಕೂಡ ಆಗ್ತಾ ಇದೆ. ನಾನು ಇದನ್ನೆಲ್ಲ ಎಣಿಸಿದೆ ಒಂದ್ಸಲ, ಈ ಖರ್ಚು ಯಾಕೆ ಮಾಡಬೇಕು ಅಂತ ಎಣಿಸುವಾಗ ಮತ್ತು ನನಗೆ ಅನ್ನಿಸಿತು, ಈ ಗೋಲ್ಡ್ ಫಿನ್ ಸಿಟಿನಲ್ಲಿ ಪ್ರತಿ ವರ್ಷ ನಡೆದುಕೊಂಡು ಬಂದಿದೆ.
ಈ ವೇದಿಕೆಯಲ್ಲಿಯೇ ಈ ಕಾರ್ಯಕ್ರಮ ಆಗಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಮಾಡಿದ್ದೇವೆ. ಇವತ್ತು ಎಷ್ಟೋ ಜನ ನನ್ನ ಬಲಭಾಗ ಮತ್ತು ಎಡಭಾಗದಲ್ಲಿ ಕುಳಿತುಕೊಂಡವರು ಅರ್ಥ ಮಾಡಿಕೊಳ್ಬೇಕು. ನಾವು ಬಾಲ್ಯದಲ್ಲಿ ಹಿರಿಯರು ಹೇಳ್ತಾ ಇದ್ದರು, ಕಷ್ಟ ಯಾರಿಗೆ? ಮನುಷ್ಯನಿಗೆ ಕಷ್ಟ ಬರದೆ ಮರಕ್ಕೆ ಬರ್ತದಂತ. ಕಷ್ಟ ಎಲ್ಲರಿಗೂ ಬರ್ತದೆ, ದುಡ್ಡಿದ್ದವನಿಗೂ ಬರ್ತದೆ, ದುಡ್ಡಿಲ್ಲದವನಿಗೂ ಬರ್ತದೆ. ಹಣ ಇಲ್ಲದಿದ್ದರೆ ಕಷ್ಟ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಒಂದೊಂದು ಸಲ ಹಣ ಇದ್ದವರಿಗೂ ಕಷ್ಟ ಇರ್ತದೆ. ನೀವು ಧೈರ್ಯವಂತರಾಗಬೇಕು. ನಿಮ್ಮ ಆತ್ಮಶಾಂತಿಯನ್ನು ಇಟ್ಟುಕೊಂಡು ನೀವು ನಿಮ್ಮ ಗುರಿಯನ್ನು ತಲುಪುವವರೆಗೆ ನೀವು ನಿಮ್ಮ ಸಾಧನೆಯನ್ನು ಪ್ರಯತ್ನಗಳನ್ನು ಮಾಡಿ ಸಾಧನೆಯಾಗಿ ನೀವು ಪರಿವರ್ತುವ ಕೆಲಸದಲ್ಲಿ ನೀವೆಲ್ಲರೂ ತೊಡಗಬೇಕು. ಮುಂದಿನ ದಿನಗಳಲ್ಲಿ ನೀವು ಕೂಡ ಇದೇ ರೀತಿ ಈ ಒಂದು ಸಹಾಯಹಸ್ತವನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಹೇಳ್ತಾ ಇದ್ದಾರೆ. ಎಲ್ಲರೂ ಕಷ್ಟದಲ್ಲೇ ಮೇಲೆ ಬಂದವರು. ಇವತ್ತು ನಿಮ್ಮ ವಿದ್ಯೆ ಎಷ್ಟು ಮುಖ್ಯನೋ ಅಷ್ಟೇ ಸಂಸ್ಕೃತಿ ಕೂಡ ಮುಖ್ಯ. ಯಾವ ತಂದೆ ತಾಯಿಯು ಮಕ್ಕಳ ಒಳ್ಳೆಯದನ್ನೇ ಬಯಸ್ತಾರೆ, ಯಾರು ಕೆಟ್ಟದನ್ನು ಬಯಸೋದಿಲ್ಲ. ನೀವು ಮಕ್ಕಳು ನಿಮ್ಮ ತಂದೆ ತಾಯಿಯವರ ಗೌರವವನ್ನು ಉಳಿಸಬೇಕು. ತಂದೆ ತಾಯಿಯವರು ನಿಮಗೆ ಒಳ್ಳೆಯ ಸಂಸ್ಕೃತಿಯನ್ನು ಕಲಿಸಿ ಪ್ರೋತ್ಸಾಹವನ್ನು ಕೊಡಬೇಕು. ನೀವು ನಿಮ್ಮ ಮುಂದಿನ ಬದುಕಿನಲ್ಲಿ ಒಂದು ಒಳ್ಳೆಯ ಮನುಷ್ಯನಾಗಿ, ಒಳ್ಳೆಯ ಮಾನವನಾಗಿ, ಈ ದೇಶದ ಒಂದು ಆಸ್ತಿಯಾಗಿ ನಿಮ್ಮ ತಂದೆ ತಾಯಿಯವರಿಗೆ ಒಂದು ಗೌರವವನ್ನು ಸಲ್ಲುವಂಥ ಕೆಲಸ ನೀವು ಮಾಡ್ತೀರಿ ಅಂತ ಹೇಳುವ ಒಂದು ಭರವಸೆ ನನಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ, ಯಾಕಂದರೆ ಈಗಾಗಲೇ ಹೋದ ವರ್ಷದಿಂಗಿಂತ ಅರ್ಧ ಗಂಟೆ ಸಮಯ ಮೀರಿದೆ. ಇವತ್ತು ಸುಮಾರು 3,000 ಕುಟುಂಬಗಳು ಇಲ್ಲಿ ಬಂದು ಸೇರಿದ್ದೀರಿ. ನಿಮಗೆ ಎಲ್ಲಿ ನಿಮ್ಮನ್ನು ಯಾವ ವಾಹನದಿಂದ ಕರೆದುಕೊಂಡು ಬಂದಿದ್ದಾರೆ ಅದು ಉಚಿತ ಟ್ರಾನ್ಸ್ಪೋರ್ಟು, ಉಚಿತ ವಾಹನದ ಸೌಕರ್ಯ ನಮ್ಮ ಸಂಸ್ಥೆಯಿಂದಲೇ ಮಾಡಿದೆ. ನಿಮ್ಮ ಚೆಕ್ಗಳನ್ನು ಅಲ್ಲಿ 15 ಕೌಂಟ್ರಿನ ಮುಖಾಂತರ, ಒಂದು ಕೌಂಟ್ರಿನಲ್ಲಿ ಎರಡು ಕೌಂಟ್ರ್ ಮಾಡಿ 30 ಕೌಂಟ್ರ್ ಇದೆ. ಒಂದೊಂದು ಕೌಂಟ್ರಿನಲ್ಲಿ 100 ಚೆಕ್ ವಿತರಿಸಲಾಗುತ್ತದೆ. ಮ್ಯಾಕ್ಸಿಮಮ್ ಅರ್ಧ ಗಂಟೆಯಲ್ಲಿ ನೀವು ಚೆಕ್ಕನ್ನು ಪಡೆದುಕೊಂಡು ನೀವು ಬಂದ ವಾಹನದಲ್ಲೇ ನೀವು ಮನೆಗೆ ಸೇರುವವರಿದ್ದೀರಿ. ನೀವು ಯಾರು ಟ್ರಾನ್ಸ್ಪೋರ್ಟ್ನವರು ದುಡ್ಡು ಕೇಳಿದರೆ ದಯವಿಟ್ಟು ಕೊಡಬೇಡಿ. ಈಗಾಗಲೇ ಇಲ್ಲಿ ಎಲ್ಲರೂ ಉಪಹಾರ ಮಾಡಿದ್ದೀರಿ ಅಂತ ತಿಳಿದುಕೊಳ್ತೇನೆ. ಕೊನೆಯದಾಗಿ ನಮ್ಮ ಸಂಸ್ಥೆಯ 3,000ರಿಂದ 4,000 ಸಿಬ್ಬಂದಿ ವರ್ಗದವರಿಗೆ ನಾನು ಈ ಕ್ಷಣದಲ್ಲಿ ಅವರಿಗೂ ಕೂಡ ಧನ್ಯವಾದ ಹೇಳುತ್ತಾ, ಈ ಕಾರ್ಯಕ್ರಮವನ್ನು ಸಾಕಷ್ಟು ಜನ ಅವರು ಕೂಡ ಬಂದಿದ್ದಾರೆ, ನೋಡ್ತಾ ಇದ್ದಾರೆ. ಅವರ ದುಡಿಮೆ ಕೂಡ ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಅವರ ಪಾತ್ರದ್ದು ಮಹತ್ವವಾದದ್ದು. ನೀವು ಎಲ್ಲ ಬಂದಂಥ ವಿದ್ಯಾರ್ಥಿನಿಯರು ನಿಮ್ಮ ಮುಂದಿನ ಭವಿಷ್ಯದಲ್ಲಿ ನೀವು ಮುಂದೆ ಕಲಿತು ಓದಿ, ನನಗೆ ಈಗಾಗಲೇ ಸುಮಾರು ಒಂದು 10 ಪತ್ರಗಳು ಬಂದಿದೆ. 2019ನಲ್ಲಿ ಯಾರು ಈ ಚೆಕ್ಕನ್ನು ಪಡೆದುಕೊಂಡಿದ್ದಾರೆ ನೆರವು ಮುಖಾಂತರ, ಅವರು ನಮ್ಮ ಸಂಸ್ಥೆಗೆ ಲೆಟ್ರು ಬರೀತಾರೆ, ಸರ್ ನಿಮ್ಮ ಸಂಸ್ಥೆಯಲ್ಲಿ 2019ರಲ್ಲಿ ಕೊಟ್ಟ ಆ ಒಂದು ನೆರವು ಕಾರ್ಯಕ್ರಮದಲ್ಲಿ ನಾನು ಪಡೆದುಕೊಂಡ ಚೆಕ್ನಲ್ಲಿ ನನ್ನ ವಿದ್ಯಾಭ್ಯಾಸವನ್ನು ಕಂಪ್ಲೀಟ್ ಮಾಡಿ ನಾನೀಗ ಬಾಂಬೆನಲ್ಲಿ, ಹೈದರಾಬಾದಿನಲ್ಲಿ, ಬೆಂಗಳೂರಿನಲ್ಲಿ ಹೀಗೆ ಬೇರೆ ಬೇರೆ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರುವವರು ಧನ್ಯವಾದಗಳು ಅಂತ ಹೇಳ್ತಾ, ಆ ಒಂದು ಕೆಲಸವನ್ನು ನಾವು ಕೂಡ ಒಂದು ಅಳಿಲು ಸೇವೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಅಂತ ಬಂದ ಲೆಟ್ರುಗಳು ನನಗೆ ನನ್ನ ಟೇಬಲ್ ಮೇಲೆ ಇದೆ. ಇನ್ನೊಂದು, ನಾನು ಹೆಚ್ಚಿಗೆ ಆ ಬದುಕಿನ ಒಂದು ಆರೋಗ್ಯದ ಸಮಸ್ಯೆ ಇವತ್ತು ನಮ್ಮ ಕಣ್ಣ ಮುಂದೆ ನಾವು ನೋಡಿದಾಗ ಗೊತ್ತಾಗುತ್ತೆ. ನಿನ್ನೆ ಒಂದು ಕೊನೆಯ ಗಳಿಗೆಯಲ್ಲಿ ನನ್ನ ಒಬ್ಬರು ಸ್ನೇಹಿತರು
ಅಜಿತ್ ಕುಮಾರ್ ರೈ ಅಂತ ಇಲ್ಲಿದ್ದಾರೆ. ಅವರು ನನಗೆ ಒಂದು ಫೋಟೋ ಕಳಿಸ್ತಾರೆ. ಸುಬ್ರಹ್ಮಣ್ಯದಲ್ಲಿ ಅವರ ಮನೆ. ತಂದೆ ಅಸ್ವಸ್ಥವಾಗಿ ಅವರಿಗೆ ಎಲ್ಲ ಹಾರ್ಟ್ ಸರ್ಜನ್ ಆಗಿ ಹಾರ್ಟ್ ಆಪರೇಷನ್ ಆಗಿ ಅವರು ಮಲಗಿದ್ದಾರೆ ಬೆಡ್ನಲ್ಲಿ, ಹೇಳಲಿಕ್ಕೆ ಆಗ್ತಾ ಇಲ್ಲ. ಮಗ ಕೂಡ ಅದೇ ಪರಿಸ್ಥಿತಿನಲ್ಲಿ ಆ ಪಕ್ಕದ ಬೆಡ್ಡಲ್ಲಿ ಮಲಗಿದ್ದಾನೆ. ತಾಯಿ ಜಗಲಿಯಲ್ಲಿ ಮಲಗಿದ್ದಾಳೆ. ಆ ಮನೆಯಲ್ಲಿ 3 ಜನ ಇರೋದು. ಅಣ್ಣ ಇವರಿಗೆ ಏನಾದರೂ ಸಹಾಯ ಮಾಡಬೇಕು ಅಂತೇಳಿ ನನಗೆ ಫೋನ್ ಮುಖಾಂತರ ವಾಟ್ಸಪ್ ಮುಖಾಂತರ ಫೋಟೋ ಕಳಿಸ್ತಾರೆ. ನನ್ನ ಕಣ್ಣಲ್ಲಿ ಕಣ್ಣೀರು ಬರಲಿಕ್ಕೆ ಶುರುವಾಯಿತು. ಇದೆಲ್ಲ ನನ್ನ ಬಾಲ್ಯದ ಬದುಕು ಒಂದು ಸಲ ನೆನಪಾದಾಗ ನಾನು ಕೆಲವು ಸಲ ಇಂಥ ಘಟನೆಯಲ್ಲಿ ನಾನು ಹಿಂದೆ ಹೋಗಿ ನೋಡ್ತೇನೆ. ಅಲ್ಲಿ ನನಗೆ ಕಣ್ಣೀರು ಬರುವಾಗ ನಾನು ಹೇಳಿದೆ, ಅಜಿತ್ ಹೇಳಿ ಅವರಿಗೆ ಏನು ಮಾಡಬೇಕು ಅಂತೇಳಿ. ಅಣ್ಣ ನಿಮಗೆ ಬಿಟ್ಟದ್ದು ಅಂತೇಳಿ. ನಾನು ಕೂಡಲೇ ಈಶ್ವರ್ ಶೆಟ್ಟಿಗೆ ಫೋನ್ ಮಾಡಿ, ನಿಮ್ಮ ಎಲ್ಲ ಚೆಕ್ಸು ಬರೆದು ಕಂಪ್ಲೀಟ್ ಆಗಿ ಎಲ್ಲ ಕ್ಲೋಸ್ ಆಗಿದ್ದು ಪರವಾಗಿಲ್ಲ, ಇದನ್ನೊಂದು ಕನ್ಸಿಡರ್ ಮಾಡಿ ಆ ಚೆಕ್ಕನ್ನು ಕಲೆಕ್ಟ್ ಮಾಡಲಿಕ್ಕೆ ಯಾರು ಬರ್ತಾರಂತ ಒಂದು ಪ್ರಶ್ನೆ. ಆ ಚೆಕ್ ಕಲೆಕ್ಟ್ ಮಾಡೋದು ಯಾರು ಅಂತ ಯಾರೂ ಇಲ್ಲ, ಮನೆಯಲ್ಲಿ ಯಾರೂ ಇಲ್ಲ. ಕಡೆಗೆ ಪಕ್ಕದ ಮನೆಯಲ್ಲಿ ಒಬ್ಬರು ಸುಷ್ಮಾ ಅಂತ ಇದ್ದಾಗ ಅವರಿಗೆ ಫೋನ್ ಮಾಡಿ ಅವರಲ್ಲಿ ಆ ಆಧಾರ್ ಕಾರ್ಡು ತರಿಸಿಕೊಂಡು ನಿನ್ನೆ ಅವರು ಬಹುಶಃ ಇಲ್ಲಿ ಬಂದಿರಬೇಕು, ಕೂತಿರಬೇಕು. ಸುಷ್ಮಾ ಅಂತ ಒಂದು ಲೇಡಿ ಆ ಚೆಕ್ಕನ್ನು ಕಲೆಕ್ಟ್ ಮಾಡಲಿಕ್ಕೆ ಬಂದಿದ್ದಾರೆ. ಹೀಗೆ ಇದು ಬಹಳ ಕಷ್ಟಕರವಾದ ಜೀವನ, ನನಗೂ ಅರ್ಥ ಆಗ್ತದೆ. ನೀವು ಗಟ್ಟಿ ಮನಸ್ಸು ಮಾಡಿಕೊಳ್ಳಿ, ಧೈರ್ಯವಾಗಿರಿ. ನಿಮ್ಮ ಜಾಗದಲ್ಲಿ ಕೂತ್ಕೊಂಡವರು ಇವತ್ತು ಅವರ ಸಾಧನೆಯೊಂದಿಗೆ ಅವರು ಕೂಡ ಒಬ್ಬ ಸಾಧಕನಾಗಿ ಪರಿವರ್ತರಾಗಿದ್ದಾರೆ. ಅವರು ಭಾಳಷ್ಟು ಕೆಲಸವನ್ನೀಗ ಮಾಡ್ತಾ ಇದ್ದಾರೆ. ನೀವು ಕೂಡ ಅದೇ ಥರ ಧೈರ್ಯ ತಗೊಂಡು ಮುಂದಿನ ದಿನದಲ್ಲಿ ಬಂದವರು ಇಂತಹ ಕಾರ್ಯಕ್ರಮದಲ್ಲಿ ನಿಮಗೆ ಸಮಯ ಇದ್ದರೆ ನೀವು ನೋಡಿ ಬನ್ನಿ, ವಾಲಂಟ್ರಿಯಾಗಿ ಬನ್ನಿ, ಇಲ್ಲಿ ಕೆಲಸ ಮಾಡಿ. ಪ್ರತಿ ವರ್ಷ ನಡೆಯುವ ಕಾರ್ಯಕ್ರಮ ಇದು. ಹಾಗೆ ನಿಮಗೆ ಉದ್ಯೋಗ ಸಿಕ್ಕಿದ ಮೇಲೆ, ನಿಮ್ಮ ಕಾಲ ಮೇಲೆ ನೀವು ನಿಲ್ಲಿದ ಮೇಲೆ, ನೀವು ಯಾವ ಹಳ್ಳಿಯಲ್ಲಿ ಇರ್ತೀರಿ, ನಿಮ್ಮ ಹಳ್ಳಿಯಲ್ಲಿ ಅಟ್ಲೀಸ್ಟ್ ಒಂದು 100 ಮನೆಗೆ ನೀವು ಸಂಪರ್ಕ ಮಾಡಿ ಅವರ ಕಷ್ಟಗಳನ್ನು ತಿಳಿದುಕೊಂಡು ಆ ಮನೆಯಲ್ಲಿ ಅಟ್ಲೀಸ್ಟ್ ಒಂದು ಆರಿ ಹೋದ ದೀಪಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಬತ್ತಿಯನ್ನಿಟ್ಟು ದೀಪವನ್ನು ಬೆಳಗಿಸುವಂಥ ಕೆಲಸವನ್ನು ಮಾಡಿ. ಭಾಳ ಪುಣ್ಯದ ಕೆಲಸ ಇದು. ಇದಕ್ಕಿಂತ ಪುಣ್ಯ ಇನ್ನೇನಿಲ್ಲ. ಇದಕ್ಕೆ ದೇವರ ಅನುಗ್ರಹ ಕೂಡ ಇದೆ. ಇವತ್ತು ಮೋಹನ್ ಅವರು ಹೇಳಿದರು, ಇಲ್ಲಿ ಗೋಲ್ಫಿನ್ ಸಿಟಿನಲ್ಲಿ ಬರುವ ದಿನಗಳಲ್ಲಿ ಒಂದು ದೊಡ್ಡ ಟೌನ್ಶಿಪ್ಪು ಬರ್ತದೆ ಅಂತೇಳಿ. ನನ್ನ ಮಾಧ್ಯಮ ಮಿತ್ರರು ಇಲ್ಲಿದ್ದಾರೆ. ಇದು ಕೂಡ ನನ್ನ ಸಂಕಲ್ಪ. ಇದು 102 ಎಕರೆ ವಿಶಾಲವಾದ ಈ ವಿಸ್ತೀರ್ಣದಲ್ಲಿ ಬರುವ ಜನವರಿಗೆ ಮೊದಲನೇದಾಗಿ ನಮ್ಮ ಈ 2 ಜಿಲ್ಲೆಯ ಎಜುಕೇಷನ್ ಹಬ್ಬು ಮೋನಾಡುವುದೇ. ಎಲ್ಲ ಇಂಜಿನಿಯರ್ ತೇರ್ಗಡೆ ಆದವರು, ಮೆಡಿಕಲ್ ಮಾಡಿದವರು, MBBS ಮಾಡಿದವರು, MD ಮಾಡಿದವರು, ಇಲ್ಲಿ ತಂದೆ ತಾಯಿಯನ್ನು ಬಿಟ್ಟು, ಅಜ್ಜ ಅಜ್ಜಿಯನ್ನು ಬಿಟ್ಟು ಇವತ್ತು ಬೆಂಗಳೂರಿಗೆ, ಪೂನಾಗೆ, ಬಾಂಬೆಗೆ, ಹೈದರಾಬಾದ್ಗೆ, ಹೀಗೆ ಬೇರೆ ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ. ಬಹುಶಃ ಇದು ಇಲ್ಲಿ ಆ ಒಂದು ಅವಕಾಶ ಸಿಕ್ಕಿದರೆ ಬಹುಶಃ ಇಲ್ಲಿಯ ಜನರಿಗೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಭಾವನೆ ಇಟ್ಕೊಂಡು ಸುಮಾರು 16 ಲಕ್ಷ ಸ್ಕ್ವೇರ್ ಫೀಟ್ನ ಒಂದು IT ಪಾರ್ಕ್ ಸಂಸ್ಥೆ ಇಲ್ಲಿ ನಡೀಲಿಕ್ಕಿದೆ, ಬರ್ತಾ ಇದೆ. ಇನ್ನು ಕೆಲವು ವಿದ್ಯಾರ್ಥಿಗಳು ಹೇಳ್ತಾರೆ, IT ಪಾರ್ಕ್ ಬಂದರೆ ಸಾಲುವುದಿಲ್ಲ, ನಮಗೆ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಬೇಕು, ಮಲ್ಟಿಪ್ಲೆಕ್ಸ್ ಬೇಕು, ರೆಸ್ಟೋರೆಂಟ್ಸ್ ಬೇಕು, ಹೋಟೆಲ್ ಬೇಕು, ಕನ್ವೆನ್ಷನ್ ಹಾಲ್ ಬೇಕು. ಇದೆಲ್ಲವೂ ಈ ಜಾಗದಲ್ಲಿ ಬರ್ತಾ ಇದೆ. ಇದು ಒಂದು
ಟೌನ್ಶಿಪ್. ಬಹುಶಃ ನೀವು ಇದು 3 ವರ್ಷ 4 ವರ್ಷದಲ್ಲಿ ಈ ಗ್ರೌಂಡಿನ ಈ ಮೈದಾನದ ಒಂದು ದೇವರು ಎಲ್ಲ ನಡೆಸಿದರೆ, ಆ ದೇವತಾ ಅನುಗ್ರಹ ಇದ್ದರೆ ಬಹುಶಃ ಈ ಚಿತ್ರಣವನ್ನು ನೀವು ಹೇಗೆ ನೋಡಬಹುದು ಅಂತ ಹೇಳಿ ನಾನು ಅದನ್ನು ನೋಡ್ತಾ ಇದ್ದೇನೆ. ನನಗೆ ಅದರ ಮೇಲೆ ಸಂಪೂರ್ಣ ಭರವಸೆ ಇದೆ. ಅದರಲ್ಲಿ ಈ 2 2 ಟೈರ್ ಸಿಟಿನಲ್ಲಿ ಇದೊಂದಿಷ್ಟು ದೊಡ್ಡ ಒಂದು ಟೌನ್ಶಿಪ್ ಮಾಡೋದು ರಿಸ್ಕ್ ಕೂಡ ಇದೆ. ಎಲ್ಲ ಬದುಕಿನಲ್ಲಿ ಮೋರ್ ರಿಸ್ಕ್ ಮೋರ್ ಪ್ರಾಫಿಟ್ ಅಂತೇಳಿ ನಾನು ಹೋದವನು. ಹಾಗೆ ಇಲ್ಲಿ ಒಂದು ರಿಸ್ಕ್ ತಗೊಳ್ತಾ ಇದ್ದೇನೆ. ನನ್ನ ರಿಸ್ಕಿಗೆ ನನ್ನ ಉತ್ತರ ನನಗೆ ಸಲಹೆ ಸಹಕಾರ ಮಾಡಿಕೊಂಡು ಬಂದಂಥ ನನ್ನ ಹಿರಿಯರ ಆಶೀರ್ವಾದ ನನಗೆ ಸದಾ ಇದೆ. ಈ ಊರಿನ ಮಣ್ಣಿನ ಪವಿತ್ರವಾದ ಮಣ್ಣಿನ ಪುಣ್ಯ ಭೂಮಿಯ ದೈವದೇವರ ಅನುಗ್ರಹ ಕೂಡ ನನಗೆ ಇದೆ ಅಂತೇಳಿ ಭಾವಿಸ್ತಾ ಈ ಕೆಲಸಕ್ಕೆ ನಾನು ಕೈ ಹಾಕ್ತಾ ಇದ್ದೇನೆ. ಬಂಧುಗಳೇ, ಕೊನೆಯದಾಗಿ ಮತ್ತೊಮ್ಮೆ ನಿಮಗೆ ಹೇಳ್ತಾ ಇದ್ದೇನೆ, ನಿಮ್ಮ ತಂದೆ ತಾಯಿಯವರು ಅವರು ಕೊಟ್ಟ ಸಂಸ್ಕೃತಿಯನ್ನು ಉಳಿಸಿ ಅದನ್ನು ಬೆಳೆಸಿ ಇಲ್ಲಿರುವ ಜನಗಳನ್ನು ಎಲ್ಲರೂ ಒಬ್ಬರನ್ನೊಬ್ಬರು ದ್ವೇಷಿಸದೆ ಎಲ್ಲರನ್ನು ಅಪ್ಪಿಕೊಂಡು ನಿಮ್ಮ ಮುಂದಿನ ಬದುಕು ಸುಖಕರವಾಗಲಿ ಅಂತ ಹೇಳುತ್ತಾ, ನಿಮ್ಮಿಂದ ಇನ್ನೊಂದು ಅಷ್ಟು ಪ್ರಕಾಶ್ ಶೆಟ್ಟಿ ಹುಟ್ಟಿ ಬರಲಿ, ನಿಮ್ಮಂಥವರು ಈ ಪ್ರಕಾಶ್ ಶೆಟ್ಟಿಯಾಗಿ ಹುಟ್ಟಿ ಬರಲಿ. ಈಗ ಈ ಮಾಡುವ ಸಂಸ್ಥೆ MRG ಸಂಸ್ಥೆಯಂತೆ ನೀವು ಕೂಡ ನಿಮ್ಮ ಸಂಸ್ಥೆ ಮುಖಾಂತರ ಅಥವಾ ನಿಮ್ಮ ಇಂಡಿವಿಜುವಲ್ ಮುಖಾಂತರ ಏನಾದರೂ ಸ್ವಲ್ಪ ಸಹಾಯ ಮಾಡಿಕೊಂಡು ಪುಣ್ಯವನ್ನು ಕಟ್ಟಿಕೊಳ್ಳಿ ಅಂತ ಹೇಳುತ್ತಾ, ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಳಷ್ಟು ಜನ ಬಂದಿದ್ದಾರೆ. ಸುರೇಶಣ್ಣ ಹೇಳಿದಾಗೆ ಒಬ್ಬೊಬ್ಬರ ಹೆಸರು ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲರೂ ನನ್ನ ಹಿತೈಷಿಗಳು, ನನ್ನ ಮಾರ್ಗದರ್ಶಕರು ಎಲ್ಲ ಬಂದು ಕೂತಿದ್ದೀರಿ. ನಮ್ಮ ದುಬೈಯಿಂದ ಬಂದಿದ್ದಾರೆ, ಕತಾರಿಂದ ಬಂದಿದ್ದಾರೆ, ಮಹಾರಾಷ್ಟ್ರದಿಂದ ಬಂದಿದ್ದಾರೆ, ಹಾಗೆ ಬಾಂಬೆಯಿಂದ ಬಂದಿದ್ದಾರೆ, ಪೂನಾದಿಂದ ಬಂದಿದ್ದಾರೆ, ಹೈದರಾಬಾದಿಂದ ಬಂದಿದ್ದಾರೆ, ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನನ್ನ ಕೈ ಜೋಡಿಸುತ್ತಾ, ನಿಮಗೆಲ್ಲರಿಗೂ ನಮಸ್ಕಾರ ಮಾಡುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ. ಜೊತೆಗೆ ಬಂದೊಂದು ಅಭಿನಂದನೆ ಇದೆ ಪ್ರಕಾಶ್ ಅಣ್ಣನಿಗೆ, ನೆರವೇರಿಸಿಕೊಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅಣ್ಣ ಕೈ ಹಿಡಿದು ನಡೆಸ್ತಾರೆ ಅಂತ. ಸುಗ್ಗಿ ಸುಧಾಕರ್ ಶೆಟ್ಟರು ಹೇಳ್ತಾರೆ, ಅವರು ಕೊಟ್ಟ ಕೊಡುಗೆಗಳ ಮೂಲಕ ರಾಜ್ಯಾದ್ಯಂತ ಅವರು ಮನ್ನಣೆಗೆ ಪಾತ್ರರಾಗಿದ್ದಾರೆ, ನಾವು ಅವರ ಜೊತೆಗಿದ್ದೇವೆ ಅನ್ನುವುದೇ ನಮಗೆ ಹೆಮ್ಮೆ ಅಂತ. ಜೊತೆಗೆ ಈ ಕಾರ್ಯಕ್ರಮವನ್ನು ಆಯೋಜಿಸುವಲ್ಲಿ ತರುಣ ಪ್ರಕಾಶ್ ಶೆಟ್ಟರ ಅಳಿಯ ಈಶ್ವರ್ ತಮ್ಮನ್ನು ತಾವು ಅತ್ಯಂತ ನಿರಂತರವಾಗಿ ತೊಡಗಿಸಿಕೊಂಡು ಬಂದವರಿದ್ದಾರೆ. ಅದರ ಜೊತೆಗೆ ಈ ಕಾರ್ಯಕ್ರಮದ ಜವಾಬ್ದಾರಿ ಹೊತ್ತ ಸಮೀಕ್ಷಾ, ಇನ್ನೊಬ್ಬಾಕೆ ಮಾಮನ ನೆನಪಿನೊಂದಿಗೆ ಬದುಕು ಕಟ್ಟಿಕೊಳ್ತಾ ಇರುವ ಸೃಷ್ಟಿ, ಇವರೆಲ್ಲರೂ ಕೂಡ ಈ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ದುಡಿದಿದ್ದಾರೆ ಅನ್ನೋದು ನಾವೆಲ್ಲ ಸಂತಸ ಪಡಬೇಕಾದ ಸಂಗತಿ. ಅರ್ಪಣೆಯ ಮಾತುಗಳಿಗಾಗಿ ಅನುಷ್ಕಾ ಶೆಟ್ಟಿಯವರು ವೇದಿಕೆಗೆ. ವಂದನೆಗಳು. ಪ್ರಕಾಶ್ ಶೆಟ್ಟಿ ಸಹಾಯ ಹಸ್ತ ಯೋಜನೆಯ ನೆರವು ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಾಗಿರುವ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಪ್ರಪ್ರಥಮವಾಗಿ ಇಂದಿನ ಸಭೆಗೆ ಮುಖ್ಯ ಅತಿಥಿಯಾಗಿ ಆಗಮಿಸಿ ತಮ್ಮ ಪ್ರೇರಣಾದಾಯಕ ಮಾತುಗಳಿಂದ ನಮಗೆ ಇನ್ನಷ್ಟು ಪ್ರೇರಣೆಯನ್ನು ನೀಡಿರುವ ಡಾಕ್ಟರ್ ತೇಜಸ್ವಿನಿ ಅನಂತಕುಮಾರ್ ರವರಿಗೆ ವಂದನೆಗಳು. ನಮ್ಮವರೇ ಆದ ಈ ಕಾರ್ಯಕ್ರಮದ ಬೆನ್ನೆಲುಬು ಡಾಕ್ಟರ್ ಮೋಹನ್ ಆಳ್ವಾರ್ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಅದೇ ರೀತಿ ಈ ಸಂಘಟನೆಯಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿರುವ ಶ್ರೀ ಸುರೇಶ್ ಗೂರ್ಮೆ ಅವರಿಗೆ ವಂದನೆಗಳು. ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿ ವಿದ್ಯಾಸಂಸ್ಥೆ ಹಾಗೂ ಸಂಘ ಸಂಸ್ಥೆಗಳ ಗಣ್ಯರಿಗೂ ನನ್ನ ಧನ್ಯವಾದಗಳು. ಇನ್ನು ಕಾರ್ಯಕ್ರಮದ ಸಹಾಯ ಸ್ವೀಕಾರ ಮಲ್ತಿ ನಕ್ಲೆಗ್ ಬೊಕ್ಕ ದೂರಡ್ದು ಅಕಲೆನ್ ಲೆತೋನ್ ಬೈದಿ ನಕ್ಲೆಗ್
ನಮ್ಮ ಮನಪೂರ್ವಕ ವಂದನೆಗಳು. ಈ ಕಾರ್ಯಕ್ರಮ ಯಶಸ್ವಿಯಾಗಲು ಪರೋಕ್ಷಕವಾಗಿ ಹಾಗೂ ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. We thank all our volunteers who have worked day in and day out tirelessly to make this program a success. We would especially like to thank Samiksha, Srishti and Ishu. ಇಲ್ಲಿ ನೆರವೇರಿದ ಮಾಧ್ಯಮ ವರ್ಗದವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ನಮ್ಮೆಲ್ಲರ ನೆಚ್ಚಿನ ಕೊಡುಗೆ ದಾನಿಯಾದ ನನ್ನ ಮಾವ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರಿಗೆ ಧನ್ಯವಾದಗಳು ಹಾಗೂ ನನ್ನ ಅತ್ತೆ ಆಶಾ ಪ್ರಕಾಶ್ ಶೆಟ್ಟಿ ಅವರಿಗೂ ವಂದನೆಗಳು. We would also like to thank Mr. Gaurav Prakash Shetty, MD of MRG Group. ಇದೇ ರೀತಿ ಈ ಕಾರ್ಯಕ್ರಮವು ವರ್ಷಂ ಪ್ರತಿ ಯಶಸ್ವಿಯಾಗಿ ನಡೆಯಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ಎಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು.